ಇಂಚಿಗಳು ಬಲೆ ಇಂಚಿ ಬಲೆ ಇಂಚಿಗಳು ಸೆಂಟ್ರ್ ಬಲೆ ಫುಲ್ ಬಿಲ್ಡಿಂಗ್ ಸಮೇತ ಇರುತ್ತೆ ಇತ್ತು ಆಡು ಶಾಖಾ ಅವರ ಶ್ರೀ ಜನಾರ್ದನ ನಿವೃತ್ತ ಶಿಕ್ಷಕರು ಉದ್ಧಾರ ಕಡೂರಿ ಅವರ ಹಾಗೂ ಶ್ರೀ ಜಯಕೇಟಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು
ಇಂಚಿಗಳ ಮಲೆ ಇಂಚಿ ಬಲೆ ಒಳ್ಳೆದಾಗಿದೆ ಇಂಚಿಗಳ ಸೆಂಟ್ರ್ ಬಲೆ ಬಿಲ್ಡಿಂಗ್ ಸಮೇತ ಇರುತ್ತೆ. ಹಾಗೆ ಸಹಕಾರಿ ಮಿತ್ರರು ಬಂಗಾಡಿ ಸಹಕಾರಿ ವ್ಯವಸಾಯಿಕ ಸಹಕಾರ ಸಂಘದ ಕಡೀರ್ದಾರ ಶಾಖೆಗೆ ಕೇಂದ್ರ ಸರ್ಕಾರದ ಫ್ಯಾಕ್ಸ್ ಆಸ್ ಎಂಎಸ್ಸಿ ಯೋಜನೆಯಡಿ ನಿರ್ಮಾಣವಾದ ನೂತನ ಗೋದಾಮು ಬ್ಯಾಂಕಿಂಗ್ ಕಚೇರಿ ಹಾಗೂ ಸಭಾಭವನವರು ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡು ಇದೀಗ ಲೋಕಾರ್ಪಣೆಗೊಂಡಿದೆ. ಇದೀಗ ಸಭಾ ಕಾರ್ಯಕ್ರಮ ಉದ್ಘಾಟಕರಾಗಿ ಜನಾರ್ದನ ನಿವೃತ್ತ ಶಿಕ್ಷಕರು ಮಂದಾರ ಕಡೂರಿ ಅವರ ಲೋಕಸಭಾ ಕ್ಷೇತ್ರ ಹಾಗೂ ಶ್ರೀ ಜಯಕೀರ್ತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ರಕ್ತಮ್ಮ ಕಾರ್ಯಕ್ರಮಕ್ಕೆ
ಗೋದಾಮು ಕೃಷಿ ಕಚೇರಿ ಹಾಗೆ ಸಭಾಂಗಣಗಳು ಘಟನಾ ಸಭ ನಡೆಸುವ ಜೊತೆಗೆ ನಮ್ಮ ನೂತನ ಹೊಸ ಕಟ್ಟಡದ ವಿವಿಧ ಅಂಶಗಳ ಉದ್ಘಾಟನಾ ಕಾರ್ಯಕ್ರಮಗಳನ್ನು ನೂತನ ಶಾಖಾ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಸಂಸದರು ಮತ್ತು ಗೋದಾಮು ಹಾಗೂ ಗಾಂಧಿ ಕಚೇರಿ ಹಾಗೆ ಸಭಾಭವನವು ರೂಪಾಯಿ 1.43 ಕೋಟಿ ನಿರ್ಮಾಣವಾಗಿದ್ದು ಈ ಶಾಖಾ ಕಟ್ಟಡಕ್ಕೆ ನಿರ್ಮಾಣ ಸಂಸ್ಥೆಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಒಳಗೆ 90 ಲಕ್ಷ ಸಾಲ ಮಂಜೂರಾತಿಯಾಗಿದೆ. ಈ ಸಾಲಕ್ಕೆ ಶೇಕಡ 4 ಬಡ್ಡಿ ದರ ಅನ್ವಯವಾಗಲಿದ್ದು ಸೂಕ್ತ ಸಾಲ ಮರುಪಾವತಿಯಾಗಿ ಶೇಕಡ 100 ಬಡ್ಡಿ ಸಹಾಯಧನ ಲಭ್ಯವಾಗಲಿದ್ದು ಈ ಸಂದರ್ಭದಲ್ಲಿ ಶೇಕಡ 1 ಬಡ್ಡಿ ದರ ಅನ್ವಯವಾಗಲಿದೆ. ಇದೀಗ ಅತ್ಯಂತ ಸುಂದರವಾಗಿರತಕ್ಕಂಥ ಶಾಖಾ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಹಲವಾರು ವಿಭಾಗಗಳನ್ನು ಸುಸಜ್ಜಿತವಾಗಿರತಕ್ಕಂಥ ಕಟ್ಟಡ ಇದಾಗಿದ್ದು ಎಲ್ಲ ಸಹಾಯಕ ಮಹಾಪ್ರಬಂಧಕರು ಶ್ರೀಮತಿ ಸಂಗೀತ ಕರ್ತವರು ಉದ್ಘಾಟನೆ ಮಾಡಿಕೊಡಬೇಕು ಎಂಬಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ. ಎಲ್ಲ ಗಣ್ಯಾತಿ ಗಣ್ಯರುಗಳು ನಮಗೆ ಸೇರಿಕೊಂಡು ಈ ಒಂದು ನೂತನ ಗೋದಾಮು ಸೂಪರ್ ಮಾರ್ಕೆಟ್ ಲೋಕಾರ್ಪಣೆ ನಡೆಸಿಕೊಡಬೇಕು ಎಂದು ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. అందువల్ల ನಮ್ಮ ಈ ನೂತನ ಗೋದಾಮು ಸೂಪರ್ ಮಾರ್ಕೆಟ್ನಲ್ಲಿ ಹಲವಾರು ರೀತಿಯ ಸೌಲಭ್ಯಗಳು ಸಿಗುತ್ತಾಯಿತು. ರಸಗೊಬ್ಬರ, ಫರ್ಟಿಲೈಸರ್ಸ್, ಪಶು ಆಹಾರ ದಾಸ್ತಾನುಗೊಳ್ಳಿ, ಅಡಿಕೆ ದಾಸ್ತಾನುಗೊಳ್ಳಿ, ಪಡಿತರ ದಾಸ್ತಾನುಗೊಳ್ಳಿ ಹಾಗೆ ರಬ್ಬರ್ ಖರೀದಿ ಸಿಮೆಂಟ್ ದಾಸ್ತಾನು ಹಾಗೆ ನಮ್ಮ ಗ್ರಾಹಕರಿಗೆ ಸದಸ್ಯರಿಗೆ ಅದೇ ರೀತಿ ನಮ್ಮ ನೂತನ ಶಾಖಾ ಕಟ್ಟಡವುಳ್ಳ 6 ಜನರನ್ನ ಏಕಕಾಲಕ್ಕೆ ಒಯ್ಯಬಲ್ಲಂತಹ ಸಲ್ಲಿಸಿಕೊಳ್ಳುತ್ತಾ ನಮ್ಮ ನೂತನ ಶಾಖಾ ಕಟ್ಟಡದ 1ನೇ ಮಹಡಿಯಲ್ಲಿ ಅತ್ಯಂತ ಸುಸಜ್ಜಿತವಾಗಿರತಕ್ಕಂತಹ ಬಂಗಾಡಿ ಸಹಕಾರಿ ವ್ಯವಸಾಯಿಕ ಸಂಘ ಬಂಗಾಡಿಯಿಂದ ಸಂಘದ ಕಟ್ಟಡ ಶಾಖೆಗೆ ನೂತನವಾಗಿರ್ತಕ್ಕಂಥ ಸ್ವಲ್ಪ ಹಣ ಇಟ್ಟು ಬನ್ನಿ. ದಲ್ಲಿ ಹಿಂದುಗಡೆ ನಿಂತಿರ್ತಕ್ಕಂಥ ಎಲ್ಲ ಬಂಧುಗಳು ದಯವಿಟ್ಟು ಆಸನಗಳನ್ನು ಸ್ವೀಕರಿಸಿಕೊಳ್ಳಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮೆಲ್ಲರ ಅತ್ಯಂತ ಪ್ರೀತಿಪೂರ್ವಕ ಸಹಕಾರವನ್ನು ನಿರೀಕ್ಷೆ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಆರಂಭಕ್ಕೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮುಖೇನ ವಿಘ್ನ ನಿವಾರಕನ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ನಮ್ಮ ಶ್ರೀಮತಿ ಹೇಮಾವತಿ ಇರುಬಳ್ಳಿ ಹಾಗೆ ಶ್ರೀಮತಿ ಯಶೋಧ ಇವರನ್ನ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಪ್ರಾರ್ಥನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ತಾವಲ್ಲೇ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ ಮಧುರ ಗಣಪತಿ ಶರವೋ ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ ಮಧುರ ಗಣಪತಿ ಶರವೋ ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ಗೌರಿ ಸುತನೆ ನೀನಿಲ್ಲ ನನಗ್ಯಾರು ಸಕಲಿಲ್ಲವೇ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರ ಗಣಪತಿ ಶರವೋ ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ ಮಧುರ ಗಣಪತಿ ಶರವೋ ಗಣಪತಿ ಕುಂಭಾಶ್ರೀ ಗಣಪತಿ ಶರಣೋ ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ ಮಂಗಳವರ ಶರಣೋ ಶರಣೋ. ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಟ್ಟಂತಹ ಮಾತೆಯರಿಗೆ ವಂದಿಸಿಕೊಳ್ಳುತ್ತಾ ಬಂಧುಗಳೇ, ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನೇತ್ರಾವತಿ ನದಿಯು ಹರಿಯುವ ರಮಣೀಯ ಪರಿಸರದ ಕಾರ್ಯವ್ಯಾಪ್ತಿಯನ್ನು ಹೊಂದಿರತಕ್ಕಂತಹ ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘವು ಕಡರಿದ್ದವರ ಮಲವಂತಿಗೆ ಮಿತ್ತಬಾಗಿಲು ಇಂದುಬೆಟ್ಟು ಕನ್ಯಾಡಿ ನಾವೂರು ಗ್ರಾಮ ವ್ಯಾಪ್ತಿಯನ್ನು ಹೊಂದಿದೆ. ಸರ್ಕಾರದ ಆದೇಶದಂತೆ 4/9/1976ರಂದು KMM ಸೊಸೈಟಿ ಮಲವಂತಿಗೆ ಹಾಗೂ ಬಂಗಾಡಿ SC ಬ್ಯಾಂಕ್ ಪರಸ್ಪರ ವಿಲಯನಗೊಂಡು ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘ ಅಸ್ತಿತ್ವಕ್ಕೆ ಬಂದು 46 ಸಹಕಾರಿ ವರ್ಷಗಳನ್ನು ಪೂರೈಸಿರುವ ಸಂಸ್ಥೆ 2022-23ರಲ್ಲಿ 980 ಕೋಟಿ ವ್ಯವಹಾರ ನಡೆಸಿ 113 ಕೋಟಿ ಠೇವಣಿ ಹಾಗೂ 170 ಕೋಟಿಗೂ ಮಿಕ್ಕಿ ಸಾಲವನ್ನು ವಿತರಣೆ ಮಾಡಿರುವಂತಹ ನಮ್ಮ ಹೆಮ್ಮೆಯ ಸಂಸ್ಥೆ ಅದು ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘ ನಿಯಮಿತ ಬಂಗಾಡಿ. ಈ ಕಾರ್ಯಕ್ರಮದ ನೂತನ ಕಡೂರು ಶಾಖೆಯ ನೂತನ ಗೋದಾಮು ಬ್ಯಾಂಕಿಂಗ್ ಕಚೇರಿ ಹಾಗೆ ಸಭಾಭವನದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ತಮ್ಮೆಲ್ಲರನ್ನು ಅತ್ಯಂತ ಆಧರಣೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವುದು, ಸ್ವಾಗತಿಸಿಕೊಳ್ಳುವುದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ಆ ನಿಮಿತ್ತವಾಗಿ ಈ ಎಲ್ಲ ಕಾರ್ಯಕ್ರಮಗಳ ಆಯೋಜನೆಗಳ ವಿಚಾರಧಾರೆಯಾಗಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸೇರಿರತಕ್ಕಂಥ ಸಮಸ್ತರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕು ಅಂತ ಹೇಳಿ ನಮ್ಮ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಹರೀಶ್ ಸಾಳ್ಯಾನ್ ತಮ್ಮಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಸ್ಥಳದಲ್ಲಿ ವಾಸವಾಗಿರುವಂತಹ ಮಾರಿಯಮ್ಮ ಹಾಗೂ ಹುಲಿಗ ದೇವರನ್ನು ಪ್ರಥಮವಾಗಿ ಕೈಯನ್ನು ಮುಗಿಯುತ್ತಾ ಕಡೂರುದ್ಯಾವರ ಬಂಗಾಡಿ CA ಬ್ಯಾಂಕಿನ ಕಡೂರುದ್ಯಾವರ ಶಾಖಾ ಕಟ್ಟಡದ ಉದ್ಘಾಟನಾ ಈ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ಇಲ್ಲಿ ಸೇರಿರುವಂಥ ಎಲ್ಲ ಬ್ಯಾಂಕಿನ ಸರ್ವ ಸದಸ್ಯರೇ, ಬಂಗಾಡಿ CA ಬ್ಯಾಂಕಿನ 6 ಗ್ರಾಮಗಳಲ್ಲಿ 7 ಶಾಖೆಗಳನ್ನು ಹೊಂದಿಕೊಂಡು ಎಲ್ಲ ಗ್ರಾಮದಲ್ಲಿ ಸ್ವಂತ ಕಟ್ಟಡದಲ್ಲಿ ಉದ್ಯೋಗವನ್ನು ಮಾಡ್ತಾ ಇದೆ. ಈಗಾಗಲೇ ನಮ್ಮ ಬ್ಯಾಂಕಿನಲ್ಲಿ ಸಾಧಾರಣ 900 ಕೋಟಿ ವರ್ಷಕ್ಕೆ ವ್ಯವಹಾರವನ್ನು ಮಾಡ್ತಾ ಇದೆ. 160 ಕೋಟಿ ಸಾಲಗಳನ್ನು ನಾವು ನೀಡ್ತಾ ಇದ್ದೇವೆ. 117 ಕೋಟಿ ಡೆಪಾಸಿಟನ್ನು ನಾವು ಹೊಂದಿದ್ದೇವೆ. ಎಲ್ಲ ಗ್ರಾಮದ ಎಲ್ಲ ಶಾಖೆಗಳಲ್ಲಿ ರೈತರಿಗೆ ಎಟಕುವಂಥ ಎಲ್ಲ ವಸ್ತುಗಳು, ಅದು ಸಿಮೆಂಟ್ ಇರ್ಬೋದು, ಫರ್ಟಿಲೈಸರ್ ಇರ್ಬೋದು, ದಿನಸಿ ಐಟಮ್ ಇರ್ಬೋದು, ಎಲೆಕ್ಟ್ರಿಕಲ್ ಸಾಮಾನು ಇರ್ಬೋದು,
ಫರ್ನಿಚರ್ಸ್ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿಂದ ಸಾಧಾರಣ ಬೆಳ್ತಂಗಡಿ ಅಥವಾ ಉಜಿರೆಗೆ ಹೋಗುವಂಥ 9-10 ಕಿಲೋಮೀಟ್ರ್ ಹೋಗುವಂಥ ವ್ಯವಸ್ಥೆ ಇಲ್ಲ. ಇಲ್ಲಿಯೇ ನಾವು ಬ್ಯಾಂಕಿನ ಮೂಲಕ ಜನರಿಗೆ ಎಲ್ಲ ಸಲಕರಣೆಗಳನ್ನು ಕೈಗೆ ಮುಟ್ಟುವಂಥ ವ್ಯವಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಬ್ಯಾಂಕಿನ ಮುಖಾಂತರ ರೈತರಿಗೆ ಒಮ್ಮೆಲೆ ಹಣವನ್ನು ಪಾವತಿ ಮಾಡಲಿಕ್ಕೆ ಕಷ್ಟ ಆಗಬಹುದು ಅನ್ನುವ ದೃಷ್ಟಿಯಿಂದ ಸೌಹಾರ್ದ ಕ್ರೆಡಿಟ್ ಕಾರ್ಡ್ ಸಾಲ ಅಂತೇಳಿ 50,000 ರೂಪಾಯಿ ನಾವು ವರ್ಷಕ್ಕೆ ನೀಡ್ತಾ ಇದ್ದೇವೆ 11% ಸಾಲದಲ್ಲಿ. ಆ ರೈತ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವುದಾದರೆ ಅವನು ಆ 50,000ದೊಳಗೆ ಒಂದು ವರ್ಷಕ್ಕೆ ಯಾವುದೇ ವಸ್ತುವನ್ನು ಖರೀದಿ ಮಾಡಬಹುದು. ಡಿಸೆಂಬರ್ 31ಕ್ಕೆ ಅದು ಅವನು ಪೂರ್ತಿ ಮಾಡಿ ಜನವರಿ ಪ್ರಾರಂಭಕ್ಕೆ ಪುನಃ 50,000 ರೂಪಾಯಿಯನ್ನು ಅವನು 50,000 ರೂಪಾಯಿಯ ಹಣದ ಮೂಲಕ ವಸ್ತುಗಳನ್ನು ಖರೀದಿ ಮಾಡಬಹುದು. ಯಾರಾದರೂ ಈ ಭಾಗದ ರೈತರಿಗೆ 6 ಗ್ರಾಮದ ರೈತರಿಗೆ ಜಾಗ ಇಲ್ಲ ಅನ್ನುವ ದೃಷ್ಟಿಯಿಂದ ಅವರಿಗೆ ಸಾಲ ಪಡೆಯಬೇಕು, ಅವರು ಫೈನಾನ್ಸಿಗೆ ಹೋಗಬಾರ್ದು, ಅಲ್ಲಿ ಚಕ್ರ ಬಡ್ಡಿ ಹಣ ಕಟ್ಟಬೇಕಾಗ್ತದೆ ಅನ್ನುವ ದೃಷ್ಟಿಯಿಂದ ಸೌಭಾಗ್ಯ ಕಿರುಸಾಲ ಅನ್ನುವ ದೃಷ್ಟಿಯಿಂದ ಅವರಿಗೆ 25,000 ರೂಪಾಯಿಯನ್ನು ನಾವು 11% ಈಗಾಗಲೇ ಸಾಲವನ್ನು ನೀಡ್ತಾ ಇದ್ದೇವೆ. ಎಲ್ಲ ರೈತರು, ಈ 6 ಗ್ರಾಮದ ರೈತರು ಈ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಿಕೊಂಡು ಈ ಬ್ಯಾಂಕನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುವಂಥ ಈ ಒಂದು ಸುಸಂದರ್ಭದಲ್ಲಿ 6 ಗ್ರಾಮದ 6,000 ಚಿಲ್ಲರೆ ರೈತರಿಗೆ ಬಂಗಾಡಿ CA ಬ್ಯಾಂಕಿನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂಥ ಹಿರಿಯರು ಮಾರ್ಗದರ್ಶಕರು ಆದಂಥ ಮಾನ್ಯ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘದ ಉಪಾಧ್ಯಕ್ಷರು ಕೆ ವಸಂತಗೌಡ ಅವರು ಹಾರವನ್ನು ಹಾಕಿ ಅವರನ್ನು ಅತ್ಯಂತ ಗೌರವಾರ್ಪಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ನನಗೆ 4 ವರ್ಷಕ್ಕೆ ಹಿಂದೆ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿ 1 ವರ್ಷ ಆಗುವಂತಹ ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಟ್ಟು ಹೋಗುವಂಥ ಪರಿಸ್ಥಿತಿ ನನಗೆ ಬಂದೊದಗಿತ್ತು. ಎಲ್ಲ ರೈತರು DCC ಬ್ಯಾಂಕಿಗೆ ಹೋಗಿ ಅಲ್ಲಿ ಬೆಳೆ ಸಾಲವನ್ನು ಚೆಕ್ ಮೂಲಕ ಅಲ್ಲಿಂದ ತೆಗೆದುಕೊಂಡು ಬರಬೇಕು ಅನ್ನುವ ದೃಷ್ಟಿಯಿಂದ ಒಂದು DCC ಬ್ಯಾಂಕಿನ ಆದೇಶ ಮಾಡಿದರು. ಶಾಸಕರ ಹತ್ರ ನಾನು ಅದನ್ನು ಬೇಡಿಕೊಂಡೆ. ಶಾಸಕರು ಅದಕ್ಕೆ DCC ಬ್ಯಾಂಕಿನ ಮುಖಾಂತರ ಶಶಿಕುಮಾರ್ ರೈ ಅವರ ಮುಖಾಂತರ ನಮಗೆ ಮೊದಲು ಹೇಗೆ ಇತ್ತು ಹಾಗೆಯೇ ಮಾಡುವ ಹಾಗೆ ಆ ಶಾಸಕರು ನನಗೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ಆ ಸಂದರ್ಭದಲ್ಲಿ ಮಾಡಿದಂತಹ ಉಪಕಾರ ಖಂಡಿತವಾಗಿಯೂ ನಾವು ಮರೆಯಲಿಕ್ಕಿಲ್ಲ. ಆ ಭಾಗದ ನಮ್ಮ 6 ಗ್ರಾಮದ ರೈತರು ಕೂಡ ಅದನ್ನು ನೆನಪಿನಲ್ಲಿ ಇಡುವಂಥ ವ್ಯವಸ್ಥೆ. ಯಾಕೆಂತೇಳಿದರೆ DCC ಬ್ಯಾಂಕಿಗೆ ನಮ್ಮ 6,000 ರೈತರು ಅಲ್ಲಿ ಹೋಗಿ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಬಂದೊದಗಿತ್ತು. ಅದನ್ನು ತಪ್ಪಿಸಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಾನು 6 ಗ್ರಾಮದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಗೌರವಾನ್ವಿತರಿಗೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಹಾಗೆ ಪ್ರಸ್ತುತ ನಿರ್ದೇಶಕರು ಆಗಿರುವಂತಹ ಶ್ರೀ N ಲಕ್ಷ್ಮಣಗೌಡ ಅವರು ಹಾರವನ್ನು ಧರಿಸುವವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಹಿರಿಯರು ಮಾರ್ಗದರ್ಶಕರು ಮತ್ತು ನಮ್ಮ ಬ್ಯಾಂಕಿನ ಕಾನೂನು ಸಲಹೆಗಾರರು ಆದಂಥ ಪ್ರತಾಪ್ ಸಿಂಹ ನಾಯಕರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಶ್ರೀಯುತ ಉಮೇಶ್ AV ಮಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಪ್ರಸ್ತುತ ನಿರ್ದೇಶಕರು ಹಾರವನ್ನು ಧರಿಸಿ ಅವರನ್ನು ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಈ ಒಂದು ಕಟ್ಟಡ ಎಷ್ಟು ಸುಂದರವಾಗಿ ಆಗಬೇಕಿದ್ರೆ ನಬಾರ್ಡ್ ಬ್ಯಾಂಕಿನ ಮುಖಾಂತರ ನಮಗೆ 1,90,00,000 ರೂಪಾಯಿ ಅನುದಾನವನ್ನು 1% ಬಡ್ಡಿಯಲ್ಲಿ ನೀಡಿರುತ್ತಾರೆ. ನಬಾರ್ಡ್ ಬ್ಯಾಂಕ್ ಮತ್ತು ಬಂಗಾಡಿ CA ಬ್ಯಾಂಕ್ ಅವಿನಾಭಾವ ಸಂಬಂಧ ಇದೆ.
ಯಾವಾಗಲೂ ಇಡೀ ರಾಜ್ಯದ ಬೇರೆ ರಾಜ್ಯದ ಬ್ಯಾಂಕಿನ ಆಡಳಿತ ಮಂಡಳಿ ಆಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅವರನ್ನು ಎಲ್ಲಿ ಹೋಗಬೇಕು ಅದನ್ನು ಬಂಗಾಡಿ ಸಿ ಎ ಬ್ಯಾಂಕಿಗೆ ಹೋಗಿ ಅಲ್ಲಿಯ ನೀವು ಆ ವ್ಯವಸ್ಥೆಯನ್ನು ನೋಡಿಕೊಂಡು ಬಂದು ನಿಮ್ಮ ಬ್ಯಾಂಕಲ್ಲಿ ಅದನ್ನು ಅಳವಡಿಸಿ ಅನ್ನುವ ದೃಷ್ಟಿಯಿಂದ ಮಾರ್ಗದರ್ಶನವನ್ನು ನೀಡುತ್ತಿರುವಂಥ ಮತ್ತು ನಮಗೆ ಎಲ್ಲ ಬಗೆಯ ಸಹಕಾರವನ್ನು ನೀಡಿರುವಂಥ ನಬಾರ್ಡ್ ಬ್ಯಾಂಕಿನ ಸಂಗೀತಕರ್ತ ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಶ್ರೀಮತಿ ತನುಜಾ ಶೇಖರ್ ನಿರ್ದೇಶಕರು, ನಮ್ಮ ಸಂಘದ ನಿರ್ದೇಶಕರು ಹಾರದ ಮುಖೇನ ಗೌರವ ಅರ್ಪಣೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಬ್ಯಾಂಕಿನ CDO ಪ್ರತಿಮಾ ಮೇಡಮ್ ಇವರು ಇದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಸಂಘದ ನಿರ್ದೇಶಕರು ಶ್ರೀಮತಿ ವಿಜಯ ಇವರು ಹಾರಾರ್ಪಣೆ ಮುಖೇನ ಗೌರವಾರ್ಪಣೆಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಈ ಗ್ರಾಮ ಪಂಚಾಯತಿನ ಕಡೂರುದ್ಯಾರ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ರತ್ನಾವತಿ ಇವರು ಇದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಸಂಘದ ನಿರ್ದೇಶಕರು ಶ್ರೀಮತಿ ಭವ್ಯ ಇವರು ಹಾರಾರ್ಪಣೆ ಮುಖೇನ ಗೌರವಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಪ್ಪತ್ತಾರು 77ರಲ್ಲಿ ಬಂಗಾಡಿ CA ಬ್ಯಾಂಕು ಒಟ್ಟು ಮರ್ಜಿ ಆದಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ಅಧ್ಯಕ್ಷರಾಗಿರುವಂತಹ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ವಿನಯ ಚಂದ್ರಗೌಡ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಸಂಘದ ನಿರ್ದೇಶಕರು ಶ್ರೀಯುತ ಆನಂದ್ ಗೌಡ ಇವರು ಹಾರಾರ್ಪಣೆಯನ್ನು ಮಾಡಿ ಗೌರವಿಸಬೇಕು ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಾಲೋತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ಪ್ರವೀಣ್ ಗೌಡ ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವಾನ್ವಿತರಿಗೆ ನಿರ್ದೇಶಕರಾಗಿದ್ದ ಶ್ರೀಯುತ ವಿನಯ್ ಚಂದ್ರ ಇವರು ಹಾರಾರ್ಪಣೆಯನ್ನು ಮಾಡಿ ಗೌರವಿಸಬೇಕು ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಡೂರುದ್ಯಾರ ಗ್ರಾಮಕ್ಕೆ ಸುಸಜ್ಜಿತವಾದ ಕಟ್ಟಡ ಆಗಬೇಕು ಅನ್ನುವ ದೃಷ್ಟಿಯಿಂದ ಜಾಗದ ಸಮಸ್ಯೆ ಆಗಿತ್ತು. ಆ ಜಾಗವನ್ನು ನಾವು ಬ್ಯಾಂಕಿನ ಆಡಳಿತ ಮಂಡಳಿಯವರು ಅವರಲ್ಲಿ ವಿಜ್ಞಾಪನೆ ಮಾಡಿದಾಗ 12 ಸೆನ್ಸ್ ಜಾಗವನ್ನು ನೀಡಿದವರು ಜನಾರ್ದನ ಗೌಡ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವಾನ್ವಿತರಿಗೆ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ನಾಯ್ಕ ಇವರು ಹಾರಾರ್ಪಣೆಯನ್ನು ಮುಖೇನ ಗೌರವವನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಈ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾದಂತಹ ಜಯಕೀರ್ತಿ ಜೈನ್ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವಾನ್ವಿತರಿಗೆ ನಿರ್ದೇಶಕರಾಗಿರುವಂತಹ ಶ್ರೀಯುತ ರಮೇಶ್ ಕೆಂಗಾಚಿ ಅವರು ಹಾರಾರ್ಪಣೆ ಮುಖೇನ ಗೌರವ ಸಲ್ಲಿಸಬೇಕು ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ನಿರ್ದೇಶಕರುಗಳಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇಲ್ಲಿ ಬಂದಿರುವಂಥ ತಾಲೂಕಿನ ಎಲ್ಲ CA ಬ್ಯಾಂಕಿನ ಅಧ್ಯಕ್ಷರು ಹಾಗೂ CO ಮತ್ತು ಆಡಳಿತ ಮಂಡಳಿಯವರಿಗೆ ಬಂಗಾಡಿ ಬ್ಯಾಂಕಿನ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಗಾಡಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇಲ್ಲಿ ಬಂದಿರುವಂಥ ಎಲ್ಲ 6 ಗ್ರಾಮದ ಬಂಗಾಡಿ ಬ್ಯಾಂಕಿನ ಸರ್ವ ಸದಸ್ಯರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ
ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸೇರಿರ್ತಕ್ಕಂಥ ಸಮಸ್ತರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡಂತಹ ಸಂಘದ ಅಧ್ಯಕ್ಷರೇ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ನಿರ್ದೇಶಕರಾದಂಥ ಶ್ರೀಯುತ ರಘುನಾಥ ಇವರು ಹಾರಾರ್ಪಣೆಯ ಮೂಲಕ ಗೌರವವನ್ನು ಸಲ್ಲಿಸಿಕೊಳ್ಳಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಕಾರ್ಯಕ್ರಮದ ನಿರೂಪಕನಾಗಿ ಒಂದು ವಿಚಾರವನ್ನು ತಮ್ಮೆಲ್ಲರ ಸಮಕ್ಷಮದಲ್ಲಿ ಮಂಡನೆ ಮಾಡಬೇಕನ್ನುವಂಥ ವಿಚಾರದಕ್ಕಾಗಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ನೂತನ ಗೋದಾಮು ಕಟ್ಟಡ ಹಾಗೆ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘದ ಮಾರ್ಗದರ್ಶಕರು, ಹಿರಿಯ ಸಹಕಾರಿಗಳು ಹಾಗೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸದೃಢವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಲು ಕಾರಣೀಭೂತರಾಗಿರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಶ್ರೀ MN ರಾಜೇಂದ್ರ ಕುಮಾರ್ ಇವರನ್ನು ಆಹ್ವಾನಿಸಲಾಗಿತ್ತಾದರೂ ಚುನಾವಣೆಯ ನೀತಿ ಸಮಿತಿಯ ಕಾರಣದಿಂದಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ. ಆದರೆ ನಮ್ಮ ಈ ನೂತನ ಕಟ್ಟಡಕ್ಕೆ ಕೇಂದ್ರ ಸರ್ಕಾರದ ಯೋಜನೆಯಂತೆ 90 ಲಕ್ಷ ಸಾಲವನ್ನು ಶೇಕಡ 4 ಬಡ್ಡಿ ದರದಲ್ಲಿ ಯಾವುದೇ ಒಂದು ಮೂಲ ದಾಖಲಾತಿಯನ್ನು ಪಡೆಯದೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಸಂಘದ ಮೇಲಿನ ಅಭಿಮಾನದಿಂದ ಸಾಲವನ್ನು ಮಂಜೂರುಗೊಳಿಸಿದ್ದಾರೆ. ಸಂಘದ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಸಹಕಾರ ರತ್ನ ಶ್ರೀ MN ರಾಜೇಂದ್ರ ಕುಮಾರ್ ಇವರಿಗೆ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮವನ್ನು ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತಂತಹ ನಮ್ಮ ಜನಪ್ರಿಯ ಸಂಸದರಾಗಿರುತ್ತಾ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ ನಾವು ಪ್ರೀತಿಯಿಂದ ವಿನಂತಿ ಮಾಡಿಕೊಂಡಾಗ ಈ ಕಾರ್ಯಕ್ರಮವನ್ನು ಅತ್ಯಂತ ಹೆಮ್ಮೆಯಿಂದ ಪ್ರೀತಿಯಿಂದ ದೀಪವನ್ನು ವಿದ್ಯುಕ್ತವಾಗಿ ಉಡಿಸಿ ಆರಂಭವನ್ನು ಕೊಟ್ಟಿದ್ದಾರೆ. ಈ ನಿಮಿತ್ತವಾಗಿ ನಮ್ಮ ಸಂಘದ ಒಂದು ಆಡಳಿತ ಮಂಡಳಿ ನಿರ್ಣಯದಂತೆ ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಸಣ್ಣ ರೀತಿಯಲ್ಲಿ ಸತ್ಕರಿಸುವಂಥ ಕಾರ್ಯಕ್ರಮವಿದೆ. ದಯವಿಟ್ಟು ಅದಕ್ಕೆ ತಗೊಳ್ಳೊಂದು ಆಯೋಜಕರು ಸಹಕರಿಸಿಕೊಳ್ಬೇಕು ಅಂತ ಎನಿಸ್ಕೊಳ್ತಾ ಸನ್ಮಾನ ಪೀಠವನ್ನು ದಯವಿಟ್ಟು ಆಯೋಜನೆ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ತಮಗೆಲ್ಲರಿಗೂ ಚಿರಪರಿಚಿತರು. ಮತ್ತೊಮ್ಮೆ ನಾನು ಪರಿಚಯ ಮಾಡಿಕೊಡುವಂಥ ಖಂಡಿತ ಅವಶ್ಯಕತೆ ಇರುವುದಿಲ್ಲ. ಆದರೂ ಕೂಡ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಹೌದು. ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವ ಗುಣವನ್ನು ಅಳವಡಿಸಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಗೌರವಾನ್ವಿತರು. ಸತತ 3 ಅವಧಿಗೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುತ್ತಾ ಈ ಜಿಲ್ಲೆಗೆ ನೀಡಿದಂತಹ ಸತ್ಕಾರ್ಯಗಳು ಅಮೋಘವಾದಂಥದ್ದು. ನಮ್ಮ ಜಿಲ್ಲೆಯಾದ್ಯಂತ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸುವುದರ ಜೊತೆಗೆ ಕೇಂದ್ರದಿಂದ ಅನುದಾನ ತರಿಸುವಲ್ಲಿ ಹಾಗೂ ಅನುದಾನಗಳನ್ನು ವ್ಯವಹರಿಸುವಲ್ಲಿ ಇಡೀ ರಾಷ್ಟ್ರದಲ್ಲೇ ಮೊದಲ ಸಂಸದರು ಯಾರು ಅಂತ ಕೇಳಿದರೆ ಅದು ನಮ್ಮ ಪ್ರೀತಿಯ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು. ಸಹಕಾರ ಕ್ಷೇತ್ರದಲ್ಲೂ ಕೂಡ ಕೃಷಿ ಮಾಡಿ ಸೇವೆ ಸಲ್ಲಿಸುತ್ತಿರುವ ತಮಗೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದು ಸನ್ಮಾನವನ್ನು ಸಲ್ಲಿಸ್ತಾ ಇದ್ದ ತಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿಕೊಂಡಿದ್ದೀರಿ ಅನ್ನೋದನ್ನು ತಿಳಿದುಕೊಳ್ತಾ ಇದ್ದೇವೆ ವ್ಯವಸ್ಥೆ. ಧನ್ಯವಾದಗಳು ಸರ್. ನಮ್ಮ ಪ್ರೀತಿಯ ಕಿರು ಕಾಣಿಕೆಯನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ತಾವುಗಳು ಸ್ವೀಕರಿಸಿದ್ದೀರಿ. ಕಾರ್ಯಕ್ರಮದ ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಹಾಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ತಮ್ಮಲ್ಲಿ ಅತ್ಯಂತ ವಿನಯದಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘ ಬಂಗಾಡಿ ಇದರ ನೂತನ ಗೋದಾಮು, ಬ್ಯಾಂಕಿಂಗ್ ಕಚೇರಿ ಮತ್ತು ಸಭಾಭವನದ ಉದ್ಘಾಟನಾ ಸಮಾರಂಭದ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಭೆಯ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ
ಕಳೆದ 5 ವರ್ಷದ ಶಾಸಕತ್ವ ಅವಧಿಯಲ್ಲಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನಗಳನ್ನು ತರುವುದರ ಮುಖಾಂತರವಾಗಿ ಈ ಕ್ಷೇತ್ರದ ಹಳ್ಳಿಗಳ ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಬ್ಬ ಅಭಿವೃದ್ಧಿಯ ನೇತಾರನಾಗಿ ಜನ ಮಾನಸದಲ್ಲಿ ನಾಯಕರಾಗಿರ್ತಕ್ಕಂತಹ ಜನಪ್ರಿಯ ಶಾಸಕರು ಆದರಣೀಯ ಸಹೋದರರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರೇ, ನಮ್ಮೆಲ್ಲ ಹಿರಿಯರು, ಆದರಣೀಯರು, ನಮಗೆಲ್ಲ ಮಾರ್ಗದರ್ಶಿಗಳು, ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕ್ ಅವರೇ, ಒಬ್ಬ ಕ್ರಿಯಾತ್ಮಕ ಚಟುವಟಿಕೆಯ ಕಾರ್ಯಕರ್ತನಾಗಿ ಅಧಿಕಾರ ಸಿಕ್ಕಾಗ ಅದರ ಅಭಿವೃದ್ಧಿಯನ್ನು ಮಾಡಿ ಜನರ ನೋವಿಗೆ ಸ್ಪಂದನೆ ನೀಡತಕ್ಕಂತಹ ಮತ್ತು ಒಂದು ಸಂಸ್ಥೆಯನ್ನು ಅಭೂತಪೂರ್ವವಾಗಿ ಬೆಳೆಸಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಿತ್ರ ಹರೀಶ್ ಸಾಲ್ಯಾನ್ ಅವರೇ, ನಬಾರ್ಡ್ನ ಸಹಾಯಕ ಮಹಾಪ್ರಬಂಧಕರಾಗಿರ್ತಕ್ಕಂಥ ಸಹೋದರಿ ಸಂಗೀತ ಕರ್ತಾ ಅವರೇ, ಇಲ್ಲಿಯ ಸಹಕಾರ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ BV ಪ್ರತಿಮಾ ಅವರೇ, ಈ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಸಹೋದರಿ ರತ್ನಾವತಿ ಬಾಲಕೃಷ್ಣ ಗೌಡ ಅವರೇ, ಹಿರಿಯರು, ಆದರಣೀಯರು, ಬಂಗಾಡಿ ಸಹಕಾರಿ ವ್ಯವಸಾಯಿಕ ಸಂಘದ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ವಿನಯ್ ಚಂದ್ರಗೌಡ ಅವರೇ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರವೀಣ್ ಗೌಡ ಅವರೇ, ಈ ಕಟ್ಟಡಕ್ಕೆ ನಿವೇಶನ ನೀಡಿರ್ತಕ್ಕಂಥ ಆದರಣೀಯರಾಗಿರ್ತಕ್ಕಂಥ ಜನಾರ್ದನ ಗೌಡ ಅವರೇ, ಗ್ರಾಮ ಪಂಚಾಯತ್ನ ಅಧಿಕಾರಿ ಜಯಕೀರ್ತಿ, ಉಪಾಧ್ಯಕ್ಷ ಆಗಿರ್ತಕ್ಕಂಥ ವಸಂತ ಗೌಡ ಅವರೇ, ಕಾರ್ಯನಿರ್ವಹಣಾಧಿಕಾರಿ ದಯಾನಂದ ಶೆಟ್ಟಿಗಾರ್ ಅವರೇ, ಎಲ್ಲ ನಿರ್ದೇಶಕ ಬಂಧುಗಳೇ, ಎಲ್ಲ ಸಹಕಾರಿ ಬಂಧುಗಳೇ, ಸ್ವಸಹಾಯ ಸಂಘದ ಎಲ್ಲ ಸಹೋದರಿಯರೇ, ಸೇರಿರ್ತಕ್ಕಂಥ ಎಲ್ಲ ವಂದನೀಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಹಿರಿಯರೇ, ಮಾಧ್ಯಮದ ಮಿತ್ರರೇ, ಹರೀಶ್ ಗೌಡ, ಹರೀಶ್ ಸಾಲ್ಯಾನ್ ಅವರ ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ಅದ್ಭುತವಾಗಿರ್ತಕ್ಕಂಥ ಒಂದು ಕಟ್ಟಡ, ಗೋದಾಮು, ಮಾರ್ಕೆಟ್ಗಳನ್ನು ನಿರ್ಮಾಣ ಮಾಡತಕ್ಕಂಥ ಕಾರ್ಯವನ್ನು ಮಾಡಿದಿರಿ. ಅತಿ ಹಿಂದುಳಿದಿರ್ತಕ್ಕಂಥ ಗ್ರಾಮೀಣ ಪ್ರದೇಶವಾಗಿರ್ತಕ್ಕಂಥ ಬಂಗಾಡಿ ಈ ಸಹಕಾರಿ ಸಂಘ ಇವತ್ತು ಜಿಲ್ಲೆಯ ಎಲ್ಲ ಸಹಕಾರಿ ಸಂಘಗಳಿಗೆ ಮಾದರಿಯಾಗಿದೆ ಅಂತ ನಿಮಗೆ ಅಭಿನಂದನೆಗಳನ್ನು ಒಬ್ಬ ಕ್ರಿಯಾಶೀಲ ಇಚ್ಛಾಶಕ್ತಿಯ ಯುವಕನ ಕೈಯಲ್ಲಿ ಅಧಿಕಾರ ಸಿಕ್ಕಾಗ ಹೇಗೆ ಅನ್ನುವುದಕ್ಕೆ ಬಹಳ ಸ್ಪಷ್ಟವಾಗಿ ಮುನ್ನಡೆಸಿದ್ದೀರಿ. ಇಡೀ ನಿರ್ದೇಶಕರ ತಂಡಗಳನ್ನು ಹಿಡ್ಕೊಂಡು ಜನರ ಬೇಕುಗಳ ಬೇಡಿಕೆಗಳ ಮನಸ್ಸಲ್ಲಿ ಇಟ್ಟುಕೊಂಡು ಒಂದು ಕೃಷಿ ಸಹಕಾರಿ ಸಂಘ ಹೇಗೆ ರೈತರ ಜೊತೆ, ಕೃಷಿಕರ ಜೊತೆ, ಇಲ್ಲಿರ್ತಕ್ಕಂಥ ಸಮಾಜ ಜೊತೆ ಬಾಂಧವ್ಯವನ್ನು ಇಟ್ಕೊಳ್ಬೇಕು ಅನ್ನೋದಕ್ಕೆ ಇದು ಮಾದರಿಯಾಗಿದೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ಸಹಕಾರಿ ರಂಗ ದೇಶದ ಎಲ್ಲ ರಂಗಗಳಿಗೊಂದು ಮಾದರಿಯಾಗಿರ್ತಕ್ಕಂಥ. ಉದಾಹರಣೆಗೆ ಸರ್ಕಾರಿ ಸೌಮ್ಯದ ಅತಿ ಅನೇಕ ಸಂಸ್ಥೆಗಳಿಲ್ಲ. HMT ಇದೆ, ಬೇರೆ ಬೇರೆ ಕಂಪನಿಗಳಿದೆ. ನೀವು ನೋಡಿ, ಅದಕ್ಕೆಲ್ಲ ಅಧಿಕಾರಕ್ಕೆ ಹಾಕೋದು ಯಾರನ್ನ ಅಂತ ಹೇಳಿದ್ರೆ IAS ಅಧಿಕಾರಿಗಳನ್ನು ಹಾಕ್ತೀವಿ. ಕುದುರೆಮುಖದಂಥ ಎಲ್ಲ ಸಂಸ್ಥೆಗಳು ನೋಡಿ IAS ಅಧಿಕಾರಿಗಳನ್ನು ಹಾಕ್ತೀವಿ ಅಲ್ಲಿ MD ಆಗಿ. ಆ ಸಂಸ್ಥೆಗಳು ಯಾವುದೂ ಪುನಶ್ಚೇತನಗೊಳ್ಳುವುದಿಲ್ಲ. ಸಾಮಾನ್ಯ ಹಳ್ಳಿಯ ರೈತರೊಟ್ಟಿಗೆ ಬಂದಿರತಕ್ಕಂಥ ಸಹಕಾರ ರಂಗದ ಚಳವಳಿ ಮಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಹರೀಶ್ ಸಾಲ್ಯಾನ್ ಅಂತ ವ್ಯಕ್ತಿ ಮುಳುಗಿರತಕ್ಕಂಥ ಸಂಸ್ಥೆಯನ್ನು ಎಬ್ಬಿಸಬಲ್ಲ ಅನ್ನತಕ್ಕಂಥ ಶಕ್ತಿ ಇದ್ದರೆ ಅದು ಸಹಕಾರ ರಂಗಕ್ಕೆ ಅಂತ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲಿ. ಹೇಳಿದರೆ ಆರ್ಥಿಕವಾಗಿರ್ತಕ್ಕಂಥ ವ್ಯವಹಾರದ ಜೊತೆಗೆ ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಕಳಕಳಿ ಅವನಲ್ಲಿ ಜಾಸ್ತಿ ಇರುತ್ತೆ. ಆ ಸಂಸ್ಥೆಯ ಜೊತೆಗೆ ಇರ್ತಕ್ಕಂಥ ಬಾಂಧವ್ಯ, ಅದು ನನ್ನದು ಅನ್ನತಕ್ಕಂಥ ಬಾಂಧವ್ಯಗಳು ಜಾಸ್ತಿ ಆಗುತ್ತೆ.
ಹಾಗಾಗಿ ಅವನಿಗೆ ನಾನು ಇರ್ತಕ್ಕಂಥ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಹಗಲಿರುಳು ದುಡಿದು ಆ ಸಂಸ್ಥೆಯ ಉನ್ನತೀಕರಣಕ್ಕೆ ಇವತ್ತು ಎಲ್ಲ ನಿರ್ದೇಶಕರು ಬದ್ಧರಾಗಿ ಕೆಲಸ ಮಾಡ್ತಾರೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಿವಾಳಿಗೆ ಹೋಗಿರ್ತಕ್ಕಂಥ ಸಹಕಾರ ರಂಗಗಳು ಎದ್ದು ನಿಂತದ್ದಿದ್ದಾರೆ. ಹೇಳಿದ್ರೆ ಅಂತಹ ಒಂದು ಶಿಕ್ಷಣವನ್ನು ಸಹಕಾರ ರಂಗ ಕೊಡುತ್ತೆ ಅನ್ನುವಂಥ ನಮ್ಮ ನಂಬಿಕೆ. ನಮ್ಮ ಜಿಲ್ಲೆಯ ಸಹಕಾರ ರಂಗಕ್ಕೆ 100 ವರ್ಷಗಳ ಕಳೀತಾ ಇದೆ. ಮೊಳಹಳ್ಳಿ ಶಿವರಾಯರಿಂದ ಹಿಡಿದು ಇವತ್ತು ಅದ್ಭುತವಾಗಿರ್ತಕ್ಕಂಥ ಬಹಳಷ್ಟು ಜನ ಸಾಧಕರು ಸಹಕಾರ ರಂಗದಲ್ಲಿ ಬೆಳೆದಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ಒಳ್ಳೆಯ ರೀತಿಯಲ್ಲಿ ಸಹಕಾರ ರಂಗ ಬೆಳೀತು. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಕಂಡುಕೊಂಡಂತೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಕಂಡರು. ಆ ಪರಿಕಲ್ಪನೆಗಳು ಏನು ಅಂತ ಹೇಳಿದ್ರೆ, ಹಳ್ಳಿಯಲ್ಲಿರ್ತಕ್ಕಂಥ ಜನಸಾಮಾನ್ಯರು, ಹಳ್ಳಿಯಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು, ನಿರಕ್ಷರ ವ್ಯಕ್ತಿಗಳು ಸಮೇತ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಕಲಿಬೇಕು, ಆರ್ಥಿಕವಾಗಿರ್ತಕ್ಕಂಥ ವ್ಯವಹಾರಗಳನ್ನು ಕಲಿಬೇಕು. ಬ್ಯಾಂಕಿನ ಮುಖಾಂತರ ಉಳಿದಿರತಕ್ಕಂಥ ಹಣವನ್ನು ಶೇಖರಿಸಿ ಇಡತಕ್ಕಂಥ ಪ್ರಯತ್ನಗಳಾಗಬೇಕು. ಶ್ರೀಮಂತರ ಕೈಯಲ್ಲಿರ್ತಕ್ಕಂಥ ATM ಸಾಮಾನ್ಯ ಬಡವರ ಕೈಯಲ್ಲಿ ಇರಬೇಕು ಅಂತ ಹೇಳಿ ಜನ್ಧನ್ ಅನ್ನತಕ್ಕಂಥ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿ ಆ ಜನ್ಧನ್ ಅಕೌಂಟನ್ನು ಮಾಡಬೇಕು, ಸಾಮಾನ್ಯರಲ್ಲಿ 0 ಬ್ಯಾಲೆನ್ಸ್ ಅನ್ನತಕ್ಕಂಥ ಒಂದು ಪದ್ಧತಿಯನ್ನು ಅನುಷ್ಠಾನಗೊಳಿಸಿ. 2 ಕಾರಣಕ್ಕೆ. ಒಂದು, ನೇರವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಗಳು ಬಂದಾಗ ಲೀಕೇಜ್ ಆಗಬಾರ್ದು ಅಂತೇಳು. ಅವತ್ತು ನಾನು ಮೀಟಿಂಗ್ ಮಾಡಿ ನಾನು ಯೋಚನೆ ಮಾಡಿದೆ, ದಕ್ಷಿಣ ಕನ್ನಡದಲ್ಲಿ 100ಕ್ಕೆ 100% ಇದನ್ನು ಅನುಷ್ಠಾನಗೊಳಿಸಬೇಕು. ಆಗ ಎಲ್ಲ ಬ್ಯಾಂಕಿಂಗ್ ಅಧಿಕಾರಿಗಳ ಮೀಟಿಂಗ್ ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಾಗಲೇ 80% ಜನರ ಕೈಯಲ್ಲಿ ಅಕೌಂಟ್ ಇತ್ತು. ಕಾರಣ ಏನು ಹೇಳಿದ್ರೆ, ನಮ್ಮ ಸಹಕಾರ ರಂಗಗಳು ಅಲ್ಲಿರ್ತಕ್ಕಂಥ ಸಹಕಾರ ರಂಗಗಳು ಸಾಮಾನ್ಯ ವ್ಯಕ್ತಿಗಳನ್ನು ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಹಾಗಾಗಿ ದೊಡ್ಡದಾಗಿರ್ತಕ್ಕಂಥ ಸರ್ಕಾರಿ ಬ್ಯಾಂಕಿನೊಳಗೆ ಹೋಗ್ಲಿಕ್ಕೆ ರೈತ ಹೆದರಿದ್ರು, ಸಹಕಾರ ರಂಗದ ಒಳಗೆ ಹೋಗ್ಲಿಕ್ಕೆ ಹೆದರೋದಿಲ್ಲ. ಅವನ ಜೊತೆ ಅಂತಹ ಆತ್ಮೀಯತೆ, ಅಂತಹ ಪ್ರೀತಿಗಳಿದ್ದಾವೆ. ಹಾಗೆ ಹೇಳಿದೆ, ನಮ್ಮ ಜಿಲ್ಲೆಯ ಸಹಕಾರ ರಂಗ ಅದ್ಭುತವಾಗಿರತಕ್ಕಂತಹ ಕಾರ್ಯವನ್ನು ಮಾಡಿದೆ. ಇವತ್ತು ಜಗತ್ತಿನಲ್ಲಿ ಭಾರತ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ 5ನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತ ಇವತ್ತು 3ನೇ ಸ್ಥಾನಕ್ಕೆ ಬರ್ತಾ ಇದೆ. 1947 ಆದಾಗ ಜಗತ್ತಿನಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ಬರ್ತದೆ. ಆರ್ಥಿಕ ವ್ಯವಹಾರ ಇವತ್ತೆಲ್ಲ ಜಗತ್ತಿನಲ್ಲಿ ಕೋವಿಡ್ ನಂತರ ಕುಸಿತಾ ಇದೆ, ಆದರೆ ಭಾರತ ಏರ್ತಾ ಇದೆ. ಕಾರಣ ಏನು ಹೇಳಿದ್ರೆ, ಇದಕ್ಕೆ ಇರತಕ್ಕಂತಹ ಸಹಕಾರ ರಂಗದ ಕೊಡುಗೆಗಳು ಅದ್ಭುತವಾಗಿರ್ತಕ್ಕಂಥದ್ದು. ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಆಸ್ತಿಕವಾದಿಗೂ ಗೌರವ ಕೊಡ್ತೀವಿ, ನಾಸ್ತಿಕವಾದಿಗೂ ಗೌರವ ಕೊಡ್ತೀವಿ. ಒಬ್ಬ ಚಾರ್ವಾಕ ಅನ್ನತಕ್ಕಂಥ ಮುನಿ ಹೇಳಿದ, ಸಾಲ ಮಾಡಿ ಆದರೂ ತುಪ್ಪದೂಟ ಮಾಡೋದು. ಇದೆಲ್ಲವನ್ನು ವಿದೇಶಿ ಬ್ಯಾಂಕ್ಗಳು ಅನುಸರಿಸಿದವು. ATMಗಳನ್ನು ಕೊಟ್ಟರು, ಎಲ್ಲ ಮಾಡಿದರು. ಭಾರತ ಹಾಗೆ ಇರಲಿಲ್ಲ. ಭಾರತದಲ್ಲಿ ಏನಿತ್ತು, ಚಾಪೆ ಇದ್ದಷ್ಟೇ ಕಾಲು ಚಾಚು ಅಂತ. ಇದು ಸಹಕಾರ ರಂಗ. ಹಾಗಾಗಿ ಎಲ್ಲರಲ್ಲಿ ಆ ಕಾರಣಕ್ಕೋಸ್ಕರ ಇವತ್ತು ಆರ್ಥಿಕವಾಗಿರ್ತಕ್ಕಂಥ ಸುದೃಢೀಕರಣ, ದೇಶ ಆರ್ಥಿಕವಾಗಿ ಮುನ್ನಡೆಯುವುದಕ್ಕೆ ಸಹಕಾರಿ ರಂಗದ ಕೊಡುಗೆಗಳು ಅದ್ಭುತವಾಗಿದೆ. ಇದನ್ನು ಇನ್ನಷ್ಟು ಬಲಪಡಿಸಬೇಕು. ಸಹಕಾರಿ ರಂಗ ಒಂದು ದೇಶದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆ ಆಗಬೇಕು. ಎಲ್ಲ ಸಹಕಾರಿ ರಂಗಗಳು ದೇಶದಲ್ಲಿ ಒಂದಾಗಬೇಕು. ದೇಶದ ಎಲ್ಲ ಕಡೆಗಳಲ್ಲಿ ಒಂದು ಸಂಸ್ಥೆ ಶಾಖೆಗಳನ್ನು ತೆರಿಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ದೇಶದಲ್ಲಿ ಮೊದಲ ಬಾರಿಗೆ ಒಂದು ಪ್ರಯೋಗವನ್ನು ಮಾಡಿದರು. ದೇಶದಲ್ಲಿ ಸ್ವಾತಂತ್ರ್ಯದ 75 ವರ್ಷಗಳ ಕಾಲ ಇದು ನೆನಪಿಡಬೇಕು. ಈ ದೇಶದಲ್ಲಿ ಸಹಕಾರಿ ರಂಗ ಅನ್ನತಕ್ಕಂಥ ಪ್ರತ್ಯೇಕ ಇರಲಿಲ್ಲ. ಮೊದಲ ಬಾರಿಗೆ ಸಹಕಾರಿ ಸಚಿವಾಲಯಗಳನ್ನು ತೆಗೆದು ಅದರಲ್ಲಿ ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಸಹಕಾರಿ ಸಚಿವರನ್ನಾಗಿ ಮಾಡಿ ಅದ್ಭುತವಾಗಿರ್ತಕ್ಕಂಥ ಆ್ಯಕ್ಟ್ಗಳ ಬದಲಾವಣೆ ಆಯಿತು. ಇವತ್ತು ಸಹಕಾರಿ ರಂಗಕ್ಕೆ ಕೇಂದ್ರ ಸರ್ಕಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಾರೆ. ಚರ್ಚೆಗಳಿದ್ದಾವೆ ಬೇರೆ ಬೇರೆ ರೀತಿಯಲ್ಲಿ. ಇವತ್ತು ಗ್ರಾಮ ಪಂಚಾಯತ್ಗೊಂದು ಸಹಕಾರ ರಂಗಗಳಿರಬೇಕು, ಕೇಂದ್ರದ ಯೋಚನೆಗಳಿದ್ದಾವೆ. ಅದಕ್ಕೆ ಬೇಕೋ ಬೇಡೋ ಚರ್ಚೆಗಳಿದ್ದಾವೆ, ಚರ್ಚೆ ಆಗಲಿ. ಆದರೆ ಒಟ್ಟಾರೆಯಾಗಿ ನಮ್ಮ ಸರ್ಕಾರದ ದೃಷ್ಟಿ ಮತ್ತು ದಿಟ್ಟತನ ಸಹಕಾರಿ ರಂಗಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಡಬೇಕು. ಸಾಮಾನ್ಯ ರಂಗದಲ್ಲೂ ಸಹಕಾರ ರಂಗ ಎದ್ದು ನಿಲ್ಲಬೇಕು. ಆರ್ಥಿಕವಾಗಿರ್ತಕ್ಕಂಥ ಎಲ್ಲ ರಂಗದಲ್ಲೂ ಕೃಷಿಕರ ಸಹಕಾರಿಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅದ್ಭುತವಾಗಿರ್ತಕ್ಕಂಥ ಯೋಚನೆಗಳು ನಮ್ಮ ಸರ್ಕಾರ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಹೊಸ ಬಹುರಾಜ್ಯ ಕಂಪನಿಗಳನ್ನು ತೆರೆಯತಕ್ಕಂಥ ಪ್ರಯತ್ನಗಳಾಗ್ತದೆ. ಹೊಸ 3 ಬಹುರಾಜ್ಯ ಕಂಪನಿಗಳು ಸಹಕಾರ ರಂಗದ, ಈಗ ಕ್ಯಾಂಪ್ಕೋ ಹೇಗಿದೆ ಆ ರೀತಿಯ ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆಗಳನ್ನು ತೆರೆಯತಕ್ಕಂಥ ಕೆಲಸ ಕಾರ್ಯ. ಪ್ರಾಮಾಣೀಕೃತವಾಗಿರ್ತಕ್ಕಂಥ ಬೀಜಗಳ ಸಂಗ್ರಹ ರೈತರಿಗೋಸ್ಕರ ರಾಷ್ಟ್ರೀಯ ಮಟ್ಟದ ಬಹುರಾಜ್ಯ ಸಹಕಾರ ಸಂಘಗಳು ಹೇಳಿದ್ರೆ ಬೇರೆ ಬೇರೆ. ಈಗ ಪಂಜಾಬ್ನಲ್ಲಿರ್ತಕ್ಕಂಥ ಭತ್ತದ ಕೃಷಿ ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಹಕಾರ ರಂಗಗಳನ್ನು ತೆರೆತಕ್ಕಂಥದ್ದು. ಹೊಸ ಸಾವಯವ ಕೃಷಿಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಬಹುರಾಜ್ಯಗಳು ಅದಕ್ಕೊಂದು ಸಹಕಾರ ರಂಗಗಳನ್ನು ತೆರೀಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನಗಳಾಗ್ತದೆ.
ಇವತ್ತು ಸಹಕಾರ ರಂಗದಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಶಿಕ್ಷಣಗಳು ತರಬೇತಿ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಇದೆ. ಅದಕ್ಕೋಸ್ಕರ ಬಹುದೊಡ್ಡ ಮಟ್ಟದಲ್ಲಿ ಒಂದು ವಿಶ್ವವಿದ್ಯಾಲಯದ ಸ್ಥಾಪನೆ ನಮ್ಮ ಸರ್ಕಾರದ ಕನಸು. ಇವತ್ತು ನಾನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನಗಳಾಗ್ತದೆ. ಹಾಗಾಗಿ ಸಹಕಾರಕ್ಕೆ ಶಿಕ್ಷಣ ಮತ್ತು ತರಬೇತಿಯ ಹೊಸ ಯೋಜನೆಗಳು, NCCT ಮೂಲಕ ತರಬೇತಿ ಜಾಗೃತಿಯ ಪ್ರಚಾರ, ರಾಷ್ಟ್ರೀಯ ಸಹಕಾರ ನೀತಿ, ಹೊಸ ರಾಷ್ಟ್ರೀಯ ಡೇಟಾಬೇಸ್ ಸ್ಥಾಪನೆ, ಎಲ್ಲ ಕಡೆಗಳಲ್ಲೂ ಕಂಪ್ಯೂಟರೀಕೃತವಾಗಿರ್ತಕ್ಕಂಥ ಯೋಜನೆಗಳಾಗಬೇಕು. ಅದಕ್ಕೋಸ್ಕರ ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. GM ಪೋರ್ಟಲ್ನಲ್ಲಿ ಸಹಕಾರ ಸಂಘಗಳನ್ನು ಖರೀದಾರರಾಗಿ ಸೇರ್ಪಡೆ ಮಾಡ್ತಕ್ಕಂಥದ್ದು, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ವಿಸ್ತರಣೆ, ಕೇಂದ್ರೀಯ ಸಹಕಾರ ರಿಜಿಸ್ಟರ್ ಕಚೇರಿಯ ಬಲವರ್ಧನೆ, ಸಹಕಾರಿ ಬ್ಯಾಂಕ್ಗಳು ಎದುರಿಸ್ತಿರುವಂಥ ತೊಂದರೆಗಳಿಗೆ ಸಹಕಾರಿ ಸೂತ್ರ ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ನಮ್ಮ ಸರ್ಕಾರದಿಂದ ಆಗ್ತದೆ. ಇವತ್ತು ವಿಶೇಷವಾಗಿ ನಬಾರ್ಡ್ನ ಮುಖಾಂತರ ಕೇಂದ್ರ ಸರ್ಕಾರ ಅತಿ ಹೆಚ್ಚು ಯೋಜನೆಗಳನ್ನು ಅನುಷ್ಠಾನ ಮಾಡ್ತದೆ. ಸಹಕಾರ ರಂಗಕ್ಕೆ ಇನ್ನಷ್ಟು ನಬಾರ್ಡ್ಗಳಿಂದ ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ತದೆ. ಈಗಾಗಲೇ ನಬಾರ್ಡ್ ಈ ಶಾಖೆಗೂ ಹತ್ತಿರ 1,90,00,000 ರೂಪಾಯಿಗಳನ್ನು ಕೊಡುವಂಥದ್ದಾಗಿದೆ. ನಾನು ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಶಾಖೆಗೂ ಕೇಂದ್ರ ಸರ್ಕಾರದಿಂದ ನಬಾರ್ಡ್ ಮುಖಾಂತರ ಕೊಡತಕ್ಕಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಇವತ್ತು ಇಡೀ ನಮ್ಮ 2 ಜಿಲ್ಲೆಗಳಲ್ಲಿ 66 ಶಾಖೆಗಳನ್ನು ತಗೊಂಡು ಬೇರೆ ಬೇರೆ ಸಹಕಾರ ರಂಗಗಳನ್ನು ತಗೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಗೆ 44 ಸೊಸೈಟಿಗಳಿಗೆ ಈ ನಬಾರ್ಡಿಂದ ಕೊಡ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಹೀಗೆ ಒಂದು ಆರ್ಥಿಕವಾಗಿ ಸುದೃಢೀಕರಣ ಮಾಡಬೇಕು ಅನ್ನತಕ್ಕಂಥ ಯೋಜನೆಗೋಸ್ಕರ ಇವತ್ತು ಸಹಕಾರ ರಂಗವನ್ನು ಅದ್ಭುತವಾಗಿ ಶಕ್ತಿ ತುಂಬಬೇಕು, ಬಲವರ್ಧನೆ ತುಂಬಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನಗಳು. ಹೇಗೆ ನರೇಂದ್ರ ಮೋದಿ ಅವರ ಯೋಚನೆ ಇದೆ, ಈ ದೇಶದಲ್ಲಿ 2 ಸಂಸ್ಕೃತಿಗಳು ಉಳಿಬೇಕು, ಒಂದು ಋಷಿ ಸಂಸ್ಕೃತಿ, ಇನ್ನೊಂದು ಕೃಷಿ ಸಂಸ್ಕೃತಿ. ಆ ಕೃಷಿ ಸಂಸ್ಕೃತಿ ಉಳಿಬೇಕು ಅಂತಾದರೆ ಕೃಷಿಕನ ಬದುಕನ್ನು ಹಸನು ಮಾಡಬೇಕು. ಅದಕ್ಕೋಸ್ಕರ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಾವು ಜೈ ಜವಾನ್ ಜೈ ಕಿಸಾನ್ ಹೇಳ್ತಿದ್ವಿ. ಆ ಜೈ ಕಿಸಾನ್ ಹೇಳ್ತಾ ಇರ್ತಕ್ಕಂಥ ಈ 75 ವರ್ಷಗಳಲ್ಲಿ ನೇರ ರೈತನ ಅಕೌಂಟಿಗೆ 6,000 ರೂಪಾಯಿ ಹಾಕಿದ ಮೊದಲ ಸರ್ಕಾರ ಕೇಂದ್ರದ ನರೇಂದ್ರ ಮೋದಿಯ ಸರ್ಕಾರ. ಮೊದಲು 6,000 ರೂಪಾಯಿಗಳನ್ನು ಹಾಕತಕ್ಕಂಥ ಪ್ರಯತ್ನ ನರೇಂದ್ರ ಮೋದಿ ಸರ್ಕಾರದಿಂದ ಆಯಿತು. ರೈತ ಅವ ಬೆಳೆ ಇಲ್ಲದೆ ನಾಶ ಆದಾಗ ಕಷ್ಟಪಡಬಾರ್ದು, ಕೃಷಿಗೆ ಬಿತ್ತನೆಗೆ ಸಮಸ್ಯೆ ಆಗಬಾರ್ದು, ಅವನ ಹಸಿವಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಿಸಾನ್ ಸಮ್ಮಾನ್ ಯೋಜನೆ ಅನ್ನತಕ್ಕಂಥ ಯೋಜನೆ ಅಡಿಯಲ್ಲಿ 6,000 ರೂಪಾಯಿಗಳನ್ನು ಹಾಕತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿತ್ತು. ಆಗ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪರು ಅದಕ್ಕೆ 4,000 ರೂಪಾಯಿ ಕೊಡ್ತಿದ್ರು, 10,000 ರೂಪಾಯಿಗಳು ಬರ್ತಿದ್ರು. ಇವತ್ತು ಮತ್ತೆ ಮುಂದಕ್ಕೆ ಹೋಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಭತ್ತದ ಕೃಷಿ ಇರ್ಬೋದು, ಅಡಿಕೆ ಕೃಷಿ ಇರ್ಬೋದು, ಇಂಥ ಕೃಷಿಗಳು ನಾಶ ಆದಾಗ ಅವನಿಗೆ ಬೆಂಗಾವಲಾಗಿ ನಿಲ್ಲಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಇವತ್ತು ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನ ಮಾಡೋದ್ರ ಮುಖಾಂತರ ಇವತ್ತು ಒಂದೊಂದು ಸೊಸೈಟಿಗೆ, ನನಗೆ ಒಂದು ಪುತ್ತೂರು ಒಂದು ರೀಜನ್ಗೆ 74 ಕೋಟಿ ರೂಪಾಯಿಗಳು ಫಸಲ್ ಭೀಮಾ ಯೋಜನೆಯಲ್ಲಿ ಈ ಬಾರಿ ಬಂದಿದೆ. 74 ಕೋಟಿ ರೂಪಾಯಿಗಳು ಬಂದಿದೆ. ಒಂದೊಂದು ರೈತನಿಗೆ 1,50,000, 2 ಲಕ್ಷ, ನಮ್ಮಲ್ಲಿ ಒಬ್ಬರಿಗೆ 10 ಲಕ್ಷವರೆಗೆ ಬಂದಿದೆ. ಅವರ ಎಷ್ಟು ಎಕರೆ ಇದೆ ಅದರ ಆಧಾರದಲ್ಲಿ ಅವ್ರು ಕಟ್ಟಿರ್ತಕ್ಕಂಥ ಹಣದ ಆಧಾರದಲ್ಲಿ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಇವತ್ತು ಅಡಿಕೆ ಬೆಳೆ ಕುಸಿತ ಆದಾಗ ಅದನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಹೇಳಿದೆ, ಇವತ್ತು ಕೇಂದ್ರ ಸರ್ಕಾರ ಇದೆಲ್ಲವನ್ನ ಸಹಕಾರಿ ರಂಗದ ಮುಖಾಂತರವಾಗಿ ರೈತರನ್ನ ಕಾಯುವಂತಹ, ರೈತರಿಗೆ ಸಹಕಾರಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಅದ್ಭುತವಾಗಿರ್ತಕ್ಕಂಥ ಯೋಜನೆಯನ್ನು ಮಾಡ್ತಾ ಇದೆ. ಇವತ್ತು ಹೈನುಗಾರರಿಗೆ ಒಂದು ಬ್ಯಾಂಕ್ ತೆರಿಬೇಕು, ಹೈನುಗಾರರದ್ದೇ ಒಂದು ಬ್ಯಾಂಕಿಂಗ್ ಇರಬೇಕು, ದೊಡ್ಡ ಮಟ್ಟದಲ್ಲಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹೈನುಗಾರಿಕೆ ಬ್ಯಾಂಕನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಸಹಕಾರ ರಂಗದಲ್ಲಿ ನಮ್ಮ ಸರ್ಕಾರದಿಂದ ಆಗ್ತಾ ಇದೆ. ಹೀಗಾಗಿ ಹೇಳಿದೆ, ಒಂದು ಅದ್ಭುತವಾಗಿರ್ತಕ್ಕಂಥ ಸಹಕಾರ ರಂಗ ಪುನಶ್ಚೇತನಗೊಳ್ಳತಕ್ಕಂಥ ಕಾಲಘಟ್ಟದಲ್ಲಿ ಸಹಕಾರ ರಂಗದ ಮುಖಾಂತರವನ್ನು ಸಮೃದ್ಧ ದೇಶವನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸದ ಸಂದರ್ಭದಲ್ಲಿ, ಕೃಷಿಕರ ಬದುಕನ್ನು ಹಸನು ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಹಳ ಒಳ್ಳೆಯ ಕಾಲಘಟ್ಟದಲ್ಲಿ ಇಲ್ಲಿಯ ಸಭಾಭವನ, ಗೋದಾಮು, ಬ್ಯಾಂಕಿಂಗ್ ಕಚೇರಿ ಉದ್ಘಾಟನೆಗೊಂಡಿದೆ. ಬಹಳ ಸುಂದರವಾಗಿ ಮೂಡಿ ಬಂದಿದೆ. ನಾನು ಹರೀಶ್ ಸಾಲ್ಯಾನ್ ಅವರ ಇಡೀ ತಂಡಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜಾರಿ ತಂದಿದ್ದೀರಿ. ಕೇಂದ್ರ ಸರ್ಕಾರದ ಅನುದಾನಗಳ ಮುಖಾಂತರ ಬಹಳ ಸುಂದರವಾಗಿರ್ತಕ್ಕಂಥ ಸೂಪರ್ ಮಾರ್ಕೆಟ್ ಅನ್ನು ತರತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತ ಕಚೇರಿ ಇಲ್ಲಿ ಇದು ಶಾಖಾ ಕಚೇರಿ ನಿರ್ಮಾಣ ಆಗಿದೆ. ಒಂದು ಸಭಾಂಗಣವು ಚೆನ್ನಾಗಿ ಮೂಡಿ ಬಂದಿದೆ. ಅದಕ್ಕೆ ಹೇಳಿದೆ, ಒಂದು ಕ್ರಿಯಾಶೀಲ ಇಚ್ಛಾಶಕ್ತಿಯ ಟೀಮ್ ಇದ್ದಾಗ ಇದೆಲ್ಲವೂ ಬಹಳ ಸುಂದರೀಕರಣ ಆಗ್ತದೆ. ಇದನ್ನೇ ಹೇಳಿರುವಂಥದ್ದು ನರೇಂದ್ರ ಮೋದಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ, ಅಭಿವೃದ್ಧಿ ಚಿಂತಿತವಾಗಿರ್ತಕ್ಕಂಥ ಭಾರತ, ಜಗತ್ತಿನ ಎತ್ತರಕ್ಕೆ ಮಾರ್ಗದರ್ಶನ ಕೊಡತಕ್ಕಂಥ ಜಗದೊಂದಿಯ ಭಾರತ, ಇದೆಲ್ಲ ನಿರ್ಮಾಣ ಆಗಬೇಕಂತ ಅಂದರೆ ಹಳ್ಳಿಯಲ್ಲಿರ್ತಕ್ಕಂಥ ಇಂತಹ ಸಂಸ್ಥೆಗಳು ಸಾಮಾಜಿಕ ಕಳಕಳಿಯಿಂದ ಕಾರ್ಯವನ್ನು ಮಾಡಬೇಕು. ನರೇಂದ್ರ ಮೋದಿ ಆಶಯವನ್ನು ಹರೀಶ್ ಸಾಲ್ಯಾನ್ ಈ ಬ್ಯಾಂಕಿನ ಮುಖಾಂತರ ಮಾಡ್ತಾ ಇದ್ದೀರಿ. ನಿಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಎಲ್ರಿಗೂ ಶುಭ ಆಗಲಿ.
ತಮ್ಮ ಪ್ರೀತಿಯ ಮಾತುಗಳೊಂದಿಗೆ ಸಹಕಾರಿ ಕ್ಷೇತ್ರದಲ್ಲಿ ತಾವು ಮಾಡಿದಂತಹ ಕೃಷಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಂದಿಗೆ ಮಂಡನೆ ಮಾಡಿದ್ದೀರಿ ಸರ್. ತಮ್ಮ ಸಹಕಾರಿ ಕ್ಷೇತ್ರದ ಶ್ರಮ ಸೇವೆ ಇನ್ನಷ್ಟು ಲಭಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಭಗವಂತನೇ ಮಾಡಿಕೊಳ್ಳುತ್ತಾ ತಮ್ಮ ಪ್ರೀತಿಯ ಮಾತುಗಳಿಗೆ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಇಷ್ಟು ಹೊತ್ತು ನಮ್ಮನ್ನು ಉದ್ದೇಶಿಸಿ ಹಲವಾರು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಸರ್. ತಮ್ಮ ಅನ್ಯ ಕಾರ್ಯಕ್ರಮದ ನಿಮಿತ್ತ ನಮ್ಮೊಂದಿಗೆ ಈಗಾಗಲೇ ಬೀಳ್ಕೊಡುವವರಿದ್ದೀರಿ. ತಮ್ಮ ಇರುವಿಕೆಗಾಗಿ, ತಮ್ಮ ಪ್ರೀತಿಯ ಮಾತುಗಳಿಗಾಗಿ ನಮ್ಮ ಗ್ರಾಮದ ಸಮಸ್ತರ ಪರವಾಗಿ, ಸಹಕಾರಿ ಸಂಘ ಇದರ ಸಮಸ್ತ ಸದಸ್ಯರುಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ತಮಗೆ ಸಲ್ಲಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ, ಇದು ಸಹಕಾರ ಒಂದಷ್ಟು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲೇಬೇಕು. ಬಂಧುಗಳೇ, ಸಹಕಾರ ಬರೀ ಒಂದು ಸಂಘಕ್ಕೆ ಮಾತ್ರ ಅಲ್ಲ ಅನ್ನುವುದನ್ನು ಇವತ್ತಿನ ನಮ್ಮ ಕಾರ್ಯಕ್ರಮ ಅತ್ಯಂತ ಸಾಕ್ಷೀಭೂತವನ್ನಾಗಿಸಿದೆ. ಯಾಕೆ ಕೇಳಿದ್ರೆ, ಇವತ್ತು ನಮ್ಮ ಈ ಕಾರ್ಯಕ್ರಮದ ಬರೀ ನಮ್ಮ ಬಂಗಾಡಿ ಸಂಘದ ಸದಸ್ಯರುಗಳು ಮಾತ್ರ ಇಲ್ಲ, ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲ ಸಹಕಾರಿ ವ್ಯಾವಸಾಯಿಕ ಸಂಘಗಳ ಸದಸ್ಯರುಗಳು, ಅಧ್ಯಕ್ಷರುಗಳು, ನಿರ್ದೇಶಕರುಗಳು ನಮ್ಮೊಂದಿಗೆ ಉಪಸ್ಥಿತಿ ಇದ್ದಾರೆ ಅಂತಾದರೆ ಇದು ನಿಜವಾದ ಸಹಕಾರಿ, ಇದು ನಿಜವಾದ ಸಹಕಾರ ಅಂತ ಹೇಳ್ಕೊಳ್ತಾ, ನಮ್ಮ ಈ ಕಡೂರ್ಧಾವರ ಶಾಖೆಯ ನೂತನ ಕಟ್ಟಡದ ನಿರ್ಮಾಣದಲ್ಲಿ ಶ್ರಮಿಸಿದಂಥವರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕಾಗಿದೆ. ಆ ನಿಮಿತ್ತವಾಗಿ ಇದೀಗ ಸನ್ಮಾನ ಪೀಠಕ್ಕೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಉಜಿರೆಯ ಶ್ರೀಯುತ ತಾರನಾಥ್ ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ದಯವಿಟ್ಟು ತಾವುಗಳು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಳಬೇಕು ಎಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ತಮಗೆಲ್ಲರಿಗೂ ಗೊತ್ತಿರುವಾಗ ಇವತ್ತು ನಮ್ಮ ಕಡೂರ್ಧಾವರ ಶಾಖೆಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಾದರೆ, ಕಡೂರ್ಧಾರ ಗ್ರಾಮದಲ್ಲಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ನಿರ್ಮಾಣ ಆಗಿದೆ ಅಂತ ಕೇಳಿದರೆ ಅದು ನಮ್ಮ ಬಂಗಾಡಿ ಶಾಖೆಯ ಕಡೂರ್ಧಾವರ ಶಾಖೆಯ ಇವತ್ತಿನ ನೂತನ ಕಟ್ಟಡ. ಇಂತಹ ಒಂದು ಗುಣಮಟ್ಟದ ಕಟ್ಟಡವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದರೆ ಇಂಜಿನಿಯರ್ ಹಾಗೆ ಕಾಂಟ್ರಾಕ್ಟರ್ದಾರರಾಗಿರ್ತಕ್ಕಂತಹ ಉಜಿರೆಯ ತಾರನಾಥ ಕನ್ಸ್ಟ್ರಕ್ಷನ್ನ ಶ್ರೀಯುತ ತಾರನಾಥ್ ಇವರು ತಮ್ಮ ಅಮೂಲ್ಯವಾದ ಸೇವೆಯೊಂದಿಗೆ ನಮ್ಮ ಈ ಒಂದು ಅದ್ಭುತವಾದಂಥ ಕಟ್ಟಡವನ್ನು ನಿರ್ಮಾಣ ಕೊಟ್ಟಿದ್ದೀರಿ. ತಮಗೆ ನಾವೆಲ್ಲ ಸಂಘದ ಪರವಾಗಿ ಪ್ರೀತಿಯ ಕೃತಜ್ಞತೆ ಸಲ್ಲಿಸಿಕೊಳ್ತಾ ತಮ್ಮ ಸನ್ಮಾನವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಶಾಲು ಹಾರ ಹಾಗೆ ಪೇಟದ ಜೊತೆಗಾಗಿ ಒಂದು ಚಿನ್ನದ ಉಂಗುರವನ್ನು ಸುಡಿಸುವುದರ ಮುಖಾಂತರ ಅವರನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕಿದ್ದೇವೆ. ತಮ್ಮ ಸೇವೆ ನಮ್ಮ ಸಂಘಕ್ಕೆ ಇನ್ನಷ್ಟು ಲಭಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಮ್ಮ ಈ ಒಂದು ಸನ್ಮಾನವನ್ನು ತಗೊಳ್ಳು ಸ್ವೀಕರಿಸಿಕೊಳ್ಳಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಶ್ರೀಯುತ ತಾರನಾಥ್ ಅವರಿಗೆ ನಾವು ಪ್ರೀತಿಯಿಂದ ಸಲ್ಲಿಸ್ತಾ ಇದ್ದೇವೆ ನಮ್ಮ ಈ ಸನ್ಮಾನವನ್ನು. ಈ ಒಂದು ಸನ್ಮಾನವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದೀವಿ ಅನ್ನುವಂಥ ವಿಚಾರ ತಿಳಿಸ್ಕೊಳ್ತಾ, ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀಯುತ ತಾರನಾಥ್ ಅವರಿಗೆ ಹಾಗೆ ಒಂದು ಸನ್ಮಾನವನ್ನು ಕರೆನಡೆಸಿಕೊಡುತ್ತಾ ನಮ್ಮ ವೇದಿಕೆಯಲ್ಲಿ ಎಲ್ಲ ಅತಿಥಿ ಅಭ್ಯಾಗತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಂದಷ್ಟು ಜನರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಆ ನಿಮಿತ್ತವಾಗಿ ನಾನು ವೇದಿಕೆಗೆ ಶ್ರೀಯುತ ಭರತೇಶ್ ಬಸಂದೋಡಿ ಅವರನ್ನು, ಹಾಗೆ ಶ್ರೀಯುತ ಜನಾರ್ದನ ಗೌಡ ಅವರನ್ನು, ಹಾಗೆ ಶ್ರೀಯುತ ಅಬ್ರಾಮ್ CA ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೆ. ದಯವಿಟ್ಟು ತಗೊಳ್ಳು ವೇದಿಕೆಗೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಆಯೋಜಕರು ಈ ಮೂವರ ಸನ್ಮಾನಕ್ಕಾಗಿ ಸನ್ಮಾನ ಪೀಠದ ತಯಾರಿಯನ್ನು ನಡೆಸಿಕೊಡಬೇಕು ಅಂತೇಳಿ ನಮ್ಮ ಸಂಘದ ಆಯೋಜಕರುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಅಬ್ರಾಮ್ CA ಅವರು, ಶ್ರೀಯುತ ಜನಾರ್ದನ ಗೌಡ ಅವರು, ಹಾಗೆ ಶ್ರೀಯುತ ಭರತೇಶ್ ಬಸಂದೋಡಿ ಅವರು. ಬಂಧುಗಳೇ, ಒಂದು ವಿಚಾರವನ್ನು ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ, ನಮ್ಮ ಈ ಕಟ್ಟಡವನ್ನು ನಿರ್ಮಾಣ ಆಗಬೇಕು ಅಂತಂದರೆ ಇದರ ಮೇಲುಸ್ತುವಾರಿ ನಡೆಸಿಕೊಟ್ಟಂಥವರು ಶ್ರೀಯುತ ಭರತೇಶ್ ಬಸಂದೋಡಿ ಅವರು, ಶ್ರೀಯುತ ಭರತೇಶ್ ಬಸಂದೋಡಿ ಅವರು, ಹಾಗೆ ಶ್ರೀಯುತ ಅಬ್ರಹಾಂ CA ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಿಬ್ಬಂದಿಗಳು ದಯವಿಟ್ಟು ಅವರನ್ನು ಕರ್ಕೊಂಡು ಬರಬೇಕು ವೇದಿಕೆಗೆ. ಶ್ರೀಯುತ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಸನ್ಮಾನವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಜನಾರ್ದನ ಗೌಡ ಅವರು, ನಿವೃತ್ತ ಶಿಕ್ಷಕರು, ಉದ್ಧಾರ ಕಡೂರ್ಧಾವರವರು. ನಾವು ಇವತ್ತಿನ ಕಡೂರ್ಧಾವರ ಶಾಖೆಗೆ ನೂತನ
ಕಟ್ಟಡದ ನಿರ್ಮಾಣ ಆಗಬೇಕು ಅಂತಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿವೇಶನವನ್ನು ಒದಗಿಸಿಕೊಟ್ಟಂಥವರು ಶ್ರೀಯುತ ಹಿರಿಯರು, ನಿವೃತ್ತ ಶಿಕ್ಷಕರು ಹೌದು. ತಮ್ಮ ಸೇವೆಯನ್ನು ನಾವು ಗುರುತಿಸಿಕೊಳ್ತಾ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಜನಾರ್ದನ ಗೌಡ ಅವರಿಗೆ ಸಂಘದ ಪರವಾಗಿ ನಮ್ಮ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಶಾಲು, ಹಣ್ಣು ಹಂಪಲು, ಹಾರ ಹಾಗೆ ಪೇಟದೊಂದಿಗೆ ಅವರನ್ನು ಗೌರವಿಸಿಕೊಳ್ಬೇಕು. ಅದರ ಜೊತೆಯಾಗಿ ನಮ್ಮ ನೂತನ ಕಟ್ಟಡದ ಮೇಲುಸ್ತುವಾರಿ ನಡೆಸಿಕೊಟ್ಟು ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಂಥವರು ಶ್ರೀಯುತ ಭರತೇಶ್ ಮುಸುಂದೋಡಿ ಇಂಜಿನಿಯರ್ ಅವರು, ಅವರಿಗೂ ಕೂಡ ಸನ್ಮಾನ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ಅಬ್ರಾಮ್ ಸಿ ಅವರು ಕೂಡ ವೇದಿಕೆ ಒಂದು ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಬೇಕು ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀಯುತ ಅಬ್ರಾಮ್ ಸಿ ಅವರು ಸನ್ಮಾನ ಪೀಠವನ್ನು ಅಲಂಕರಿಸಿಕೊಂಡಿದ್ದಾರೆ. ನಮ್ಮ ಇಂದಿನ ನೂತನವಾದ ಕಟ್ಟಡದ ನಿರ್ಮಾಣ ಆಗಬೇಕು ಅಂತಿದ್ರೆ ಅದಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದ್ದು ನೀರು. ನಮ್ಮ ಸಂಘಕ್ಕೆ ಸಂಬಂಧಪಟ್ಟಂತಹ ನೀರು ಒಂದು ಕೊಳವೆ ಬಾವಿಯನ್ನು ನಿರ್ಮಾಣ ಮಾಡಲಾಗಿತ್ತು, ಅದು ಕೈಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಕಟ್ಟಡಕ್ಕೆ ಬೇಕಾದಂತಹ ಸಂಪೂರ್ಣ ನೀರಿನ ವ್ಯವಸ್ಥೆ ನಮಗೆ ಒದಗಿಸಿಕೊಟ್ಟಂಥವರು ಶ್ರೀಯುತ ಅಬ್ರಾಮ್ ಸಿ ಅವರು. ಅಷ್ಟು ಮಾತ್ರ ಅಲ್ಲದೆ ಇಂದಿನ ಈ ಸಭಾ ಕಾರ್ಯಕ್ರಮ ಚಂದವಾಗಿ ಮೂಡಬೇಕು ಅಂತಾದರೆ ಅದಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥವರು ಕೂಡ ಇವರೇ ಶ್ರೀಯುತ ಅಬ್ರಾಮ್ ಸಿ ಅವರು. ಅವರಿಗೆ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈ ಸಂಘದ ಪರವಾಗಿ ತಮಗೆ ಅತ್ಯಂತ ಪ್ರೀತಿಪೂರ್ವಕ 3 ಜನರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಸರ್. ಸನ್ಮಾನ ಸ್ವೀಕರಿಸಿದಂತಹ ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮ 3 ಜನ ಸೇವಕರ್ತರಿಗೂ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಸನ್ಮಾನವನ್ನು ಮಾಡಿದಂತಹ ನಮ್ಮೆಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೊಂದಿಗೆ ಉಪಸ್ಥಿತಿ ಇದ್ದಾರೆ. ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಅವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದೆ. ದಯವಿಟ್ಟು ತಗೊಳ್ಳ ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ತಮಗೆಲ್ಲರಿಗೂ ಚಿರಪರಿಚಿತರು ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಅವರು, ಹಿರಿಯರು, ರಾಜಕೀಯ ಮುತ್ಸದ್ದಿಗಳು ಹೌದು. ಬೆಳ್ತಂಗಡಿಯ ಪ್ರಸಿದ್ಧ ನೋಟರಿ ನ್ಯಾಯವಾದಿಗಳಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕ್ ಅವರು ತಮ್ಮ ಎಳೆಯ ವಯಸ್ಸಿನಿಂದಲೇ ಹೋರಾಟದ ಕಿಚ್ಚಿನ ಮೂಲಕ ಬೆಳೆದು ಬಂದಂಥವರು. ವಿವಿಧ ಸಂಘಟನೆಗಳ ಜೊತೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪ್ರಸ್ತುತ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಸಾಧಕರಾಗಿರುವಂತಹ ಗೌರವಾನ್ವಿತರು. ಸಾರ್ವಜನಿಕರೊಂದಿಗೆ, ಕಾರ್ಯಕರ್ತರೊಂದಿಗೆ ಸದಾ ಆತ್ಮೀಯತೆಯಿಂದ ಬೆರೆಯುವಂತಹ ಇವರು ನಮ್ಮ ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘದ ಬಗ್ಗೆ ವಿಶೇಷ ಅಭಿಮಾನವನ್ನು ಹೊಂದಿರತಕ್ಕಂಥ ಶ್ರೀಯುತರು ಸಂಘದ ಕಾನೂನು ಸಲಹೆಗಾರರಾಗಿ ಕೂಡ ನಮ್ಮೊಂದಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಮಗಾಗಿ ಈ ಸಂಘದ ಪರವಾಗಿ ನಾವು ಕಿರು ಸನ್ಮಾನವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅತ್ಯಂತ ಪ್ರೀತಿಪೂರ್ವಕವಾಗಿ ತಾವುಗಳು ಸ್ವೀಕರಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಸ್ವೀಕರಿಸಿದ್ದೀರಿ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಸರ್. ಸಂಘದ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕ ತಮಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ನನ್ನ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅಭ್ಯರ್ಥಿಗಳು ಆಗಿರುವಂತಹ ತಾವುಗಳು ನಮ್ಮೆಲ್ಲರನ್ನು ಉದ್ದೇಶಿಸಿ ಸಭೀಕರಣ ಉದ್ದೇಶಿಸಿ ತಮ್ಮ ಪ್ರೀತಿಯ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ
ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘದ ನೂತನ ಗೋದಾಮು ಬ್ಯಾಂಕಿಂಗ್ ಕಚೇರಿ ಹಾಗೂ ಸಭಾಭವನದ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟಕರಾಗಿ ನಮ್ಮನ್ನುದ್ದೇಶಿಸಿ ಮಾತನಾಡಿ ಈಗ ತಾನೇ ತೆರಳಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಂಸದರು, ಅಭಿವೃದ್ಧಿಯ ಹರಿಕಾರರು ಆಗಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರನ್ನು ಅಭಿನಂದಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ, ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಹರೀಶ್ ಪೂಂಜರು ಅಧ್ಯಕ್ಷರಾಗಿ ಸಿಗೋದು ಬಹಳ ಕಡಿಮೆ. ಏನಿದ್ರೂ ಕಾರ್ಯಕ್ರಮಕ್ಕೆ ಬಂದು ಅವರ ಕಾರ್ಯಕ್ರಮದ ಒತ್ತಡದ ನಿಮಿತ್ತ ಶುಭ ಹಾರೈಸಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋರು. ನನಗಿವತ್ತು ಭಾರಿ ಖುಷಿಯಾಯಿತು. ನನ್ನ ಮಾತು ಕೇಳಲಿಕ್ಕೆ ಅವರು ಕೂತಿದ್ದಾರೆ, ನನ್ನ ನಂತರ ಅವರು ಮಾತಾಡಲಿಕ್ಕಿದ್ದಾರೆ ಅಂತ ಹೇಳುವಂಥದ್ದೇ ಒಂದು ವಿಶೇಷ. ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಆತ್ಮೀಯರು ಕಳೆದ 5 ವರ್ಷಗಳಲ್ಲಿ ಅಭೂತಪೂರ್ವವಾದಂತಹ ಅಭಿವೃದ್ಧಿಯನ್ನು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿ ಜನಮನ್ನಣೆ ಗಳಿಸಿ ಮತ್ತೆ 2ನೇ ಬಾರಿಗೆ ಜನರ ಸೇವೆಗೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಆತ್ಮೀಯರಾದ ಹರೀಶ್ ಪೂಂಜಾರವರೇ, ಆತ್ಮೀಯ ಮಿತ್ರರು, ಈ ಸೊಸೈಟಿಯ ಅಧ್ಯಕ್ಷರು ಆದ ಹರೀಶ್ ಸಾಲ್ಯಾನ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಸೊಸೈಟಿಯ ನಿರ್ದೇಶಕರೇ, ಮಾಜಿ ಅಧ್ಯಕ್ಷರುಗಳೇ, ಇಲ್ಲಿ ನೆರೆದಿರುವ ಸಹಕಾರಿ ಕ್ಷೇತ್ರದ ಎಲ್ಲ ಸಹಕಾರಿಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಾನು ಎಲ್ಲ ಸಭೆಯಲ್ಲಿ ಹೋದಾಗ ಸಾಮಾನ್ಯವಾಗಿ ಒಂದು ಮಾತು ಹೇಳೋದುಂಟು. ನಾನು ಈ ಬ್ಯಾಂಕಿನ ಕಾನೂನು ಸಲಹೆಗಾರ. ಸಾಕಷ್ಟು ಈ ಬ್ಯಾಂಕಿಂದಾಗಿ ನನ್ನ ವೃತ್ತಿಗೆ ತುಂಬ ಬಲವನ್ನು ಈ ಬ್ಯಾಂಕ್ ನೀಡಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇರಲೇಬೇಕಾದಂತಹ ಒಂದು ಅರ್ಥದಲ್ಲಿ ಋಣ ನನ್ನ ಮೇಲಿದೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ MLC ಆಗುವುದರ ಮೊದಲೇ ಈ ಬ್ಯಾಂಕ್ ನನಗೆ ತುಂಬ ಬೆಂಬಲವನ್ನು ಕೊಟ್ಟಂತಹ ಏನು ಋಣದ ಕಾರಣಕ್ಕೆ ಈ ಕಾರ್ಯಕ್ರಮದಲ್ಲಿ ಇರಲೇಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನನ್ನ ಮನೆಯಲ್ಲೇ ಇವತ್ತು ನಿಜವಾಗಿ ಒಂದು ವೈಯಕ್ತಿಕ ಕಾರ್ಯಕ್ರಮ ಇದೆ. ಆದರೆ ಈ ಕಾರ್ಯಕ್ರಮದಲ್ಲಿ ಇರಬೇಕಾದಂತಹ ಅನಿವಾರ್ಯತೆಯ ದೃಷ್ಟಿಯಿಂದ ಇದು ಪಂಚಾಂಗ ಯಾಕೆ ಅಂಥೇಳಿ ಕೇಳಿದರೆ, ನಾನು ನನ್ನ ಮಾತಾದ ಮೇಲೆ ನಾನು ಹೊರಡ್ತೇನೆ ಅಂತ ಹೇಳುವಂಥದ್ದು ಅಧ್ಯಕ್ಷರಿಗೆ ಸೂಚನೆ ಕೊಟ್ಟದ್ದು. ಅವರ ಮಾತು ಕೇಳಲಿಕ್ಕೆ ನಾನು ಇರುವುದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಸುಮ್ಮನೆ ನನಗೆ ಸನ್ಮಾನ ಮಾಡುವಾಗ ಯಾವಾಗಲೂ ಪ್ರಶ್ನೆ ಬರೋದುಂಟು, ಈ ಬ್ಯಾಂಕಿಗೋಸ್ಕರ ನಾನು ಏನೂ ಮಾಡಲಿಲ್ಲ, ಆದರೆ ನನಗೆ ಸನ್ಮಾನ ಯಾಕೆ? ಆವಾಗ ಪಕ್ಕನೆ ಒಬ್ಬರು ಹೇಳಿದ ಮಾತು ನೆನಪಿಗೆ ಬಂತು. ಇರು ಮಲ್ತಿಜಾರಂದು ಗೊತ್ತುಂಡು ಅಂಡ ಇತ್ತೇರಿಗೆ ಒಂಜಿ ಜವಾಬ್ದಾರಿ ಕೊಡ್ತೇರಿ MLC ಫಂಡದು ಇತ್ತೆ ಮಲ್ಪೋಡು ಒಂದು ಫಂಡ್ ನೀನು ನೆನಪು ಮಲ್ಪೇರ ಒಂದು ಕವರು ಕೊಟ್ಟು ಆ ಕವರ್ನಲ್ಲಿ ಒಂದಿಷ್ಟು ಬೇಡಿಕೆ ಇಟ್ಟು ಒಂದು ಮಾಲೆ ಮತ್ತು ಒಂದು ಪೇಟ ಇಟ್ಟು ಕಳಿಸ್ತಾರೆ. ಖಂಡಿತವಾಗಿಯೂ ನಾನು ಇದನ್ನು ಒಂದು ಅವಕಾಶ ಅಂತೇಳಿ ತಿಳ್ಕೊಳ್ತೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸರ್ಕಾರದ ಒಂದು ಜವಾಬ್ದಾರಿ ನನಗೆ ಬಂದಿದೆ. ಬೇರೆ ಕಡೆ ಹರೀಶ್ರು ಅದನ್ನು ಹೇಳ್ತಿದ್ರು, ಯಾನ್ಲ ಪ್ರತಾಪಿರ್ಲ ಒಟ್ಟಿಗೂ ಸೇರಿದ ಮಲ್ಪ ಅಂದೇಳಿ. ಇಲ್ಲಿ ನಾನು ಯಾನ್ಲ ಹರೀಶ್ ಪೂಂಜಾರು ಸೇರಿ ಅವರು ಕೊಟ್ಟಂತಹ ಏನು
ಯೋಚನೆ ಇದೆ, ಅದನ್ನು ಅನುಷ್ಠಾನಕ್ಕೆ ತರುವಂತಹ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಸಹಕಾರಿ ಕ್ಷೇತ್ರದ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಈಗ ರಾಜ್ಯಸಭಾ ಸದಸ್ಯರಾಗಿರುವ ಜಗ್ಗೇಶರ ಒಂದು ಸಿನಿಮಾ ಬಂದಿತ್ತು, ಎದ್ದೇಳು ಮಂಜುನಾಥ ಅಂಥೇಳಿ. ಅದರಲ್ಲಿ ಆ ಜಗ್ಗೇಶ್ ಬ್ಯಾಂಕಿಗೆ ಸಾಲ ಕೇಳಲಿಕ್ಕೆ ಅಂತೇಳಿ ಹೋಗ್ತಾರೆ. ಸಾಲ ಕೇಳಲಿಕ್ಕೆ ಹೋದ ತಕ್ಷಣ ಆ ಮ್ಯಾನೇಜರ್ ಅವರು ಹೆದರಿ ಬ್ಯಾಂಕಿನ ಒಳಗೆ ಹೋಗ್ತಾರೆ. ಹೋದ ತಕ್ಷಣ ನಿಮಗೇನಾದರೂ ಗ್ಯಾರಂಟಿ ಕೊಡಲಿಕ್ಕೆ ಭೂಮಿ ಉಂಟಾ? ಇಲ್ಲ. ಕಾರು ಏನಾದರೂ ಉಂಟಾ? ಇಲ್ಲ. ಮನೆ ಏನಾದರೂ ಉಂಟಾ? ಇಲ್ಲ. ನಿಮಗೆ ಏನೂ ಇಲ್ಲ ಅಂಥೇಳಿ ಆದ ಮೇಲೆ ನಿಮಗೆ ಸಾಲ ಯಾಕೆ ಕೊಡಬೇಕು, ಯಾವ ಧೈರ್ಯದಲ್ಲಿ ಕೊಡಬೇಕು ಅಂಥೇಳಿ ಆ ಬ್ಯಾಂಕಿನ ಮ್ಯಾನೇಜರ್ ಕೇಳ್ತಾರೆ. ಆವಾಗ ಜಗ್ಗೇಶರು ಉತ್ತರ ಕೊಡ್ತಾರೆ, ನೀವು ಕೇಳಿದ್ದೆಲ್ಲ ನನ್ನ ಹತ್ರ ಇರ್ತಿದ್ರೆ ನಾನು ಬ್ಯಾಂಕಿಗೆ ಸಾಲಕ್ಕೆ ಯಾಕೆ ಬರಬೇಕು ಹೇಳಿ. ಬಹುಶಃ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಹಕಾರಿ ಕ್ಷೇತ್ರದ ರೈತರನ್ನು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು, ಇವರನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ನಿಜವಾಗಿ ಯಾರಿಗೆ ಸಾಲ ಕೊಡಬೇಕು ಅಂತೇಳಿ ಹೇಳಿದರೆ ಅಂಥವರಿಗೆ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭವಾದಂಥದ್ದು ಈ ಸಹಕಾರಿ ಚಳುವಳಿ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಆದರೆ ಭಾರತದ ಪರಂಪರೆಯೇ ಹೇಗೆ ಅಂಥೇಳಿ ಕೇಳಿದರೆ ಎರಡು ಸಂಗತಿಗಳನ್ನು ಸಾವಿರ ವರ್ಷಗಳ ಹಿಂದೆ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ. ಬ್ಯಾಂಕಿಂಗ್ ವ್ಯವಹಾರ ಹೇಗೆ, ಅದರ ಹಿಂದೆ ಇರುವ ಸೂತ್ರ ಯಾವುದು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಇವತ್ತಿಗೂ ಒಂದರ್ಥದಲ್ಲಿ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ನಮ್ಮಲ್ಲಿ ಆ ಭಾವನೆ ಅದು ಸಹಜವಾಗಿ ರಕ್ತಗತವಾಗಿ ಬಂದಿದೆ. ಮೊದಲನೇದು ಯಾವುದು ಅಂತೇಳಿ ಕೇಳಿದರೆ, ಸಾಲ ತೆಕ್ಕೊಂಡ್ರೆ ಸಾಲ ಕಟ್ಟಬೇಕು ಅಂತ ಹೇಳುವಂತಹ ಒಂದು ಬದ್ಧತೆ, ಒಂದು ಋಣ ಅಂಥೇಳಿ ನಾವು ತಿಳ್ಕೊಳ್ತೇವೆ. ಅದನ್ನು ನನಗೆ ಕಷ್ಟ ಕಾಲದಲ್ಲಿ ನನ್ನ ಬದುಕು ಕಟ್ಟಿಕೊಳ್ಳುವುದಕ್ಕೆ ಯಾವುದಾದರೂ ಒಂದು ಸಂಸ್ಥೆ ಅಥವಾ ವ್ಯಕ್ತಿ ಸಾಲ ಕೊಟ್ಟರೆ ಬರೀ ತಂದೆ ಮಾತ್ರ ಅಲ್ಲ, ತಂದೆ ಒಂದು ವೇಳೆ ತೀರಿ ಹೋದರೆ ಮಕ್ಕಳು ಕೂಡ ತಂದೆ ತೆಗೆದ ಸಾಲ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನೋಡೋದಿಲ್ಲ. ನಾವು ಕೊಡಬೇಕು ಅಂತ ಹೇಳುವಂತಹ ಬದ್ಧತೆಯನ್ನು ಈ ಸಮಾಜ ತೋರಿಸ್ತಿದೆ. ಇದು ನಮಗೆ ರಕ್ತಗತವಾಗಿ ಬಂದಿದೆ, ಉಪಕಾರ ಸ್ಮರಣೆ. ಹಾಗಾಗಿ ಬ್ಯಾಂಕಿನ ಯಾವುದೇ ಒಂದು ಜವಾಬ್ದಾರಿಯಲ್ಲಿ ಇದ್ದಾರೆ ಅಂತೇಳಿ ಆದರೆ ಈ ಬ್ಯಾಂಕ್ ಕಟ್ಟುವುದಕ್ಕೆ ಬಂಗಾಡಿಗೆ ಒಂದು ಬಹಳ ದೊಡ್ಡ ಇತಿಹಾಸ ಇದೆ. ಬಹಳ ಮಂದಿ ಈ ಬ್ಯಾಂಕಿನಲ್ಲಿ ಇದ್ದು ಸೇವೆ ಸಲ್ಲಿಸಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂತಹ ತುಂಬ ಹಿರಿಯರ ಒಂದು ಪರಂಪರೆ ಇದೆ. ಆ ಪರಂಪರೆಯನ್ನು ಹರೀಶ್ ಶಾಲೆಯವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಭಾಗದ 6,000 ರೈತರ ಬದುಕಿಗೆ ಒಂದು ಅರ್ಥದಲ್ಲಿ ಅವರ ಬದುಕು ಕಟ್ಟಿಕೊಳ್ಳುವುದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ರೈತರು ಹಾಗೆ ಈ ಬದ್ಧತೆಯನ್ನು ತೋರಿಸಿದ್ದಾರೆ. ಎರಡನೇ ಸೂತ್ರ ಯಾವುದು ಅಂತ ಹೇಳಿ ಕೇಳಿದರೆ, ವ್ಯವಹಾರ ಅಂತ ಹೇಳಿದ ಮೇಲೆ ಅಲ್ಲಿ ಸಾಲ ಹೇಗೆ ಬರ್ತದೋ ಹಾಗೆ ಡೆಪಾಸಿಟ್. ಭಾರತ ಜಗತ್ತಿನಲ್ಲಿ ಯಾವುದೇ ರೀತಿಯ ಆರ್ಥಿಕ ಏರುಪೇರು ಆದರೂ ಕೂಡ ಭಾರತ ನಡೀತದೆ ಯಾಕೆ ಅಂತ ಹೇಳಿ ಕೇಳಿದರೆ, ಇಲ್ಲಿಯ ಜನರ ಮನಸ್ಸಿನಲ್ಲಿ ಅದು ತಾಯಂದಿರನ್ನು ವಿಶೇಷವಾಗಿ ಗಮನಿಸಿದರೆ ಇಡೀ ಮನೆಯನ್ನು ಅವರು ವ್ಯವಸ್ಥೆಯನ್ನು ಮಾಡೋದು ಮಾತ್ರ ಅಲ್ಲ, ಅವರ ಕೈಗೆ ಬಂದ ಹಣದಲ್ಲಿ ಒಂದು ಸ್ವಲ್ಪವಾದರೂ ಉಳಿಸುವ ಮನೋಭಾವನೆ. ತುಂಬ ಬಾರಿ ತಮಾಷೆಯಾಗಿ ಇದನ್ನು ಹೇಳ್ತಾರೆ, ಆದರೆ ಇದು ವಾಸ್ತವವೂ ಕೂಡ. ನನ್ನ ತಾಯಿಯವರಂತೂ ಅವರು ಇಡುವಂತಹ ಜಾಗ ನಾವು ಸೂಕ್ಷ್ಮವಾಗಿ ಗಮನಿಸ್ತಿದ್ದೆವು. ಅದು ಸಾಸಿವೆ ಕರಡಿಗೆ ಇರ್ಬೋದು, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಆಪತ್ತಿನ ಕಾಲಕ್ಕೆ ಬೇಕಾಗ್ತದೆ ಅಂತ ಹೇಳುವಂತಹ ರೀತಿಯಲ್ಲಿ ಇಡ್ತಾ ಇದ್ರು. ಮೊನ್ನೆ ನೋಟ್ ಬ್ಯಾನ್ ಆದಾಗ ಗಂಡ ಕೇಳಿದ್ರು ದುಡ್ಡಿಲ್ಲ ಅಂತೇಳಿ ಹೇಳಿದಂತಹ ಎಲ್ಲ ತಾಯಂದರಲ್ಲಿ ಆ ನೋಟು ಬದಲಾವಣೆಗೆ ಅದು ಆ ಪಿಟಿಗೆಯಿಂದ ಹೊರಗೆ ಬಂದಿತ್ತು.
ಸರಿ ಕೂಡ, ಅದು ಸರಿ ಕೂಡ. ಒಂದು ಆರ್ಥಿಕ ಸ್ಥಿತಿ ಗಟ್ಟಿಯಾಗಿರಬೇಕು ಅಂತೇಳಿ ಆದರೆ ಭವಿಷ್ಯದ ದೃಷ್ಟಿಯಿಂದ ಆಲೋಚನೆ ಮಾಡಿ ತನ್ನ ಆದಾಯದಲ್ಲಿ ಸ್ವಲ್ಪ ಆದರೂ ಉಳಿಸಿಕೊಳ್ಳಬೇಕು ಅಂತ ಹೇಳುವಂತಹ ಮನೋಭಾವ ಏನಿದೆ, ಆ ಕಾರಣಕ್ಕೆ ಹೇಳ್ತಾರೆ. ಬ್ಯಾಂಕಿನ ಇನ್ನೊಂದು ಸೂತ್ರ ಯಾವುದು ಅಂತ ಹೇಳಿ ಕೇಳಿದರೆ, ಡೆಪಾಸಿಟ್ ಕೊಟ್ಟವರಿಗೆ ಬಡ್ಡಿ ಮತ್ತು ಅವರು ಕೇಳಿದಾಗ ಡೆಪಾಸಿಟ್ ಹಿಂದೆ ಕೊಡುವಂತಹ ಒಂದು ವಿಶೇಷ ಪದ್ಧತಿ. ಈ ವ್ಯವಸ್ಥೆಯನ್ನು ಮನುಸ್ಮೃತಿಯಲ್ಲೇ ಹೇಳಿದ್ದಾರೆ. ಏನು ಅಂತ ಹೇಳಿದರೆ, ಇದೆರಡನ್ನೂ ಮಾಡದಿದ್ದರೆ, ಕೊಟ್ಟ ಸಾಲವನ್ನು ಕಟ್ಟದಿದ್ದರೆ ಮತ್ತು ಡೆಪಾಸಿಟ್ ಕೇಳಿದಾಗ ಬಡ್ಡಿ ಕೇಳಿದಾಗ ಕಾಲಕ್ಕೆ ಕೊಡದಿದ್ದರೆ ಅದು ಪಾಪ ಅಂತ ಹೇಳುವಂತಹ ಮಾತನ್ನು ಹೇಳಿದ್ದಾರೆ. ಇದು ಈ ದೇಶದ ಸಂಸ್ಕೃತಿಯ ಭಾಗದಲ್ಲಿ ಬಂದಿದೆ. ಇದನ್ನು ಹೇಳ್ತಾ ಸಹಕಾರಿ ವ್ಯವಸ್ಥೆ ಎಷ್ಟೊಂದು ಬದಲಾವಣೆಯನ್ನು ತಂದಿದೆ. ಲೋಕಸಭಾ ಸಂಸದರು ಹೇಳಿದರು, ನಾನು ಇವತ್ತು ನೆನಪಿಸಿಕೊಳ್ತೇನೆ. ಬಡವರಿಗೆ ಸಾಲ ಕೊಡುವಂತಹ ರೀತಿಯಲ್ಲಿ ಬ್ಯಾಂಕಿಗೆ ಜನ ಬರುವ ರೀತಿಯಲ್ಲಿ ಒಂದು ವಿಶೇಷ ಪ್ರಯತ್ನವನ್ನು ಯಾರು ಮಾಡಿದ್ರು ಅಂತ ಹೇಳಿ ಕೇಳಿದರೆ, ನಮ್ಮ ಜಿಲ್ಲೆಯ ಮಟ್ಟಿಗೆ ಆವಾಗ ಆರ್ಥಿಕ ಮಂತ್ರಿಗಳಾಗಿದ್ದಂತಹ ಜನಾರ್ದನ ಪೂಜಾರಿಯವರು. ಆವಾಗ ಒಂದೊಂದು ಬ್ಯಾಂಕಿನಲ್ಲಿ ರಾತ್ರಿ ಬೆಳಗ್ಗೆ ಆಗೋದ್ರೊಳಗೆ, ಆದರೆ ಎಲ್ಲೋ ಒಂದು ಕಡೆ ಅದು ಕೊಟ್ಟ ಸಾಲ ಕಟ್ಟಲಿಕ್ಕುಂಟು ಅಂತ ಹೇಳುವಂತಹ ಭಾವನೆ ಇರಲಿಲ್ಲ. ಸರ್ಕಾರ ಕೊಡ್ತಾ ಇದೆ, ತಗೊಳ್ಬೇಕು ಅಂತ ಹೇಳುವ ಭಾವ ಮಾತ್ರ ಇತ್ತು. ನಮಗೆ ಈಗ ಸಂಸದರು ಹೇಳಿದರು, ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಕಾರಣಕ್ಕೆ 80% ಇಲ್ಲಿಯ ಜನರಲ್ಲಿ ಬ್ಯಾಂಕಿನ ಅಕೌಂಟ್ ಇದೆ ಅಂತ ಹೇಳಿ. ಆದರೆ ರಾಷ್ಟ್ರದ ಒಂದು ಲೆಕ್ಕಾಚಾರ ತೆಗೆದರೆ, ಇಡೀ ರಾಷ್ಟ್ರದಲ್ಲಿ 140 ಕೋಟಿಯಲ್ಲಿ ಎಷ್ಟು ಜನರ ಹತ್ರ ಬ್ಯಾಂಕಿಂಗ್ ಇತ್ತು ಅಂತ ಹೇಳಿ ಕೇಳಿದರೆ, ಬ್ಯಾಂಕಿನ ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ಕೇಳಿದರೆ ಕೇವಲ 3%, 3%. ನಮಗೆ ಆಶ್ಚರ್ಯ ಆಗಬಹುದು. 3%. ಬಿಹಾರ, ಉತ್ತರ ಪ್ರದೇಶ ಅಂತಹ ಎಲ್ಲವನ್ನ ನೀವೇನಾದರೂ ಲೆಕ್ಕಕ್ಕೆ ತೆಗೆದುಕೊಂಡ್ರೆ 3 ಕೋಟಿ ಜನರ ಹತ್ರ, 100 ಕೋಟಿಯಲ್ಲಿ 3 ಕೋಟಿ ಜನರ ಹತ್ರ ಮಾತ್ರ ಬ್ಯಾಂಕಿಂಗ್ ಇತ್ತು. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಜನಧನ ಯೋಜನೆಯ ಕಾರಣಕ್ಕೆ ಇವತ್ತು ಈ ದೇಶದಲ್ಲಿ ಎಷ್ಟು ಜನರ ಹತ್ರ ಬ್ಯಾಂಕಿನ ಅಕೌಂಟ್ ಇದೆ, ಬ್ಯಾಂಕಿನ ಅಕೌಂಟಿನ ಮೂಲಕ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಿದರೆ 3 ಕೋಟಿಯಿಂದ ಅದು 80 ಕೋಟಿಗೆ ಜನಧನ ಅಕೌಂಟ್ಗಳು ಇವತ್ತು ದೇಶದ ಉದ್ದಗಲಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇದೆ. ಝೀರೋ ಬ್ಯಾಂಕ್ ಅಕೌಂಟ್ ಅಂತೇಳಿ ಹೇಳ್ತೇವೆ, ಆದರೆ ಈ ಬ್ಯಾಂಕ್ ಅಕೌಂಟಲ್ಲಿರೋ ಜನರು ಇಟ್ಟಂತಹ ದುಡ್ಡು ಎಷ್ಟು ಅಂತೇಳಿ ಕೇಳಿದರೆ 25 ಲಕ್ಷ ಕೋಟಿ ರೂಪಾಯಿಗಳು. ಜನಸಾಮಾನ್ಯರು ಸಣ್ಣ ಸಣ್ಣ ರೀತಿಯಲ್ಲಿ ಅವರು ಉಳಿಸಿಕೊಳ್ತಿದ್ದಂತಹ ಹಣವನ್ನು ಇವತ್ತು ಬ್ಯಾಂಕಿನ ಒಳಗೆ ಬಂದು ಡೆಪಾಸಿಟ್ ಮಾಡುವಂತಹ ರೀತಿಯಲ್ಲಿ ಪರಿಸ್ಥಿತಿಯನ್ನು ಇವತ್ತು ಇಡೀ ದೇಶದಲ್ಲಿ ನಿರ್ಮಾಣ ಆಗಿದೆ. ನಮಗಿದು ಬಹಳ ಸಣ್ಣದು ಕಾಣ್ತದೆ. ಹಾಗೆ ಕೆಲವರು ಮಾತಾಡೋದುಂಟು. ಈಗ ಹೇಳಿದ್ರಲ್ಲ, 6,000 ಕೇಂದ್ರದಿಂದ 4,000 ಹಿಂದಿನ ಸರ್ಕಾರದಿಂದ ರೈತರಿಗೆ ಬರ್ತಿತ್ತು ಅಂಥೇಳಿ. ನಮಗೆ ಸಣ್ಣದು ಕಾಣಬಹುದು, ಆದರೆ ದೇಶದ ಬಹಳ ದೊಡ್ಡ ಸಂಖ್ಯೆಯಲ್ಲಿ 80% ಸಣ್ಣ ರೈತರು. ಈ ಸಣ್ಣ ರೈತರಿಗೆ ಈ ವ್ಯವಸಾಯ ಮಾಡುವ ಸಮಯ ಬಂದಾಗ ಬಿತ್ತನೆಗೆ ಗೊಬ್ಬರಕ್ಕೆ ದುಡ್ಡು ಬೇಕು ಅಂತೇಳಿ ಕೇಳಿದರೆ ಹಿಂದಿನ ಪದ್ಧತಿಯ ರೀತಿಯಲ್ಲಿ ಯಾವುದೋ ಒಬ್ಬ ಲೇವಾದೇವಿ ಮಾಡುವವನ ಹತ್ರ ಹೋಗಿ ದುಡ್ಡು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಆದರೆ ಇವತ್ತು ಈ 6,000ದಿಂದ 10,000ದವರೆಗೆ ಕೊಡುವಂತಹ ಏನು ವ್ಯವಸ್ಥೆ ಇದೆ, ಈ ಕಾರಣಕ್ಕೆ ರೈತರಲ್ಲಿ ಒಂದು ವಿಶ್ವಾಸವನ್ನು ಮೂಡಿದೆ. ಮತ್ತು ಅದು ಸುಮ್ಮನೆ ಉಚಿತ ಕೊಡುವಂಥದ್ದಲ್ಲ. ಈ 6,000 ಇರ್ಬೋದು, 10,000 ಇರ್ಬೋದು, ಅದು ಅವ ರೈತ ಭೂಮಿಗೆ ಹಾಕ್ತಾನೆ ಅಂತೇಳಿ ಆದರೆ ಅದರಿಂದ ಉತ್ಪತ್ತಿಯನ್ನು ತೆಗಿತಾನೆ ಅಂತ ಹೇಳುವಂಥದ್ದು ಇದರ ಹಿಂದೆ ಇರುವಂತಹ ಉದ್ದೇಶ. ಇದನ್ನು ಹೇಳ್ತಾ ಕೊನೆಯದಾಗಿ, ಒಟ್ಟು ನೀವು ಈ ದೇಶದ ಈಗಿನ ಪರಿಸ್ಥಿತಿಯನ್ನು ಗಮನಿಸಿದರೆ ಅದು ಬರೀ ಕೃಷಿಕರಲ್ಲಿ ಮಾತ್ರ ಅಲ್ಲ. ನಾನು
ವಿಕಸಿತ ಯಾತ್ರೆಯ ಒಂದು ಕಾರ್ಯಕ್ರಮವನ್ನು ನೋಡಿದೆ. ಪ್ರಧಾನಿಯವರ ಸ್ವನಿಧಿ ಯೋಜನೆ 2,000 ರೂಪಾಯಿ ಕೊಟ್ಟರೆ, 10,000 ರೂಪಾಯಿ ಕೊಟ್ಟರೆ ಅದನ್ನು ಸರಿಯಾಗಿ ಕಟ್ಟಿದರೆ 20,000. ಯಾವುದೇ ಜಾಮೀನು ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. 10,000 ಕೊಟ್ಟರೆ 20,000, 20,000 ಕಟ್ಟಿದರೆ 50,000, 10 ಲಕ್ಷದವರೆಗೆ ಯಾವುದೇ ರೀತಿಯ ಸೆಕ್ಯುರಿಟಿ ಇಲ್ಲದಂತಹ ಸಾಲ. ಯಾರಿಗೆ? ರಸ್ತೆ ಬದಿಯಲ್ಲಿ ತರಕಾರಿ ಮಾರುವವನಿಗೆ, ಸಣ್ಣ ಸಣ್ಣ ಪಾನಿಪುರಿ ಮಾರುವ ವ್ಯಕ್ತಿಗಳಿಗೆ, ಈ ಸಣ್ಣ ಸಣ್ಣ ವ್ಯವಹಾರ ಮಾಡುವವರಿಗೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳು ಅಂತೇಳಿ ಯಾರನ್ನು ಕರಿತೇವೆ ನಾವು, ಅವರಿಗೆ ವಿಶ್ವಾಸ ತುಂಬಿಸುವಂತಹ ಕಾರಣ. ಈ ಕಾರಣಕ್ಕೆ ಇವತ್ತು ಒಂದು ಕಡೆಯಿಂದ 10 ಲಕ್ಷ ಕೋಟಿ ರೂಪಾಯಿಯನ್ನು ನಮ್ಮ ಬಜೆಟ್ನಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ, ಅದು ರಸ್ತೆ, ವಿಮಾನ ನಿಲ್ದಾಣ, ರೈಲು ನಿಲ್ದಾಣ, ಎಲ್ಲ ದೃಷ್ಟಿಯಿಂದಲೂ ಇಡೀ ದೇಶದಾದ್ಯಂತ ಕೆಲಸ ಮಾಡ್ತಾ ಇದ್ದರೆ, ಅದರ ಜೊತೆಗೆ ಇವತ್ತು ಈ ರೀತಿಯ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಬದುಕು ಕಟ್ಟಿಕೊಳ್ಳುವುದಕ್ಕೆ, ಅದು ವಿಶ್ವಕರ್ಮ ಯೋಜನೆ ಇರ್ಬೋದು. ಕೆಲವರು ತಿಳ್ಕೊಂಡಿದ್ದಾರೆ ವಿಶ್ವಕರ್ಮ ಅಂತ ಹೇಳಿ ಯೋಜನೆ ಅಂತ ಹೇಳಿದರೆ ಅದು ಆ ವಿಶ್ವಕರ್ಮ ಒಂದು ಜಾತಿಗೆ ಸಂಬಂಧಪಟ್ಟ ಯೋಜನೆ ಅಲ್ಲ. ಅದು ಯಾರು ಕೌಶಲ್ಯವನ್ನು ಹೊಂದಿದ್ದಾರೆ, ಯಾರಲ್ಲಿ ಆ ಕುಶಲತೆಯ ಸಾಮರ್ಥ್ಯ ಇದೆ, ಅಂಥವರಿಗೆ ಜೀವನದಲ್ಲಿ ಕೆಲಸ ಕೊಡುವ ಒಂದು ಉದಾಹರಣೆಯನ್ನು ಹೇಳ್ತೇನೆ. ನೀವು ನೋಡಿರ್ಬೋದು, ಕಾಶಿ ಬೆಟ್ಟದಲ್ಲಿ ಅಲ್ಲಿ ಒಬ್ಬರು ಶಿಲೆಯ ದೇವಸ್ಥಾನದ ಶಿಲ್ಪಿಯ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ಅವರ ಮನೆಯಲ್ಲಿ ಸಮಸ್ಯೆಯಾಗಿ ಆ ಹುಡುಗ ಹೊರಗೆ ಬಂದು ಬದುಕು ಕಟ್ಟಿಕೊಳ್ಳಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಸಾಲ ಬೇಕು ಅಂತ ಹೇಳಿ ಆಲೋಚನೆ ಮಾಡುವಾಗ ಪ್ರಧಾನಮಂತ್ರಿಗಳ ಮುದ್ರಾ ಯೋಜನೆಯ ಕಾರಣಕ್ಕೆ ಅವರೇ ಹೇಳಿದ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇದು ಕಥೆ ಅನ್ನಲ್ಲ, ಇದು ಜೀವನದ ಸತ್ಯ ಘಟನೆ. ಹೊರಗೆ ಬಂದಾಗ ಏನು ಅಂತ ಹೇಳುವಂತಹ ಪರಿಸ್ಥಿತಿ ಇದ್ದಾಗ ಅವರಿಗೆ ಭೂಮಿ ಇಲ್ಲ, ಯಾವುದೇ ರೀತಿಯಲ್ಲಿ ಸೆಕ್ಯೂರಿಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಾನು ನನ್ನ ಉದ್ಯೋಗವನ್ನು ಹೇಗೆ ಕಟ್ಟಿಕೊಳ್ಳುವುದು ಅಂತ ಹೇಳುವ ಯೋಚನೆ ಮಾಡ್ತಾ ಇದ್ದಾಗ ಬ್ಯಾಂಕಿನ ಮ್ಯಾನೇಜರ್ ಒಬ್ಬರು ಮುದ್ರಾ ಯೋಜನೆಯಲ್ಲಿ ಇದನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಸೆಕ್ಯೂರಿಟಿ ಇಲ್ಲದೆ ಕೊಡ್ತಾ ಇದ್ದೇವೆ, ನಿಮಗೆ ಎಷ್ಟು ಸಾಲ ಬೇಕು ಅಂತ ಹೇಳುವಂಥ ಯೋಜನೆಯನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳಿದಾಗ 25 ಲಕ್ಷ ರೂಪಾಯಿ ತೆಗೆದುಕೊಂಡ್ರು ಅವರು. ಅದಕ್ಕೆ ಬೇಕಾಗುವ ಮೆಷಿನರಿಯನ್ನು ಹಾಕಿದರು. ಅವರು ಹೇಳುವ ಪ್ರಕಾರ ಅವರು ಕಳೆದ 4 ವರ್ಷದಲ್ಲಿ ಆ ಸಾಲವನ್ನು ಪಡೆದು ಕಂತನ್ನು ಸರಿಯಾಗಿ ಕಟ್ಟಿ ಅವರಿಗೆ ಸಬ್ಸಿಡಿ ಎಷ್ಟು ಬಂದಿದೆ ಅಂತ ಹೇಳಿ ಕೇಳಿದರೆ, ಈಗ ಅವರ ಬ್ಯಾಂಕಿನ ಅಕೌಂಟಲ್ಲಿ 8.5 ಲಕ್ಷ ರೂಪಾಯಿ ಸಬ್ಸಿಡಿ ಬಂದಿದೆ ಮತ್ತು ಆ ಸಬ್ಸಿಡಿಯನ್ನು ಅವರು ತೆಗಿಲಿಲ್ಲ. ನಾಡಿದ್ದು ಈ ವರ್ಷದ ಕೊನೆಗಾಗುವಾಗ ಅವರ ಸಾಲ ಪೂರ್ತಿ ಮುಗಿತದೆ. ಈ 8.5 ಲಕ್ಷ ರೂಪಾಯಿ ನಿವ್ವಳವಾಗಿ ಅವರ ಹತ್ರ ಉಳಿತದೆ. ಅವರ ಜೀವನ ಕಳೆದ 5 ವರ್ಷ ನಡೆದಿದೆ. ಅಷ್ಟು ಮಾತ್ರವಲ್ಲ, ಅವರ ಕೆಳಗೆ 15 ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಒಂದೊಂದು ಸಣ್ಣ ಸಣ್ಣ ಉದ್ಯೋಗದವರಿಗೆ ಕೊಟ್ಟಂತಹ ಸಹಕಾರ. ಈ ಕಾರಣಕ್ಕೆ ನಾವು ಹೇಳ್ತಾ ಇರುವಂಥದ್ದು, ಭಾರತ ಬದಲಾಗ್ತಾ ಇದೆ. ಭಾರತದ ಎಲ್ಲ ರೀತಿಯ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಬಂದಿದೆ. ಇವತ್ತು ಬ್ಯಾಂಕಿಗೆ ಹೋಗಿ ಉದ್ಯೋಗ ಮಾಡದವರು ಯಾರಿದ್ದಾರೆ? ಇಲ್ಲಿ ಕೂತವರಲ್ಲಿ ಕೇಳಿದರೆ ನಮ್ಮಲ್ಲಿ ಮೊಬೈಲ್ ಇಲ್ಲ, ನಾನು ಮೊಬೈಲ್ನಿಂದ ವ್ಯವಹಾರ ಮಾಡ್ತಾ ಇಲ್ಲ ಅಂತ ಹೇಳುವವರು ಯಾರಿದ್ದಾರೆ ಇಲ್ಲಿ? ಆ ಮೊಬೈಲ್ಗಳು ಬಂದಾಗ, ಜನಧನ ಯೋಜನೆ ಬಂದಾಗ ಇದು ಆಗ್ಲಿಕ್ಕುಂಟ ಅಂತ ಹೇಳುವಂಥ ಯೋಚನೆ ಮಾಡಿದವರು ಇವತ್ತು ಚರ್ಮುರಿ ಅಂಗಡಿಗೆ ಹೋದರೂ ಕೂಡ ಸಂಜೆ ಹೊತ್ತು ಚರ್ಮುರಿ ತಿಂದು ಏನಡ ಚಿಲ್ಲರೆ ಹೆಜ್ಜೆ ಹೇಳಿದರೆ ಕೂಡಲೇ ಮೊಬೈಲನ್ನು ತೆಗೆದು QR ಕೋಡಿಗೆ ಒತ್ತಿ ಚರ್ಮುರಿಯ 25 ರೂಪಾಯಿಯನ್ನು ಕೊಡುವಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಈ ಬದಲಾವಣೆ ಬಂದಿದೆ ಅಂತ ಹೇಳಿ. ಆದರೆ ಇದನ್ನು ನಾವು ಗಮನಿಸಬೇಕು. ಇಡೀ ದೇಶದ ಆತ್ಮವಿಶ್ವಾಸವೇ ವ್ಯತ್ಯಾಸ ಆಗಿದೆ. ಬಡವ ಅಂತೇಳಿ ಹೇಳಿದರೆ ಅವನು ಈ ಸಮಾಜಕ್ಕೆ ಭಾರ ಅಂತ ಹೇಳಿ ತಿಳ್ಕೊಳ್ಳುವಂತಹ ದಿನಗಳಿಂದ ಬಡವ ಈ ದೇಶದ ಅಭಿವೃದ್ಧಿಗೆ ತನ್ನದಾದಂತಹ ಕೊಡುಗೆ ಕೊಡಬಲ್ಲಂತಹ
ಆತ್ಮವಿಶ್ವಾಸವನ್ನ ಅವ ಇವತ್ತು ಗಳಿಸಿಕೊಂಡಿದ್ದಾನೆ. ಪ್ರತಿಯೊಬ್ಬ ಬಡವ ನಡ್ಕೊಂಡು ಹೋಗುವಾಗಲೂ ಆ ವಿಶ್ವಾಸ ಕಾಣ್ತದೆ. ಆ ಕಾರಣಕ್ಕೆ ಭಾರತದಲ್ಲಿ ಈ ರೀತಿಯ ಒಂದು ಬದಲಾವಣೆ ಬರಲಿಕ್ಕೆ ಸಾಧ್ಯ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಬ್ಬರಿಂದ ಬದಲಾವಣೆ ಆಗುವುದಿಲ್ಲ. ಅವರು ಹೇಳಿದರು, ನೀವು ಒಂದು ಹೆಜ್ಜೆ ಇಡಿ, ಈ ದೇಶದ 140 ಕೋಟಿ ಜನ ಒಂದು ಹೆಜ್ಜೆ ಇಟ್ಟರೆ ನಾನು 4 ಹೆಜ್ಜೆ ಇಡ್ತೇನೆ, ನಿಮ್ಮ ಸೇವಕನಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿದ್ದನ್ನು ಅಕ್ಷರಶಃ ಕಳೆದ 10 ವರ್ಷದಲ್ಲಿ ಮಾಡಿದ ಪರಿಣಾಮವಾಗಿ ಇವತ್ತು ಬೇರೆ ಎಲ್ಲ ದೇಶಗಳು ಆರ್ಥಿಕವಾಗಿ ಆಲೋಚನೆ ಮಾಡ್ತಾ ಇದ್ರು, ಅಭಿವೃದ್ಧಿಯಲ್ಲಿ ಇಡೀ ದೇಶದಲ್ಲಿಯೇ ಆರ್ಥಿಕ ಪ್ರಗತಿಯ ವೇಗದಲ್ಲಿ ಇಡೀ ಜಗತ್ತಿನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಿದರೆ ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹ ವಿಷಯ. ಯಾವ ದೇಶ ಹವಾಲಿಗರ ದೇಶ ಅಂತೇಳಿ ಹೇಳಿದಂಥದ್ದು, ಭಿಕ್ಷುಕರ ದೇಶ ಅಂತೇಳಿ ಹೇಳಿದಂಥ ದೇಶ, ನೀವು ಯಾವಾಗ ಚಂದ್ರಲೋಕಕ್ಕೆ ಹೋಗಲಿಕ್ಕೆ ಅಂತೇಳಿ ಕೇಳಿದರೆ ಇವತ್ತು ಯಾರೂ ಹೋಗದ, ಜಗತ್ತಿನ ಯಾರೂ ಹೋಗದಂತಹ ಭಾಗದಲ್ಲಿ ಚಂದ್ರಯಾನವನ್ನು ಮಾಡಿದಂತಹ ಕೀರ್ತಿ ಭಾರತಕ್ಕೆ ಇವತ್ತಿದೆ ಅಂತ ಹೇಳಿ. ಆದರೆ ಇದು ನಾವು ವಿಶ್ವಾಸದಿಂದ ನೋಡುವಂತಹ ಭಾರತ. ಕೊರೋನಾ ಸಂದರ್ಭದಲ್ಲಿ ಎಂತೆಂತಹ ರೀತಿಯ ಪರಿಸ್ಥಿತಿಯ ಮಧ್ಯೆಯೂ ಕೂಡ ಈ ದೇಶದ 140 ಜನರಿಗೆ 2 ಡೋಸ್ ಉಚಿತವಾಗಿ ಲಸಿಕೆ ಕೊಟ್ಟದ್ದು ಮಾತ್ರ ಅಲ್ಲ, ನಮ್ಮ ಹಾಗೆ ಇರುವಂತಹ ಬೇರೆ ದೇಶಗಳಿಗೆ ಉಚಿತವಾಗಿ ಲಸಿಕೆಯನ್ನು ಕಳಿಸಿದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿರುವ ಕಾರಣಕ್ಕೆ ಇವತ್ತು ಇಡೀ ಜಗತ್ತು ನೋಡ್ತಾ ಇದೆ. ಭಾರತ ಏನು ಹೇಳ್ತದೆ, ಭಾರತದ ಅದು ರಷ್ಯಾ ಅಥವಾ ಇವರ ಜೊತೆಗೆ ಇರುವಂತಹ ಯುದ್ಧ ಆಗಬಹುದು ಅಥವಾ ಇಸ್ರೇಲ್ನಲ್ಲಿ ಆಗುತ್ತಿರುವಂತಹ ಯುದ್ಧ ಆಗಬಹುದು, ನೋಡ್ತಾರೆ ಏನು ಭಾರತ ಏನು ಹೇಳ್ತದೆ ಅಂತೇಳಿ. ನಾನು ಈ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿರ್ಬೋದು, ಒಂದು ರಾಷ್ಟ್ರದ ಜೀವನದಲ್ಲಿರ್ಬೋದು, ಯಾವುದೋ ಒಂದು ಒಳ್ಳೆಯ ದಿನಗಳು, ಒಳ್ಳೆಯ ಸಂದರ್ಭ ಅಂತೇಳಿ ಬರ್ತದೆ. ಯಾರೋ ಒಬ್ಬ ಇಡೀ ರಾಷ್ಟ್ರವನ್ನು ಒಟ್ಟಿಗೆ ಎಳ್ಕೊಂಡು ಹೋಗುವ ರೀತಿಯಲ್ಲಿ ಬರ್ತಾರೆ. ಅವರು ಹೇಳಿದ ಮಾತಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಜನ ಸ್ಪಂದಿಸ್ತಾರೆ ಅಂತ ಹೇಳಿದರೆ ಅವರಲ್ಲಿ ಇವ ಮಾಡಬಲ್ಲ ಅಂತ ಹೇಳುವಂತಹ ವಿಶ್ವಾಸ ಬಂದಿದೆ. ನಾನು ಇದನ್ನು ರಾಜಕೀಯವಾಗಿ ಅಂತೇಳಿ ತಿಳ್ಕೊಳ್ಬೇಡಿ. ನಾಡ್ದು 22ನೇ ತಾರೀಕಿಗೆ ರಾಮ ಮಂದಿರ ಆಗ್ತಾ ಇದೆ ಅಂತ ಹೇಳಿ, ಆದರೆ ಅದೊಂದು ಸಣ್ಣ ಸಂಗತಿ ಅಲ್ಲ. ಅಭಿವೃದ್ಧಿಯ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಈ ಭಾರತ ತನ್ನ ಅಸ್ಮಿತೆಯನ್ನು ಕಂಡುಕೊಳ್ತಾ ಇದೆ. ಭಾರತ ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ದನ್ನು ಕಂಡುಕೊಳ್ತಾ ಇದೆ. ನೀವು ಯಾವುದೇ ಈ ದೇಶದ ಸಾಂಸ್ಕೃತಿಕ ಕೇಂದ್ರ ನೋಡಿ ಇವತ್ತು ಹೇಳ್ತಾ ಇದೆ, ವಿಕಾಸದ ದೃಷ್ಟಿಯಿಂದ ನೋಡಿ ಅದು ಹೇಳ್ತಾ ಇದೆ. ಒಂದು ದೇಶಕ್ಕೆ ಒಳ್ಳೆಯ ಪರಿಸ್ಥಿತಿ ಬಂದಾಗ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳು ಹೇಳಬೇಕು, ಈ ದೇಶದ ಒಂದು ಸುವರ್ಣ ಕಾಲ, ಈ ದೇಶ ಎದ್ದೇಳುವಂತಹ ಅಮೃತ ಕಾಲದ ಸಂದರ್ಭ ಬಂದಾಗ ನಾನೂ ಸಹ ನನ್ನದೊಂದು ಸಣ್ಣ ಅಳಿಲ ಸೇವೆ ಮಾಡಿದ್ದೆ. ಈ ದೇಶ ಒಳ್ಳೆಯದಾಗ್ತದೆ ಅಂತ ಹೇಳಿ ಆದರೆ, ನನ್ನ ಮಕ್ಕಳಿಗೆ ಭವಿಷ್ಯ ಒಳ್ಳೆಯದಾಗ್ತದೆ ಅಂತ ಹೇಳಿ ಆದರೆ, ಆ ಭವಿಷ್ಯದ ಜೊತೆಗೆ ನಾನು ನನ್ನದಾದಂತಹ ಕಾಣಿಕೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಪ್ರಧಾನಮಂತ್ರಿಗಳ ಯಾವುದೇ ಯೋಜನೆ ತೆಗಿರಿ, ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಕ್ಷ ಇಲ್ಲ, ಮೂಲಭೂತ ಸಂಗತಿಗಳು ಎಲ್ಲರಿಗೂ ಸಿಗುವ ರೀತಿಯಲ್ಲಿ ಒಂದೊಂದು ಯೋಜನೆ. ನಾನು ಪುನಃ ಹೇಳಲಿಕ್ಕೆ ಹೋಗುವುದಿಲ್ಲ. ಕುಡಿಯುವ ನೀರು, ವಿದ್ಯುತ್ತು, ಮನೆ, ಗ್ಯಾಸ್, ಆಯುಷ್ಮಾನ್ ಕಾರ್ಡ್ ಎಲ್ಲವನ್ನು ನೀವು ಗಮನಿಸಿದರೆ ಇಲ್ಲಿ ಕೂತವರಲ್ಲಿ ಒಂದಲ್ಲ ಒಂದು ಯೋಜನೆ ಸಿಗದಂಥವರು ಯಾರು? ಅದು ರೈತರಿರ್ಬೋದು, ಕೃಷಿ ಕಾರ್ಮಿಕರಿರ್ಬೋದು, ಸಮಾಜದ ಯಾವುದೇ ಭಾಗದ ಜನ ಇರ್ಬೋದು. ಇಂತಹ ಕಾಲಘಟ್ಟದಲ್ಲಿ ಈ ದೇಶ ಹೇಳುವಾಗ ಯಾವ ರೀತಿಯಲ್ಲಿ ಇಲ್ಲಿ ಕಟ್ಟಡ ಎದ್ದಿದೆ, ಬಂಗಾಡಿ ಸೊಸೈಟಿದ್ದು, ಇದು ಒಂದು ಅಮೃತ ಕಾಲವೇ. ಯಾರೋ ಒಬ್ಬರು ಹೇಳಿದರು, ಹೇಡ್ಯಕ್ಕೆ ಪೇಟೆಯೇ ಬಂದ ಹಾಗೆ ಆಯಿತು ಅಂತೇಳಿ. ಹೌದೌದು, ಇಲ್ಲಿ ಬಂದು ನೋಡುವಾಗ ಪೇಟೆಯೇ ಎದ್ದು ನಿಂತಾಗೆ ಕಾಣ್ತದೆ. ಹಾಗೆ ಭಾರತವೇ ಎದ್ದು ನಿಲ್ಲುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾವೆಲ್ಲ ಇದನ್ನು ಒಂದು ಸೂಚ್ಯವಾಗಿ ತೆಗೆದುಕೊಳ್ತಾ
ಭಾರತದ ವಿಶ್ವಗುರು ಸ್ಥಾನಕ್ಕೆ ಹೋಗುವ ದಿಕ್ಕಿನಲ್ಲಿ ನಮ್ಮದಾದಂತಹ ರೀತಿಯಲ್ಲಿ ಹೆಗಲಿಗೆ ಹೆಗಲು ಜೋಡಿಸೋಣ. ಆ ಪ್ರಧಾನಮಂತ್ರಿಯವರು ಹೇಳಿದಂತಹ ಮಾತು ಏನಿದೆ, ವಿಶ್ವಗುರು ಮಾಡುವ ದೃಷ್ಟಿಯಲ್ಲಿ ಅಮೃತ ಕಾಲದಲ್ಲಿ ಮುಂದಿನ 25 ವರ್ಷಗಳಲ್ಲಿ ಈ ದೇಶವನ್ನ ಜಗತ್ತಿನ ನಂಬರ್ 1 ರಾಷ್ಟ್ರ ಮಾಡುವ ದೃಷ್ಟಿನಲ್ಲಿ ಯಹಿ ಸಮಯ ಸಹಿ ಸಮಯ, ಇದೇ ಸಮಯ, ಸರಿಯಾದ ಸಮಯ. ಈ ದೇಶಕ್ಕೆ ಆ ರೀತಿಯ ಸಾಮರ್ಥ್ಯ ಬಂದಿದೆ. ಈ ದೃಷ್ಟಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿರುವ ಧುರೀಣರುಗಳು, ಸಮಾಜದ ಮೇಲೆ ಪರಿಣಾಮ ಬೀರುವಂತಹ ಧುರೀಣರುಗಳು ನಾವೆಲ್ಲ ಇದ್ದೇವೆ ಅಂತ ಹೇಳುವ ಕಾರಣಕ್ಕೋಸ್ಕರ ಮನಸ್ಸಿನ ಕಳಕಳಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ನಮ್ಮದಾದಂತಹ ರೀತಿಯಲ್ಲಿ ಇದಕ್ಕೆ ಸೇವೆ ಮಾಡೋಣ ಅಂತ ಹೇಳ್ತಾ ಕೊನೆಯದಾಗಿ ಹರೀಶ್ ಸಾಲ್ಯಾನ್ ಮತ್ತು ಅವರ ತಂಡಕ್ಕೆ ಮತ್ತು ಈ ಸೊಸೈಟಿಯ ದೃಷ್ಟಿಯಿಂದ, ಇದನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ದುಡಿದಂತಹ ಎಲ್ಲ ಹಿರಿಯರನ್ನು ಸ್ಮರಿಸಿಕೊಂಡು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಸರ್. ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘಕ್ಕೆ ತಮ್ಮ ಸೇವೆ ಅಮೋಘವಾದದ್ದು. ತಮ್ಮ ಸೇವೆ ನಮಗೆ ಸದಾ ಇರಲಿ ಅನ್ನುವಂತಹ ಪ್ರಾರ್ಥನೆ ತಮ್ಮೊಂದಿಗೆ ಮಾಡಿಕೊಳ್ತಾ ತಮ್ಮ ಪ್ರೀತಿಯ ಮಾತುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಸಂಘದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಪ್ರಾಯೋಜಿಸಿರುವಂತಹ ಒಟ್ಟು 320 ನವೋದಯ ಸ್ವಸಹಾಯ ಸಂಘಗಳು ಕಾರ್ಯಾಚರಿಸ್ತಾ ಇದ್ದು, ನಮ್ಮ ಕಡೂದ್ಧಾವರ ಶಾಖೆಯಲ್ಲಿ 55 ಗುಂಪುಗಳು ಕಾರ್ಯಾಚರಿಸ್ತಾ ಇವೆ. ಇದರಲ್ಲಿ ಹೊಸದಾಗಿ ರಚನೆಯಾದಂತಹ 5 ಗುಂಪಿನ ಸದಸ್ಯರು ವೇದಿಕೆಗೆ ಬಂದು ತಮ್ಮನ್ನ ಪ್ರೋತ್ಸಾಹಿಸುವ ನೆಲೆಗಟ್ಟಿನಲ್ಲಿ ನೀಡಿರತಕ್ಕಂತಹ ಸಂಬಂಧಿಸಿದಂತಹ ಒಂದು ಕಿಟ್ ಅನ್ನ ತಾವುಗಳು ಸ್ವೀಕರಿಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ನಾನು ಹೆಸರನ್ನ ಕರೆಯುವಂತಹ ಸ್ವಸಹಾಯ ಸಂಘಗಳ ಸದಸ್ಯರು ವೇದಿಕೆಗೆ ಬಂದು ನಮ್ಮ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಹರೀಶ್ ಪುಂಜ ಅವರಿಂದ ಕಿಟ್ಟನ್ನು ತಗೊಳ್ಳಿ ಸ್ವೀಕರಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀರಾಮ ನವೋದಯ ಸ್ವಸಹಾಯ ಸಂಘ ಮಲ್ಲಡ್ಕ, ಸದ್ಗುರು ನವೋದಯ ಸ್ವಸಹಾಯ ಸಂಘ ಶೆಟ್ಟಿ ಹಿತ್ತಲು, ವನದುರ್ಗ ನವೋದಯ ಸ್ವಸಹಾಯ ಸಂಘ ಬಲಂಬಿಲ, ಚಾಮುಂಡೇಶ್ವರಿ ನವೋದಯ ಸ್ವಸಹಾಯ ಸಂಘ ಹೆಡ್ಯ, ಮೋಕ್ಷ ನವೋದಯ ಸ್ವಸಹಾಯ ಸಂಘ ಹೆಡ್ಯ. ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬಂದು ಒಂದು ಕಿಟ್ಗಳನ್ನು ತಗೊಳ್ಳಿ ಸ್ವೀಕರಿಸಿಕೊಳ್ಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಸದಸ್ಯರುಗಳು ದಯವಿಟ್ಟು ಬಂದು ಒಂದು ಕಿಟ್ಗಳನ್ನು ಸ್ವೀಕರಿಸಿಕೊಳ್ಬೇಕು. ಶ್ರೀರಾಮ ನವೋದಯ ಸ್ವಸಹಾಯ ಗುಂಪು ಮಲ್ಲಡ್ಕ, ಸದ್ಗುರು ನವೋದಯ ಸ್ವಸಹಾಯ ಗುಂಪು ಶೆಟ್ಟಿ ಹಿತ್ತಲು, ವನದುರ್ಗ ನವೋದಯ ಸ್ವಸಹಾಯ ಸಂಘ ಬಲಂಬಿಲ, ಚಾಮುಂಡೇಶ್ವರಿ ನವೋದಯ ಸ್ವಸಹಾಯ ಗುಂಪು ಹೇಡ್ಯ, ಮೋಕ್ಷ ನವೋದಯ ಸ್ವಸಹಾಯ ಗುಂಪು ಹೇಡ್ಯ. ದಯವಿಟ್ಟು ಆದಷ್ಟು ಬೇಗ ಗುಂಪಿನ ಸದಸ್ಯಗಳು ವೇದಿಕೆಗೆ ಬರಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಿಟ್ಗಳನ್ನು ಸ್ವೀಕರಿಸಿದಂಥ ಎಲ್ಲ ಸ್ವಸಹಾಯ ಗುಂಪುಗಳಿಗೆ ಧನ್ಯವಾದ ಸಲ್ಲಿಸಿಕೊಳ್ತಾ, ಹಸ್ತರಿಸಿದಂಥ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿ ಇನ್ನೊಂದು ವಿಚಾರಗಳ ತಮ್ಮ ಮುಂದೆ ಮಂಡಿಸುವಂತಹ ನಿಮಿತ್ತವಾಗಿ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ಪ್ರತಾಪ್ ಸಿಂಗ್ ನಾಯಕ್ ಅವರು ತಮ್ಮ ವೈಯಕ್ತಿಕ ಕಾರ್ಯಕ್ರಮದ ನೆಲೆಗಟ್ಟಿನಿಂದ ನಮ್ಮೊಂದಿಗೆ ಉಳ್ಕೊಡ್ತಾ ಇದ್ದಾರೆ. ತಮ್ಮ ಪ್ರೀತಿಯ ಹಿರಿಕೆಗಾಗಿ, ಪ್ರೀತಿಯ ಮಾತುಗಳಿಗಾಗಿ ಮತ್ತೊಮ್ಮೆ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನಮಗೆ ಸಲ್ಲಿಸಿಕೊಳ್ತಾ ಇದ್ದೇವೆ ಸರ್. ಕಾರ್ಯಕ್ರಮದಲ್ಲಿ ಮುಂದುವರಿಸ್ತಾ ನಮ್ಮ ನವಾರ್ಡ್ ಸಂಸ್ಥೆಯ ಮಹಾಪ್ರಬಂಧಕರಾಗಿರ್ತಕ್ಕಂತಹ ಶ್ರೀಮತಿ ಸಂಗೀತ ಕರ್ತ ಅವರು ದಯವಿಟ್ಟು ಸನ್ಮಾನ ಪೀಠವನ್ನು ತಗೊಳ್ಳಿ ಅಲಂಕರಿಸಿಕೊಳ್ಬೇಕು ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್.
ನಮ್ಮ ನಬಾರ್ಡ್ ಸಂಸ್ಥೆಯು ಬಂಗಾಡಿ ಸಹಕಾರಿ ವ್ಯವಸಾಯಿಕ ಸಂಘದೊಂದಿಗೆ ಒಂದು ಅವಿನಾಭಾವ ಸಂಬಂಧವಿದ್ದು, ಸಂಘವು ನೇರವಾಗಿ ನಬಾರ್ಡ್ ಸಂಸ್ಥೆಯಿಂದ ಹಲವು ಶಾಲಾ ಯೋಜನೆಗಳನ್ನು ಪಡೆದುಕೊಂಡಿದ್ದು, ಮುಖ್ಯವಾಗಿ ದೇಶದಲ್ಲಿ ಪ್ರಥಮ ಬಾರಿಗೆ ತನ್ನ ಪೈಲಟ್ ಯೋಜನೆಯಲ್ಲಿ ರೈತರ ಮನೆ ನಿರ್ಮಾಣಕ್ಕಾಗಿ ಸಾಲ ಒದಗಿಸಿದೆ. ಅದೇ ರೀತಿ ನಾವೂರು ಶಾಖೆಯನ್ನು ನಬಾರ್ಡ್ ಶಾಲಾ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ. ಈ ಬಾರಿ ಕೇಂದ್ರ ಸರ್ಕಾರದ ಪ್ಯಾಕ್ಸ್ SMS ಯೋಜನೆಯ ನಬಾರ್ಡ್ ಸಂಸ್ಥೆ ಅನುಷ್ಠಾನವಾಗುತ್ತಿದ್ದು, ಸಂಘಕ್ಕೆ ಈ ಯೋಜನೆಯಲ್ಲಿ ಕಡೂರು ದೇವರದ ಹಾಗೂ ಪಡ್ಪು ಶಾಖೆಯ ರಚನೆಗೆ 1,90,00,000 ರೂಪಾಯಿ ಸಾಲ ಮಂಜೂರಾತಿಯಾಗಿದೆ. ಈ ಸಾಲ ಯೋಜನೆಯು ಮಂಜೂರಾತಿಯಾಗಲು ಸಹಕರಿಸಿದ ಅಧಿಕಾರಿಣಿ ಶ್ರೀ ಸಂಗೀತಕರ್ತ ಇವರನ್ನು ಸನ್ಮಾನಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಸಮಾರಂಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ನಬಾರ್ಡ್ ಸಂಸ್ಥೆಯ ಅಧಿಕಾರಿಯಾಗಿ ನಮ್ಮೊಂದಿಗೆ ಸದಾ ಸೇವೆಯನ್ನು ಕೊಡ್ತಿರತಕ್ಕಂತಹ ಶ್ರೀಮತಿ ಸಂಗೀತ ಕರ್ತ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಮುಖ್ಯ ಅತಿಥಿಯಾಗಿರುವಂತಹ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬೇಡ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರೋರಿಗೆಲ್ಲರಿಗೂ ನನ್ನ ನಮಸ್ಕಾರ. ಮತ್ತು ನಬಾರ್ಡ್ ಪರವಾಗಿ ನಬಾರ್ಡ್ ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾನು ಬಂಗಾಡಿ ಪ್ರಾಥಮಿಕ ಕೃಷಿ ಸಹಕಾರಿ ಸಂಸ್ಥೆಗೆ ನನ್ನ ಮತ್ತು ನಬಾರ್ಡಿನ ಅಭಿನಂದನೆಗಳು. ಈ ಒಂದು ಕಟ್ಟಡ ಮಾಡಿದ್ದಕ್ಕೆ ನನ್ನ ಈಗ ಇಲ್ಲಿ ಪೋಸ್ಟಿಂಗ್ ಆಗಿ 4ನೇ ವರ್ಷ. ಈ 4ನೇ ವರ್ಷದಲ್ಲಿ 3 ವರ್ಷದಲ್ಲಿ ನಾನು ಬಂಗಾಡಿ ಸುಮಾರು 8 ಸತಿ ನಾನು ವಿಸಿಟ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದು, ಮತ್ತು ಅವ್ರ ಬಿಸ್ನೆಸ್ ಬಗ್ಗೆ ಕೇಳೋದು, ಮತ್ತು ಅವರ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಏನೇನಿದೆ ಅಂತ. ತುಂಬ ಒಳ್ಳೆ ಪರ್ಫಾರ್ಮಿಂಗ್ ಪ್ಯಾಕ್ಸ್. ನನಗನ್ಸುತ್ತೆ ಒನ್ ಆಫ್ ದ ಟಾಪ್ ಮೋಸ್ಟ್ ವರ್ಕಿಂಗ್ ಪ್ಯಾಕ್ಸ್ ಬಂಗಾಡಿ ಅಂತ. ನಮ್ಮ ಬ್ಯಾಂಗ್ಳೂರು ಆಫೀಸಲ್ಲಿ ಮತ್ತು ನಮ್ಮ ಹೆಡ್ ಆಫೀಸಲ್ಲೆಲ್ಲ ಬಂಗಾಡಿದು ಒಂದು ಸ್ಪೆಷಲಾಗಿ ಒಂದು ಹೆಸರು ಕೂಡ ಇದೆ. ಸೊ ಇದು ಈಗ ಮಾಡಿರೋದು ಒಂದು ಹೆಸರಲ್ಲ, ಸುಮಾರು ವರ್ಷದಿಂದ ಅವ್ರ ಪರ್ಫಾರ್ಮೆನ್ಸಲ್ಲಿ ಅದು ತೋರಿಸ್ತಾ ಇದೆ ಬಂಗಾಡಿ ಪರ್ಫಾರ್ಮೆನ್ಸ್ ಬಂಗಾದಿದ್ದು ರ್ಯಾಂಕಿಂಗ್. ನಮ್ಮ ದೇಶದಲ್ಲಿ 140 ಕೋಟಿಯಲ್ಲಿ ಒಂದು 14 ಕೋಟಿ ಜನಗಳು ಕುಟುಂಬ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ, ಮೀನ್ಸ್ ಕೃಷಿಕರಾಗಿದ್ದಾರೆ. ಸೊ 14 ಕೋಟಿ ಅಂದರೆ ಒಂದು 70 ಕೋಟಿ ಜನಸಂಖ್ಯೆ ಕೃಷಿಕರು. ಸೊ ನಾವು ಹೇಳ್ಬೋದು ಒಂದು 60 ಕೋಟಿ ಜನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಇವರೆಲ್ಲ ಡಿಪೆಂಡ್ ಆಗಿರೋದು ನಮ್ಮ ಸಹಕಾರಿ ಸಂಸ್ಥೆಗಳು. ಸಹಕಾರಿ ಸಂಸ್ಥೆಗಳ ಮೇಲೆ ಇವರೆಲ್ಲ ಡಿಪೆಂಡ್ ಆಗಿರೋದು. ಕ್ರೆಡಿಟ್ ಆಗಿರಲಿ ಇಲ್ಲ ಸರ್ವಿಸ್ ಆಗಿರಲಿ ಏನಾಗಿರಲಿ, ನಮ್ಮ ಸಹಕಾರಿ ಸಂಸ್ಥೆ ಒಂದು ಕಂಫರ್ಟ್ ಲೆವೆಲ್ ಅವರಿಗೆ ನಮ್ಮ ಸಹಕಾರಿ ಸಂಘ ಜೊತೆನೇ ಇರೋದು. ವಾಣಿಜ್ಯ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಜನಗಳು ಡೆಫಿನೆಟ್ ಆಗಿ ಸಹಕಾರಿ ಸಂಘ ಆಫೀಸ್ಗೆ ಹೋಗೋಕ್ಕೆ ಪ್ರಿಫರ್ ಮಾಡ್ತಾರೆ. ಈಗ ನಮ್ಮ ಸಹಕಾರಿ ಸಂಘಗಳು ನಮ್ಮ ವಾಣಿಜ್ಯ ಬ್ಯಾಂಕ್ಗಿಂತ ಹಿಂದೆ ಒಂದು ಹೆಜ್ಜೆ ಕೂಡ ಇಲ್ಲ. ನನಗನ್ಸುತ್ತೆ ಮುಂದೆನೇ ಹೆಜ್ಜೆ ಇದೆ ಅಂತ. ಆಫೀಸಸ್ ನೋಡಿದ್ರೆ AC ಆಫೀಸಸ್ ವಾಣಿಜ್ಯ ಬ್ಯಾಂಕಿಗಿಂತ ಆಫೀಸ್ ಒಳ್ಳೆ ಆಫೀಸಸ್ ಇಂಟೀರಿಯರ್ ಇದೆ, ಎಂಬಿಯನ್ಸ್ ಇದೆ, ಮತ್ತು ಬ್ರಾಂಚಸ್ ಇದ್ದಾವೆ. ಅವ್ರ ಕ್ರೆಡಿಟ್ ಇದೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿದ್ರೆ ಕೂಡ ನಮಗೆ ಅನಿಸುತ್ತೆ, ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮ ಸಹಕಾರಿ ಸಂಸ್ಥೆಗಳು ತುಂಬ ಪರ್ಫಾರ್ಮೆನ್ಸ್ ಇದೆ. ಬಂಗಾಡಿ ನೋಡಿದ್ರೆ ಕೂಡ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಈ ಜಿಲ್ಲೆಯಲ್ಲಿ ಬಂದಾಗ ನನಗೆ ಬಂಗಾಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನೋಡಿದಾಗ ತುಂಬ ಆಶ್ಚರ್ಯವಾಯಿತು. ಈಗ ಸರ್ 2023 ನೋಡಿದ್ರೆ ಡೆಪಾಸಿಟ್ಸ್ 112 ಕೋಟಿ, ಮತ್ತು ಲೋನ್ಸ್ 160 ಕೋಟಿ ಇದೆ.
ಪ್ಲಸ್ ನಿಮ್ಮ ಟರ್ನ್ ಓವರ್ 1000 ಕೋಟಿ 982 ಕೋಟಿ ಇದೆ. ಪ್ರಾಫಿಟ್ ಕೂಡ 3 ಕೋಟಿ ಟಚ್ ಆಗ್ತಾ ಇದೆ, 4 ಕೋಟಿ. ಓಕೆ, ಸೊ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನೋಡಿದ್ರೆ ನಮ್ಮ ವಾಣಿಜ್ಯ ಬ್ಯಾಂಕು ಇಲ್ಲ ನಮ್ಮ ದೊಡ್ಡ ಬ್ಯಾಂಕ್ ಕಂಪೇರ್ ಈಸಿಲಿ ಮಾಡ್ಬೋದು. ಅಷ್ಟು ಒಳ್ಳೆಯದಿದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಮತ್ತು ನಮ್ಮ ಗ್ರಾಮೀಣ ಪ್ರದೇಶ ಸಹಕಾರಿ ಸಂಸ್ಥೆಗಳು ಡಿಪೆಂಡ್ ಆಗ್ತಾ ಇದ್ದಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕೂಡ ಅದು ಗೊತ್ತಾಗಿ ಈಗ ಮಿನಿಸ್ಟ್ರಿ ಫಸ್ಟ್ ನಮ್ಮ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಜೊತೆ ಸೇರಿದ್ದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತಿತ್ತು. ಈಗ 2 ವರ್ಷದಿಂದ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಸಪ್ರೇಟಾಗೇ ಮಾಡಿದ್ದಾರೆ, ಅಲ್ಲಿ ಅಮಿತ್ ಶಾ ಮಿನಿಸ್ಟರ್ ಆಗಿದ್ದಾರೆ. ಸೊ ಹಾಗಾಗಿ ಒಂದು ಕೋಆಪರೇಟಿವ್ ಡೆವಲಪ್ಮೆಂಟ್, ಕೋಆಪರೇಟಿವ್ ಸೊಸೈಟೀಸ್ ಡೆವಲಪ್ಮೆಂಟ್ ನೋಡಿ ಅದರದ್ದು ಇಂಪಾರ್ಟೆನ್ಸ್ ನೋಡಿದ್ದೇ ಇದು ಸಪ್ರೇಟ್ ಮಿನಿಸ್ಟ್ರಿ ಮಾಡಿದ್ದಾರೆ. ಹಾಗಾಗಿ ಈಗ ನಮ್ಮ ಸಹಕಾರಿ ಸಂಸ್ಥೆಗಳ ಸ್ಟ್ರೆಂಥನ್ ಮಾಡೋಕ್ಕೆ ನಮ್ಮ ಕೇಂದ್ರ ಸರ್ಕಾರ ನೋಡ್ತಾ ಇದೆ. ಸೊ ಸ್ಟ್ರೆಂಥನ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕಂಪ್ಯೂಟರೈಸೇಷನ್ ಮಾಡ್ತಾರೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಹೇಳಂಗಿಲ್ಲ, ಆಲ್ರೆಡಿ ಕಂಪ್ಯೂಟರೈಸ್ ಆಗಿದ್ದಾರೆ ಎಲ್ಲ ಕೋಆಪರೇಟಿವ್ ಸೊಸೈಟಿ, ಸ್ಟ್ಯಾಂಡ್ ಅಲೋನ್ ಆಗಿ ಕಂಪ್ಯೂಟರೈಸ್ ಆಗಿದ್ದಾರೆ. ಬಟ್ ಈಗ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ DCCB ಜೊತೆ ಮತ್ತು ಏಪೆಕ್ಸ್ ಬ್ಯಾಂಕ್ ಜೊತೆ ಇಂಟಿಗ್ರೇಟ್ ಮಾಡಿ ಒಂದೇ ಜಾಗದಲ್ಲಿ ಎಲ್ಲ ಡೇಟಾ ಇರಬೇಕು ಅಂತ. ಅದರ್ವೈಸ್ ನೋಡಿದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಸಹಕಾರಿ ಸಂಘಗಳು ಅವರವರು ಸ್ಟ್ಯಾಂಡ್ ಅಲೋನ್ ಆನ್ ಅ ಡೈಲಿ ಬೇಸಿಸ್ ರಿಯಲ್ ಟೈಮ್ ಆಗಿ ಅವರ ಬ್ಯಾಲೆನ್ಸ್ ಶೀಟ್ ತೆಗಿಬೋದು. ಯಾವ ಬ್ಯಾಂಕ್ ಆಗಿರಲಿ ಆ ಥರವೇ ಸಹಕಾರಿ ಸಂಘಗಳು ಕೂಡ ಆನ್ ಅ ಡೈಲಿ ಬೇಸಿಸ್ ನಾನು ಕೂಡ ಹೋದರೆ ಅವತ್ತಿಂದ ಬ್ಯಾಲೆನ್ಸ್ ಶೀಟ್ ತೆಗೆದು ನನಗೆ ಪ್ರಿಂಟ್ಔಟ್ ಕೊಡ್ತಾರೆ. ಸೊ ನಮ್ಮ ಡೆವಲಪ್ಮೆಂಟ್ ಆಗಿದೆ. ಬಟ್ ನಾರ್ತನ್ ಸ್ಟೇಟ್ಸು ಮತ್ತು ಎಲ್ಲ ಆಲ್ ಇಂಡಿಯಾದಲ್ಲಿ 8 ಲಕ್ಷ ಕೋಆಪರೇಟಿವ್ ಸೊಸೈಟೀಸ್ಗೆ ಎಲ್ಲ ಸೇರಿಸಿ ಈಗ ಕೇಂದ್ರ ಸರ್ಕಾರ ಫಸ್ಟ್ ಸ್ಟೆಪ್ ತಗೊಂಡಿರೋದು ಸ್ಟ್ರೆಂಥನ್ ಮಾಡೋಕ್ಕೆ ಕಂಪ್ಯೂಟರೈಸೇಷನ್ ಆಫ್ ಟ್ಯಾಕ್ಸ್ ಅಂತ. ಅದು ಮೇನ್ಲಿ ನಮ್ಮ ಇದರಲ್ಲಿ ಇಂಟಿಗ್ರೇಟ್ ಮಾಡೋದು ಬರುತ್ತೆ. ಸೊ ಅದು ಒಂದು ವಿಷಯ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಸರ್ವಿಸಸ್ ಮೇನ್ಲಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟೀಸ್ ಆಗಿ ಫಂಕ್ಷನ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಉದ್ದೇಶ ನಮ್ಮ ಸೊಸೈಟೀಸ್. ಬಟ್ ನಮ್ಮ ಡಿಸ್ಟ್ರಿಕ್ಟಲ್ಲಿ ಆಲ್ರೆಡಿ ನಮ್ಮ ಕೋಆಪರೇಟಿವ್ ಸೊಸೈಟೀಸ್ ಎಲ್ಲ ಮಲ್ಟಿಪರ್ಪಸ್ ಆಗಿ ಫಂಕ್ಷನ್ ಆಗ್ತಾ ಇದೆ, ತುಂಬ ಸರ್ವಿಸಸ್ ಕೊಡ್ತಾ ಇದೆ. ಅದರ್ ದ್ಯಾನ್ ಕ್ರೆಡಿಟ್ ತುಂಬ ಸರ್ವಿಸಸ್ ಮೇನ್ಲಿ ನಾರ್ತ್ ಕರ್ನಾಟಕ ಇರ್ಬೋದು, ಓನ್ಲಿ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಮೇನ್ಲಿ ಕ್ರೆಡಿಟ್ ಅಂದರೆ ಕ್ರಾಪ್ ಲೋನ್. ಆದರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಸರ್ವಿಸಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೋಆಪರೇಟಿವ್ ಸೊಸೈಟೀಸು ಪೆಸ್ಟಿಸೈಡ್ ಫರ್ಟಿಲೈಸರ್ ಬಿಸ್ನೆಸ್ ಮಾಡ್ತಾ ಇದೆ, PDS ಮತ್ತು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇದ್ದಾವೆ. ಬಂಗಾಡಿ ಅಂದರೆ ಒಂದು ಸ್ಟೆಪ್ ಹೆಡೇ ಆಗಿದೆ. ಈಗ ಪೆಟ್ರೋಲ್ ಪಂಪಿಗೆ ಕೂಡ ಅಪ್ಲೈ ಮಾಡಿದ್ದಾರೆ ಮಲ್ಟಿ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿಗೆ. ಅದು ಒಂದು ದೊಡ್ಡ ವಿಷಯ ಬಂಗಾಡಿದು. ಅದು ಫೆದರ್ ಆನ್ ದ ಕ್ಯಾಪ್ ಅದು ಆಗಿ ಅವರು ಇಂಪ್ಲಿಮೆಂಟ್ ಆದರೆ ಡೆಫಿನೆಟ್ ಆಗಿ ಒಂದು ಟಾಪ್ ಲೆವೆಲಲ್ಲಿ ಸ್ಟ್ಯಾಂಡ್ ಆಗತ್ತೆ ಬಂಗಾಡಿ ಕೋಆಪರೇಟಿವ್ ಸೊಸೈಟಿ. ಸೊ ನಾನು ನಬಾರ್ಡ್ ಪರವಾಗಿ ಮತ್ತು ನನ್ನ ಪರವಾಗಿ ಬಂಗಾಡಿ ಕೋಆಪರೇಟಿವ್ ಸೊಸೈಟಿಗೆ ತುಂಬ ಶುಭಾಶಯಗಳು. ಮತ್ತು ಇನ್ನು ಹೀಗೆ ಬೆಳಿಬೇಕು ಮತ್ತು ಒಳ್ಳೆಯದಾಗಬೇಕು ಅಂತ ನನ್ನ ಶುಭಾಶಯಗಳು. ಥ್ಯಾಂಕ್ ಯು. ತಮ್ಮ ಸೇವೆ ಹಾಗೂ ಶುಭಾಶಯದ ಮಾತುಗಳಿಗಾಗಿ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾವು ಸ್ಮರಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಕಳೆದ 38 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಯುತ ನಿರಂಜನ ಭಾವಂತ ಭಟ್ ಇವರು ಸಂಘದ ಮಾರ್ಗದರ್ಶಕರಾಗಿ ಸಲಹೆ ಸೂಚನೆ ನೀಡುತ್ತಾ ಸಂಘದ ಬೆಳವಣಿಗೆಯಲ್ಲಿ ಪರೋಕ್ಷವಾಗಿ ಕಾರಣೀಭೂತರಾಗಿದ್ದಾರೆ. 2022-23
ಹದಿಮೂರನೇ ಸಾಲಿನ ಕರ್ನಾಟಕ ಸರ್ಕಾರವು ಇವರು ಸಹಕಾರ ರಂಗಕ್ಕೆ ನೀಡುವ ಸೇವೆಯನ್ನು ಪರಿಗಣಿಸಿ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸಬೇಕು ಅನ್ನುವಂಥದ್ದು ಆಡಳಿತ ಮಂಡಳಿ ಒಂದು ತೀರ್ಮಾನ ಆಗಿತ್ತು. ಆದರೆ ಅನಾರೋಗ್ಯದ ಕಾರಣವಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಲು ಸಾಧ್ಯ ಆಗ್ತಾ ಇಲ್ಲ. ಇವರ ಈ ಸೇವೆಯನ್ನು ಸಂಘವು ಸ್ಮರಿಸುತ್ತಾ ಇವರ ಆರೋಗ್ಯವು ಸುಧಾರಿಸಿ ಸಹಕಾರ ಕ್ಷೇತ್ರದಲ್ಲಿ ಇನ್ನಷ್ಟು ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಭಗವಂತನು ಕರುಣಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಂಘದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಅಧ್ಯಕ್ಷರ ಮಾತುಗಳಿಗಿಂತ ಮೊದಲು ಒಂದಷ್ಟು ಮಂದಿಯನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಆ ನಿಮಿತ್ತವಾಗಿ ನಮ್ಮ ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಮಯದ ಅಭಾವವೂ ಕೂಡ ಇದೆ, ಹಾಗಾಗಿ ತಮ್ಮೆಲ್ಲರ ಶುಭಾಶಯದ ಮಾತುಗಳನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿಕೊಳ್ತಾ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಆಲಯನ್ನವರು ನಮ್ಮ ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಬೆಳ್ತಂಗಡಿ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಬಿ.ವಿ. ಪ್ರತಿಮಾ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾ ನಮ್ಮ ಬಂಗಾಡಿ ಸಹಕಾರಿ ವ್ಯವಸಾಯಕ ಸಂಘ ಇವತ್ತು ಅಭೂತಪೂರ್ವವಾಗಿ ಯಶಸ್ಸನ್ನು ಸಾಧಿಸಿದ್ದಾದರೆ ಅದರಲ್ಲಿ ನಮ್ಮ ಮಾಧ್ಯಮ ಮಿತ್ರರ ಸೇವೆ ಖಂಡಿತವಾಗಲೂ ಅಮೋಘವಾದದ್ದು. ಆ ನಿಮಿತ್ತವಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರ ಪರವಾಗಿ ನಮ್ಮ ಇತ್ತೀಚೆಗಷ್ಟೇ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಶ್ರೀಯುತ ಚೌತ್ರೇಶ್ ಇಳಂತಿಲ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕೆ ಇದ್ದೇವೆ. ಎಲ್ಲ ಪತ್ರಕರ್ತ ಮಿತ್ರರ ಪರವಾಗಿ ದಯವಿಟ್ಟು ಈ ಸನ್ಮಾನವನ್ನು ಸ್ವೀಕರಿಸಲಿಕ್ಕಾಗಿ ತಾವುಗಳು ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಶ್ರೀಯುತ ಚೌತ್ರೇಶ್ ಇಳಂತಿಲ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಎಲ್ಲ ಗಣ್ಯರು ಒಂದು ಸನ್ಮಾನವನ್ನು ನಡೆಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ಪತ್ರಕರ್ತರ ಸಂಘದ ನೂತನ ಸಮಿತಿಗೆ ಶುಭಾಶಯಗಳನ್ನು ಸಲ್ಲಿಸಿಕೊಡುತ್ತಾ ತಮ್ಮ ನೇತೃತ್ವದಲ್ಲಿ ಇನ್ನಷ್ಟು ನಮ್ಮ ತಾಲೂಕಿನ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಕೂಡ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿಕೊಳ್ತಾ ನಮ್ಮ ಸಹಕಾರಿ ಸಂಘಕ್ಕೂ ತಮ್ಮ ಸೇವೆ ಸದಾ ಲಭ್ಯ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಡುತ್ತಾ ಸನ್ಮಾನ ಸ್ವೀಕರಿಸಿ ತಮಗೆ ಧನ್ಯವಾದ ಸನ್ಮಾನವನ್ನು ಮಾಡಿಕೊಟ್ಟ ಎಲ್ಲ ಗಣ್ಯರಿಗೆ ವಂದಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಇದು ಅಧ್ಯಕ್ಷೀಯ ಮಾತುಗಳಿಗೆ ಬರುವುದರ ಮೊದಲು ನಮ್ಮ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತೆ ನಮ್ಮ ಪ್ರೀತಿಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಶಾಸಕರನ್ನು ಕೂಡ ಸಂದರ್ಭ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ದಯವಿಟ್ಟು ತಾವುಗಳು ಕೂಡ ಸನ್ಮಾನ ಪೀಠವನ್ನು ಅಲಂಕರಿಸಿಕೊಳ್ಳಬೇಕು ಎಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಶ್ರೀಯುತ ಹರೀಶ್ ಪೂಂಜ್ ಅವರು ತಮಗೆ ಯಾರಿಗೂ ಪರಿಚಯ ಮಾಡಿಕೊಡಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಆದರೂ ಕೂಡ ನನ್ನ ನಿರೂಪಕನ ನೆಲೆಯಲ್ಲಿ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಕಿರಿ ವಯಸ್ಸಿನ ಹಿರಿ ಮನಸ್ಸಿನ ಸಿರಿ ಹೃದಯದ ಜನನಾಯಕರಾಗಿರುವಂತಹ ಶ್ರೀಯುತ ಹರೀಶ್ ಪೂಂಜ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಬೆಳೆದು ಬಂದಂಥವರು. ವಿದ್ಯಾರ್ಥಿ ಜೀವನದಲ್ಲಿ ABVPಯ ಮೂಲಕ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿದಂಥವರು. ಸಾಮಾಜಿಕ ಧಾರ್ಮಿಕ ಸೇವಾ ಕಾರ್ಯಗಳೊಂದಿಗೆ ಸದಾ ಮುಂದಿರುವಂತಹ ಗೌರವಾನ್ವಿತರು. ತಾಲೂಕಿನಾದ್ಯಂತ ಹಲವಾರು ದೇವಾಲಯಗಳ ಜೀರ್ಣೋದ್ಧಾರ ಬ್ರಹ್ಮಕಲಶಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಕಾರ್ಯಕ್ರಮಗಳ ಸಮಿತಿಗಳ ನೇತೃತ್ವ ವಹಿಸಿ ಯಶಸ್ವಿಗೊಳಿಸಿಕೊಟ್ಟಂಥವರು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ನವ ಬೆಳ್ತಂಗಡಿಯ ನಿರ್ಮಾಣಕ್ಕೆ ಸಂಕಲ್ಪ ತೊಟ್ಟು ಸಾಕಾರಗೊಳಿಸಿದವರು ಅಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕೂಡ ನಡೆದಿದ್ದು ಇದರ ಗೌರವಾಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀಯುತ ಹರೀಶ್ ಪೂಜ್ ಅವರಿಗೆ ನಾವೆಲ್ಲರ ಪ್ರೀತಿಯಿಂದ ಈ ಒಂದು ಕಿರು ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ. ತಾವು ಪ್ರೀತಿಯಿಂದ ಸ್ವೀಕರಿಸಿದ ನಾವು ಭಾವದೊಂದಿಗೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭಾಧ್ಯಕ್ಷತೆಯ ಮೂಲಕ ನಮ್ಮೆಲ್ಲರನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್.
ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘ ಬಂಗಾಡಿದ ಕಡಿರುದ್ಯಾವರ ಶಾಖೆದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆയുടെ ಉಪಸ್ಥಿತರು ಪುನಂಚಿದ್ನ ಸಭಾಧ್ಯಕ್ಷತೆಯನ್ನು ವಹಿಸವನಂಚಿದ್ನ ಸಭಾಧ್ಯಕ್ಷತೆಯನ್ನೇ ಸಭೆಟ್ಟು ಉಪಸ್ಥಿತರು ಪುನಂಚಿದ್ನ ಈ ಸಂಸ್ಥೆದ ಅಧ್ಯಕ್ಷನ ಹಂಚಿದ್ನ ಆತ್ಮೀಯರಂಚಿದ್ನ ಹರೀಶ್ ಸಾಲಿ ಅಂದ್ರೆ ಈ ವೇದಿಕೆയുടെ ಉಪಸ್ಥಿತರು ಪುನಂಚಿದ್ನ ಈ ಸಂಸ್ಥೆದ ಉಪಾಧ್ಯಕ್ಷರಂಚಿದ್ನ ಹಿರಿಯರಂಚಿದ್ನ ಕಲ್ಲಾಜೆ ವಸಂತ್ ಗೌಡ್ರೆ, ನಬಾರ್ಡದ ಸಹಾಯಕ ಮಹಾಪ್ರಬಂಧಕರಾಯನಿಚಿದ್ನ ಶ್ರೀಮತಿ ಸಂಗೀತ ಕರ್ತಾಂಬೆರೆ, ನಮ್ಮ ತಾಲೂಕುದ ಸಹಕಾರ ಅಭಿವೃದ್ಧಿ ಅಧಿಕಾರಿಚಿದ್ನ ಶ್ರೀಮತಿ BV ಪ್ರತಿಮಾ ಮೇರೆ, ಗ್ರಾಮ ಪಂಚಾಯತದ ಅಧ್ಯಕ್ಷನಿಚಿದ್ನ ಶ್ರೀಮತಿ ರತ್ನಾವತಿ ಬಾಲಕೃಷ್ಣ ಗೌಡ್ರೆ, ಹಾಲ್ ಸೊಸೈಟಿದ ಅಧ್ಯಕ್ಷನಿಚಿದ್ನ ಪ್ರವೀಣ್ ಗೌಡ್ರೆ, ಈ ಕಟ್ಟಡಕ್ಕೆ ನಿವೇಶನ ಕೊರ್ನಂಚಿದ್ನ ನಿವೃತ್ತ ಶಿಕ್ಷಕರಂಚಿದ್ನ ಜನಾರ್ದನ್ ಗೌಡ್ರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಂಚಿದ್ನ ಜಯಕೀರ್ತಿಯರೆ, ಈ ಸಂಸ್ಥೆದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನಿಚಿದ್ನ ದಯಾನಂದ್ ಶೆಟ್ಟಿಗಾರ್ರೆ, ವೇದಿಕೆದ ಮಿತ್ತು ಉಪಸ್ಥಿತರು ಪುನಚಿದ್ನ ಮಾತ ನಿರ್ದೇಶಕರನಕಲೆ, ವೇದಿಕೆದ ಮುಂಭಾಗಡು ಪುನಚಿದ್ನ ಕೊಕ್ಕಡ CA ಬ್ಯಾಂಕ್ದ ಅಧ್ಯಕ್ಷರು ನಮ್ಮ ಮಾತೇರ್ನಲ್ಲ ಹಿರಿಯರಂಚಿದ್ನ ಕುಶಲಪ್ಪ ಗೌಡ್ರೆ, ಜಿಲ್ಲಾ ಪಂಚಾಯತದ ಮಾಜಿ ಅಧ್ಯಕ್ಷರಂಚಿದ್ನ ಕೊರಗಪ್ಪ ನಾಯ್ಕರೆ, ಕರ್ಮಾರ್ CA ಬ್ಯಾಂಕ್ದ ಅಧ್ಯಕ್ಷರಂಚಿದ್ನ ನವೀನ್ ಸಾಮಾನ್ಯರೆ, ನಿಡ್ಲೆ CA ಬ್ಯಾಂಕ್ದ ಅಧ್ಯಕ್ಷರಂಚಿದ್ನ ರಮೇಶ್ ಭಟ್ರೆ, ಧರ್ಮಸ್ಥಳ CA ಬ್ಯಾಂಕ್ದ ಅಧ್ಯಕ್ಷರಂಚಿದ್ನ ಪ್ರೀತಮೆರೆ, ಬಳಿಂಜ CA ಬ್ಯಾಂಕ್ದ ಅಧ್ಯಕ್ಷರಂಚಿದ್ನ ರಾಕೇಶ್ ಹೆಗ್ಡೆರೆ, ಬೇತೆ ಬೇತೆ CA ಸಹಕಾರಿ ನಮ್ಮ ಸಂಸ್ಥೆದ ಕಾರ್ಯನಿರ್ವಹಣಾಧಿಕಾರಿ ನಕಲೆ ಈ ಸೇರಿದ ನಂಚಿದ್ನ ಮಾತ ಈ ಸಂಸ್ಥೆದ ಸದಸ್ಯರ ನಕಲೆ, ಪತ್ರಿಕಾ ಮಾಧ್ಯಮದ ಬಂಧುಲೆ, ಮಾತ ಆತ್ಮೀಯರೇ, ಪಾತೇರ್ನೇನು ಪೂರ ಮಾತೇರ್ಲ ಪಾತೇರ್ದಾತ ನಂಚ ನನ್ನ ಜಾಸ್ತಿದಲ್ಲ ಪಾತೇರ ಇಜ್ಜಿ ಅಂಡಲ ಕಡಿರುದ್ಯಾವರದ ಹೇಡ್ಯದ ಈ ಒಂಜಿ ಶಾಖಾ ಕಟ್ಟಡದ ಉದ್ಘಾಟನೆದ ಕಾರ್ಯಕ್ರಮ ಭಾಗವಹಿಸೇ ನಡೆದ ಬೊಕ್ಕ ಹಿಂಗೆ ಭಾರಿ ಖುಷಿ ಅಂಡದಾಯಿಂದ ಕೆಂಡ ಹೇಡ್ಯ ಅಂದ ಪಂಡಂದಾಂಡ ಒಂಜಿ ಪಂಚಾಯತ್ ಮಾತ್ರ ಈ ಭಾಗ ಹಿಡಿತು, ಒಂಜಿ ಪಂಚಾಯತ್ ಒಂಜಿ 2 ಅಂಗಡಿಲಿತ್ತಂಡು ಮೊಲು ಅಂಡ ಒಂಜಿ ಗ್ರಾಮೀಣ ಭಾಗದ ಒಂಜಿ ಪಂಚಾಯತ್ದ ಒಂಜಿ ಗ್ರಾಮೀಣ ಭಾಗಡ್ ಒಂಜಿ ಸಹಕಾರಿ ಸಂಸ್ಥೆದ ಒಂಜಿ ಶಾಖಾ ಕಟ್ಟಡನ್ಲ ಈತ ಮಲ್ಲ ಮಟ್ಟಡ್ ಕಟ್ಟೊಲಿಂದ ಪನ್ಪುನೇನು ತೊಚ್ಪಾದಿನಿ ರಾಜ್ಯಕ್ಕೆ ರಾಷ್ಟ್ರ ಕೊರ್ದಿತ್ತಂದಂಡ ಅವು ಬಂಗಾಡಿ ಸಹಕಾರಿ ಸೇವಾ ಸಂಘ ಅಂದ ಪಂಡ್ರೆಯನ್ನು ಭಾರಿ ಸಂತೋಷನ ಪಡೆಪೆ. ಕಡಿರುದ್ಯಾವರ ಗ್ರಾಮದ ಕಲ್ನ ಮಾತಿರ್ನೆಲ್ಲ ಪರವಾದ ಈ ಆಡಳಿತ ಮಂಡಳಿಗೆ ಹೃತ್ಪೂರ್ವಕವಾಯಿನ ಅಭಿನಂದನೆಯನ್ನು ಕೊರಪೆ ನಿಖಿಲ್ ಜೋರಾಯಿನ ಚಪ್ಪಾಳದ ಮೂಲಕ ಆಗ್ಲಿಕ್ಕೆ ಅಭಿನಂದಿಸೋಡು ನಾನು ಈ ಸಂದರ್ಭ ಪನ್ಪೆ. ಉವೇ ಒಂಜಿ ವ್ಯವಸ್ಥೆ ಇಲ್ಲದ ಬಾಕಲಿಗೆ ಬರ್ಪುಂಡು ಒಂದು ಪನ್ಪನ ಕಲ್ಪನೆಯನ್ನು ನರೇಂದ್ರ ಮೋದಿಯವ್ರಿಗೆ ಹೊಂದಿರ್ತೀರಿ. ನರೇಂದ್ರ ಮೋದಿಯವರ ಕಲ್ಪನೆದ ಪ್ರಕಾರನೇ ಉಜ್ವಲ ಗ್ಯಾಸ್ ಯೋಜನೆ, ನಮ್ಮ ಇಲ್ಲದ ಅಪ್ಪೆಲ್ಲಿನ ಅಡಿಗೆದ ಕೋಣೆ ಮುಟ್ಟ ಬರ್ಪುನಂಚಿನ ವ್ಯವಸ್ಥೆಯನ್ನು ನರೇಂದ್ರ ಮೋದಿಯವರು ತೊಚ್ಪಾದ ಕೊರಿಯರು. ಕೃಷಿ ಸನ್ಮಾನ್ ಯೋಜನೆದ ಮೂಲಕ ಕೃಷಿಕರನ ಅಕೌಂಟ್ಗೂ ಒವೇ ಅರ್ಜಿ ಪಾಡಂದೆ ನೇರವಾದ 5,000 ರೂಪಾಯಿ ವರ್ಷಕ್ಕೆ ಹಾಕಲ್ಲ ಅಕೌಂಟ್ಗೂ ಪಾಡೋಲಿ ಇಂದ ಪನ್ಪುನಂಚಿದ್ನ ಇಲ್ಲದ ಬಾಕಲಿಗೆ ದುಡ್ಡನ್ನು ಕೊರ್ಪುನಂಚಿನ ಕೆಲಸ ನರೇಂದ್ರ ಮೋದಿಯವರು ತೊಚ್ಪಾದ ಕೊರಿಯರು. ಆಯುಷ್ಮಾನ್ ಭಾರತ್ ಯೋಜನೆದ ಮೂಲಕ ಬಡವೆಲ ಪೇಟದ ಆಸ್ಪತ್ರೆ ಬೋದು ಆರೋಗ್ಯ ವ್ಯತ್ಯಾಸನಾಗ ಆಪರೇಷನ್ ಮನ್ಪವಲಿ ಇಂದ ಪನ್ಪುನಂಚಿದ್ನ ಒಂಜಿ ಕಲ್ಪನೆನೇ ಆ ಒಂಜಿ ಆಯುಷ್ಮಾನ್ ಭಾರತ್ ಯೋಜನೆದ ಮೂಲಕ ಇಲ್ಲಡೆ ಮುಟ್ಟವನಂಚಿನ ಕೆಲಸ ನರೇಂದ್ರ ಮೋದಿಯವರು ಮಲ್ತೇರಿ. ಇನಿ ಸಹಕಾರಿ ಕ್ಷೇತ್ರದ ಮೂಲಕ ಇಲ್ಲದ ಬಾಕಲ ಮುಟ್ಟ ಒಂಜಿ ಗ್ರಾಮೀಣ ಪ್ರದೇಶಗಳ ನಬಾರ್ಡದ ಸಹಾಯಧನ ಉಪಯೋಗ ಮಲ್ತೊಂದು ಒಂಜಿ ಸಹಕಾರಿ ಕ್ಷೇತ್ರನ ಬೆಳವಣಿಗೆ ಮಲ್ಪೋಲಿ ಇಂದ ಪನ್ಪುನಂಚಿನ ಒಂಜಿ ಸಚ್ಚಿಂತನೆ ಇನಿ ನರೇಂದ್ರ ಮೋದಿಯರು ಈ ದೇಶದ ಕನಸಿದ್ದಾರೆ. ಐಕೋಸ್ಕರಲ ಕಡಿರುದ್ಯಾವರದ ಜನತೆ ನರೇಂದ್ರ ಮೋದಿಯರಿಗೆ ಒಂಜಿ ಜೋರಾದ ಚಪ್ಪಾಳದ ಮೂಲಕ ಅಭಿನಂದನೆ ಈ ಸಂದರ್ಭ ಸಲ್ಲಿಸೋಡು.
ಪ್ರಾಯಶಃ ಇನಿ ಹರೀಶ್ ಸಾಲ್ಯಾನ್ರು ಅವ್ರನ್ನ ಒಟ್ಟಿಗೆ ಆಡಳಿತ ಮಂಡಳಿ ಚುನಾವಣೆ ಆನಾಗ ಒಂದು ವಿಶ್ವಾಸದ ಇದು ಈ 7 ಗ್ರಾಮದಕ್ಕೆಲ್ಲ ಆಜಿ ಗ್ರಾಮದಕ್ಕೆಲ್ಲ ಬಂಗಾಡಿ ಸಹಕಾರಿ ವ್ಯವಸಾಯ ಸಂಘ ಹರೀಶರ್ನ ನೇತೃತ್ವಡ್ ಒಂದು ಎಡ್ಡ ರೀತಿಯ ಕೆಲಸ ಮಲ್ಪೇರೆ ಪನ್ಪುನಂಚಿದ್ದ ವಿಶ್ವಾಸದ ಇದು ಅಕ್ಲೆ ನಿಖಲ್ ಗೆಲ್ದಾಯರು ಪ್ರಾಯಶಃ ಆ ವಿಶ್ವಾಸನ ಒರಿಸೋವನ್ನಂಚಿದ್ದ ದೃಷ್ಟಿಡ್ ಆರೆ ಅಧ್ಯಕ್ಷರಾಯನಂಚಿದ್ದ ಕೆಲವೇ ದಿನೊಟ್ಟು ಎನ್ನಡೆ ಬುಲ್ಪುಲ್ಪುಗಿ ಇಲ್ಲಡೆ ಬತ್ತೀರು ಯಾನ್ ರಾಜೀನಾಮೆ ಕೊರ್ಪೇಂಡಿರು ಮರ ಈ ದಾಲ ವಿಷಯ ಪನಂದ ರಾಜೀನಾಮೆ ಕೊರ್ಪೇಂಡ ದಾದ ಕತೆ ಹೆಣ್ಣೆ ಅದು ಹೆಂಗ 6000 ಈ ಬ್ಯಾಂಕ್ದ ಈ ಸಂಘದ ಸದಸ್ಯರ ನಕಲು ಲೋನ್ಗೋಸ್ಕರ ಕುಡ್ಲಾಗ ಪೋಪುನ ಪರಿಸ್ಥಿತಿ ನಿರ್ಮಾಣ ಮಲ್ದಿದ್ದೀರಿ ಅಂಜಾದಿ ಎಂಕ ನನ್ನ ಜನಗಳ ನೆರಳು ತಿನ್ಪುನ ಅಂಚಿನ ಅಧ್ಯಕ್ಷಗಿರಿ ಎಂಕ ಬೊಡ್ಚಿ ಅಂಜಾದಿ ಅನ್ ರಾಜೀನಾಮೆ ಕೊರ್ಪೇಂಡಿರಿ ಆಮೇಲೆ ಈ ದಾದಿದು ಆ ಪಾತೆರ ಪನೋಡ್ಚಿ DCC ಬ್ಯಾಂಕ್ದ ಅಧ್ಯಕ್ಷರು ರಾಜೇಂದ್ರ ಕುಮಾರ್ಡ ಪಾತೆರಿಗ ಶಶಿಧರ್ ಶೆಟ್ರ್ ಶಶಿಯನ್ನೇ ಬಾಲಿವುಡ್ ಪಾತೆರಿಗ ಆ ವ್ಯವಸ್ಥೆಯನ್ನು ಸರಿ ಮಲ್ತು ಕೊರ್ಕ ಅಂತ ಬಂಡದೆ ಅಕಲ್ನಾಡಿಗಾರೇನು ಲೆತಂಬೋದ ಇನ್ನು ವ್ಯವಸ್ಥೆಯನ್ನು ರಾಜೇಂದ್ರ ಕುಮಾರ್ ತಕ್ಷಣ ಅವ್ರ ಗಮನಕ್ಕೆ ಬಂದಾಗ ಇಜಿಜ್ಜ ಇನ್ನು ಸರಿ ಮಲ್ತು ಕೊರ್ಪೆ ಅಂತ ಬಂದ್ಬಿಡಚಿನ ಒಂದು ವಿಶ್ವಾಸದ ಪಾತೆರನ್ನು ಪಂಡದೆ ಹರೀಶ್ ಅಣ್ಣ ಹೆಂಚಿನ ಹರೀಶ್ ಸಾಲಿ ಅಂತ ಪಂಡಿರ ಆ ವ್ಯವಸ್ಥೆನೇ ಏರೆಗೋಸ್ಕರ ಅವರ ಮಲ್ತದೇರಿಂದ ಕೆಂಡ ಈ ಸಂಸ್ಥೆದ 6000 ಸದಸ್ಯರಿಗೋಸ್ಕರ ಮಲ್ತನಚಿನ ಅಧ್ಯಕ್ಷರು ಹರೀಶ್ ಸಾಲಿ ಅನ್ರಿ ಅಂತ ಪಂಡ್ರೆ ಭಾರಿ ಸಂತೋಷ ಈ ಸಂದರ್ಭ ಪಡಿಪೆ ಪ್ರಾಯಶಃ ಈ ಕಟ್ಟಡ ಪ್ರಾರಂಭ ಆಯ್ನಂಚಿನ ಸಂದರ್ಭಡ್ಲ ಒಂಜಿ ಸಚ್ಚಿಂತನೆನ ದಿವೊಂದು ನಬಾರ್ಡ್ದ ಅಧಿಕಾರ್ಲೆ ಪ್ರಾಯಶಃ ಯಾನು ಮಸ್ತ್ ನಾನು ತುಂಬಾ ಸಹಕಾರಿ ಕ್ಷೇತ್ರದ ಶಾಖೆಯ ಉದ್ಘಾಟನೆ ಮತ್ತು ಕಟ್ಟಡ ಉದ್ಘಾಟನೆಗೆ ಹೋಗಿದ್ದೇನೆ. ಎಲ್ಲಿಯೂ ನಬಾರ್ಡ್ ಅಧಿಕಾರಿಗಳು ಬಂದು ವೇದಿಕೆಯಲ್ಲಿ ಕೂತಂತ ಉದಾಹರಣೆ ಇಲ್ಲ. ನೀವು ಈ ಗ್ರಾಮೀಣ ಪ್ರದೇಶದ ಒಂದು ಶಾಖಾ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೀವು ಬಂದು ಕೂತಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಅಧ್ಯಕ್ಷರು ಮತ್ತು ನಬಾರ್ಡ್ನ ಜೊತೆ ಅವರು ಇಟ್ಟುಕೊಂಡಿರ್ತಕ್ಕಂಥ ಸಂಬಂಧ ಅದಕ್ಕೆ ಸಾಕ್ಷಿ. ಆ ಕಾರಣಕ್ಕೋಸ್ಕರ ನಾನು ಮತ್ತೊಮ್ಮೆ ಹರೀಶ್ ಸಾಲ್ಯಾನ್ರಿಗೆ ಮತ್ತು ನಬಾರ್ಡ್ನವರಿಗೆ ನಾನು ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಗ್ರಾಮೀಣ ಪ್ರದೇಶ ಡುಪುನಂಚಿದ್ನ ಕೃಷಿಕರ ನಕ್ಲಿಗೆ ಆರ್ಥಿಕ ಶಕ್ತಿನ ಕೊರ್ಪುನಂಚಿದ್ನ ಕೆಲಸನ ಆ ರೀತಿ ಮನ್ಪೋಲ್ಯ ಆ ರೀತಿನೇ ಬಂಗಾಡಿ ಸಹಕಾರಿ ವ್ಯವಸಾಯ ಸಂಘಡ್ ಜೋಡೆತ್ತದ ರೀತಿಡೆ ಹರೀಶನ್ನೆಲ್ಲ ವಸಂತ್ ಗೌಡ್ರಲ್ಲ ಬಾರಿ ಪೊರ್ಲುಡು ಆಕಲ್ನ ನಿರ್ದೇಶಕರನ್ನು ಸೇರ್ಸ ಒಂದು ಮಲ್ದೊಂದುಲೇರಿ ಹಿರಿಯರು ವಸಂತ ಅಣ್ಣನ ಸಹಕಾರ ಬೊಕ ಆರ್ನ ಒಂಜಿ ಮಾರ್ಗದರ್ಶನಡೆ ಜವನಿ ಹರೀಶಣ್ಣೆ ಬಾರಿ ಪೊರ್ಲುಡು ಈ ಒಂಜಿ CA ಬ್ಯಾಂಕಿನ ಮುನ್ನಡೆಸೋ ಒಂದು ಪೋಪನಂಚಿನ ಈ ವ್ಯವಸ್ಥೆನೆ ಬಾರಿ ಪೊರ್ಲುಡು ಇನಿ ಕಡಿರುದ್ಯಾವರದ ಈ ಶಾಖೆಲ್ಲ ಮಲ್ಪನಂಚಿನ ಕೆಲಸನ ಮಲ್ದೇರಿ. ಪ್ರಾಯಶಃ ಈ ಮೂಲಕ ಈ ಭಾಗದ ಮಾತೆರೆಗಳ ನಮ್ಮ ಕಷ್ಟ ಕಾಲವು ಈ ಸಹಕಾರಿ ಸಂಸ್ಥೆಗೆ ದಾಯಿ ನಮ್ಮ ಪೋಪ ಅಂದ್ಕೆಂಡ ಅದನ್ನ ವಾಣಿಜ್ಯ ಬ್ಯಾಂಕ್ಲಿಗೆ ದಾಯಿ ನಮ್ಮ ಪೋಪುಜ ಜಾಸ್ತಿ ಇಂದ ಬಂಡಂದಾಂಡ ಮೂಲ ನಂಕ ನಮ್ಮ ಮೋನೆ ತುದು ಲೋನ್ ಕೊರ್ಪೇರಿ ಅವೇ ನಮ್ಮ ಗವರ್ಮೆಂಟ್ ಬ್ಯಾಂಕ್ಲಿಗೆ ಪೋಂಡಂದಾಂಡ ಅವ್ರು ನಮ್ಮ ಮೋನೆ ತೂದು ಲೋನ್ ಕೊರ್ರೆ ಅಪುಜಕ್ಲೆ ಕಾನೂನದ ದೃಷ್ಟಿಡಿ ಅವಳ ನಮ್ಮ ಕಾಗದ ಪತ್ರಲಿನ ತೂದು ಯಾಕಡೆ ಪ್ರತಾಪೇರು ಬಂಡಿರತ್ತ ಜಗ್ಗೇಶ್ವರನ ಉದಾಹರಣೆ ಕಾಗದ ಪತ್ರಲಿನ ತೂದು ಲೋನ್ ಕೊರ್ಪೇರಿ ಅಣ್ಣ ನಮ್ಮ ಸಹಕಾರಿ ಸಂಸ್ಥೆಲೆಡೆ ಎನ್ನ ಮಗಳಿಗೆ ಮದ್ಮೆ ನಿಶ್ಚಯ ಆತಂಡಿ ಮದ್ಮೆಗೆ ಅರ್ಜೆಂಟ್ ಎಂಕ್ಲಿಗೆ ದುಡ್ಡು ಬೋರ್ಡ್ ಒಂದು ಬಂದಾಗ ಹರೀಶನ್ನೇ ಮೋನೆ ತೂದು ಕೊರ್ಪೇರ ಮೇರೆಗೆ ಕೊರ್ನ ಖಂಡಿತ ಮೇರೆ ಕಟ್ಟುವೇರೆ ಬಂದ್ಪನ ಮೋನೆದ ಒಂಜಿ ವರ್ಚಸ್ಸದ ಮಿತ್ತಿ ಲೋನ್ ತಿಕ್ಕೊಂಡು ಹೆಂಗೆ ಇಲ್ಲೋ ಕೆಲಗೆ ದಿನ ನಿಶ್ಚಯ ಆತಂಡಿ ಇಲ್ಲದ ಬೇಲೆ ಆತಜಿಯಿಂದ ಬಂದಾಗ ನಮ್ಮ ಓಡೆ ಬಲ್ತಂದು ಬೋಪನ ಕೆಂಡ ನಮ್ಮ ಸಹಕಾರಿ ಸಂಸ್ಥೆಗೆ ಪ್ರಾಯಶಃ ಇಂಚಿನ ಕಷ್ಟದ ಕಾಲಗೂ ಅನಪತ್ಯಾಗ ನಂಗೆ ಬೇಗ ಒಂದು ಆರ್ಥಿಕ ಸಹಾಯನ ಮಲ್ಪುನಂಚಿನ ಒಂದು ವ್ಯವಸ್ಥೆ ಅವಿನಿ ಸಹಕಾರಿ ಸಂಘದ ವ್ಯವಸ್ಥೆ ಮಳವಳ್ಳಿ ಶಿವರಾಯರು ಹಿಡಿದು ಬರ್ತದೆ. ನಮ್ಮ ಇನಿ ಸಹಕಾರಿ ರತ್ನ ಪ್ರಶಸ್ತಿನ ಪಡೆಯನಂಚಿನ ರಾಜೇಂದ್ರ ಕುಮಾರ್ ಮುಟ್ಟಲ ಬಾರಿ ಎಡ್ಡೆ ರೀತಿಡು ಈ ಜಿಲ್ಲೆಡೆ ಸಹಕಾರಿ ವ್ಯವಸ್ಥೆಯನ್ನು ಬೆಳೆಸನಂಚಿನ ಕೀರ್ತಿ ಅನೇಕವಾಯಿನಂಚಿನ ಸಹಕಾರಿ ದುನಿರೆಗೆ ಸಲ್ಲು ನಾವು ಒಂದು ಪನ್ಪನಂಚಿನ ಪಾತಿರನ ಪನೊಂದು ಪ್ರಾಯಶಃ ಈ ತೊಟ್ಟಿಗೆ ಯಾನು ಅಭಿನಂದಿಸೋಡಿಯರಿಂದ ಕೆಂಡ ನಮ್ಮ ದಯಾನಂದ್ ಶೆಟ್ಟಿಗಾರನೊಟ್ಟಿಗೆ ಪುನಚಿನ ಮಾತ ಸಿಬ್ಬಂದಿ ನಕಲು ದಯಾನ್ ಬಂಡ ಹರೀಶಣ್ಣನೊಟ್ಟಿಗೆ
ಸಿಬ್ಬಂದಿ ನಕಲು ಅವು ಮುಲ್ಪದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೆಟ್ಟಿಗಾರರು ಹಿಡಿದು ಬರ್ತದ ಮಾತ ಸಿಬ್ಬಂದಿ ನಕಲು ಎಡ್ಡೆ ರೀತಿದೆ ಸಾಕಾರನ ಕೊರ್ಪುನಚಿಂದ ಕೊರ್ನೇಡ್ದಾದೆ ಇನ್ನು ಈತ ಪೊರ್ಲದ ಒಂದು ವ್ಯವಸ್ಥೆನ ನಿರ್ಮಾಣ ಮಲ್ಪರೆ ಸಾಧ್ಯ ಆತನೆ ದಯಾನಂದ ಶೆಟ್ಟಿಗಾರ ಇರೆಗೆ ಇವ್ರನ್ನ ಸಿಬ್ಬಂದಿ ನಕಲೆಗಳ ಕಡಿರುದ್ಯಾವರದ ಜನಕ್ಕಲ ಪರವಾದಿ ಅನ್ನ ಅಭಿನಂದನೆ ಇಲ್ಲ ಈ ಸಂದರ್ಭ ಆ ಸಿಬ್ಬಂದಿ ನಕಲೆಗಳ ಕೊರಿಯರ್ ಅಂಜಿ ಆಶೀಷ ದಯಾನ್ ಪಂಡ ಅಧ್ಯಕ್ಷರು ಲೋನ್ ಕೊರ್ಪ ಅಂತ ಬನೋಲಿ ಅಣ್ಣ ಬ್ಯಾಂಕ್ ಇಡುಪುನ ಸಿಬ್ಬಂದಿ ನಕಲೆ ಆ ಸಿಬ್ಬಂದಿ ನಕಲೆ ನಮ್ಮ ಪೋನಾಗ ಬಿನ್ನೆರೇನ ನಮ್ಮ ಇಲ್ಲಡೆ ಬನ್ನಾಗ ಎಂಚ ಆತಿಥ್ಯಡೆ ಎದ್ಕೊಂಡು ಅನ್ನ ಅವೇ ಬಿನ್ನೆರೇನ ಆತಿಥ್ಯಡೆ ಎದ್ಕೊಂಡು ಲೆಕ್ಕನೆ ಅಣ್ಣ ಬಲ್ಲಿ ಕುಲ್ಲಿ ಇರಾಗ ಹೆಂಚಿನ ಅವಡು ಒಂದು ಕೇಂದ್ರದ ಒಂದು ಪ್ರೀತಿಡು ಅವು ನಮ್ಮನೇ ಇಲ್ಲಿ ನಮ್ಮನೇ ಎಂದು ಪನ್ಪುನಚಿನ ಭಾವನೆಯನ್ನು ಕೊರ್ನಕಲ ಆ ಸಿಬ್ಬಂದಿ ನಕಲು ಆ ಸಿಬ್ಬಂದಿ ನಕಲ ಪ್ರೀತಿ ವಿಶ್ವಾಸಡೆ ಅಧ್ಯಕ್ಷರ ನಕಲು ನಿಕ್ಲಿಗೆ ಹಿಂಗೆ ಲೋನ್ ಕೊರ್ಪ ಮುಲ್ಪದ ನಿರ್ದೇಶಕರ ನಕಲು ಹಿಂಗೆ ಲೋನ್ ಕೊರ್ಪ ಪನ್ಪುನಚಿನ ವಿಶ್ವಾಸಡೆ ಇನಿ ಲೋನ್ ಕೊರ್ಪುನಚಿನ ವ್ಯವಸ್ಥೆಯನ್ನು ಮಲ್ತನೆ ಹಿಡ್ದಾದು ಡೆಪಾಸಿಟ್ ಇನ್ ಮುಲು ವಾ ಧೈರ್ಯದ ದೀಪ ಅಂತ ಬಂಡ ಮುಲ್ಪದ ಸಿಬ್ಬಂದಿ ನಕಲು ಎಡ್ಡೆರ್ಲೇರು ಒವ್ವೇ ಅವ್ಯವಹಾರ ಮಲ್ಪಾಯರು ನಿರ್ದೇಶಕರ ಮಂಡಳಿ ಎಡ್ಡೆಂಡು ಒವ್ವೇ ಅವ್ಯವಹಾರ ಮಲ್ಪಾಯರು ಪನ್ಪುನಚಿನ ವಿಶ್ವಾಸನ ಒರಿತಿನ ಹಿಡ್ದಾದು ಈತ ಮಲ್ಲ ಸಂಖ್ಯೆ ಈ ಸಂಸ್ಥೆಗೆ ಸದಸ್ಯರ ನಕಲ ಆಯರ ಕಾರಣ ಆತಂದ್ರೆ ಅಂಚಾದೆ ಒಂದು ಎಡ್ಡೆ ಕಾಲಘಟ್ಟಡೆ ಶಾಖೆದ ಉದ್ಘಾಟನೆ ಮಲ್ತಾರೆ ನಮ್ಮ ಜೋಕ್ಲೆಗೆ ಅಕಲ್ನ ಜೋಕ್ಲೆಗೆ ನಮ್ಮ ಪುಳ್ಳಿಯಲ್ಲಿಗೆ ನಮ್ಮ ಅಜ್ಜರ ಅನಗ ನಿಗಲ ಪುಳ್ಳಿ ಕೇಂಡ ಅವು ಏಪ ಅಜ್ಜರೆ ನಮ್ಮ ಕಡಿರುದ್ಯಾವರದ ಶಾಖೆದ ಕಟ್ಟಡ ಉದ್ಘಾಟನೆ ಆತನಂದು ಕೇಂಡ ನಿಕ್ಲಿಗೆ ಇಸಿವಿ ನೆನಪುದಿಯರೆ ಭಾರಿ ಸುಲಭದ ಇಸಿವಿ 2024 ಏಪ ಅಂದ ಕೇಂಡ ಸುಮಾರು 400-500 ವರ್ಷದ ಕಾಲ ಅಯೋಧ್ಯೆಡು ರಾಮ ಮಂದಿರ ನಿರ್ಮಾಣ ಆವಡು ಒಂದು ಪನ್ಪುನಚಿಂದ ಹೋರಾಟನ ಮಲ್ತದೆ ನರೇಂದ್ರ ಮೋದಿಯರು ಎಲ್ಲಂಜಿ 22ನೇ ತಾರೀಕು 2 ವರ್ಷ ಇಡೀ ದೇಶದ ಇಡೀ ಜಗತ್ತದ ಜನಕ್ಕಳಿಗೆ ಬೋಡಾಯಿನಂಚಿನ ಶ್ರದ್ಧಾ ಕೇಂದ್ರ ಅಯೋಧ್ಯದ ಉದ್ಘಾಟನೆ ಆಪುನಂಚಿನ ಕಾಲಘಟ್ಟಡು ಕಡಿರುದ್ಯಾವರದ ಶಾಖೆದ ಉದ್ಘಾಟನೆ ಆತನೆಂದು ಪನ್ಪುನಚಿನ ಇತಿಹಾಸದ ನೆನಪು ಒರಿಪುನಂಚಿನ ವರ್ಷ ಪ್ರಾಯಶಃ ಇನಿ ಕಡಿರುದ್ಯಾವರದ ಶಾಖೆ ಉದ್ಘಾಟನೆ ಆತನ ಹರೀಶಣ್ಣ ನೇಡ್ದು ಮಲ್ಲ ಭಾಗ್ಯ ಮೋದಿಯರಿಗೆ ತಿಕ್ಕನ ಭಾಗ್ಯ ಅಲ್ಲ ಹರೀಶ್ ಸಾಲೇನ್ರಿಗೆ ತಿಕ್ಕನ ಭಾಗ್ಯ ಅಲ್ಲ ಅವು ಅತ್ಯಂತ ಶ್ರೇಷ್ಠವಾಯಿನಂಚಿನ ಭಾಗ್ಯ ನಿನಗೆ ಆಡಳಿತ ಸಮಿತಿ ದಕ್ಲಿಗೆ ತಿಕ್ಕದನೆಂದು ಪನ್ಪುನಚಿನ ಆ ಪಾತೆರಲ್ಲಿ ಈ ಸಂದರ್ಭ ಪನೊಂದು ನನಂಜಿ ಭಾಗ್ಯವನ್ನು ನಿಕ್ಲಿಗೆ ನಮ್ಮ ನಂಬುನಂಚಿನ ಕೊಲ್ಲಿದ ದುರ್ಗಾ ಪರಮೇಶ್ವರಿ ಅಪ್ಪನ ಬ್ರಹ್ಮ ಕಲಶೋತ್ಸವಲ 2024 ನಡಪುನಚಿನ ವರ್ಷ ಅಪ್ಪನ ಜೀರ್ಣೋದ್ಧಾರ ಬ್ರಹ್ಮ ಕಲಶೋತ್ಸವದ ವರ್ಷ ಅಲ್ಲ ಇನಿ ಕಡಿರುದ್ಯಾವರ ಗ್ರಾಮಡ್ ಪುನರುತ್ಥಾನದ ಒಂದು ಶಕೆನೆ ಕಡಿರುದ್ಯಾವರ ಸಹಕಾರಿ ವ್ಯವಸಾಯ ಸಂಘ ಮಲ್ತದಿನ ನಿಕ್ಲಿಗೆ ಹೃತ್ಪೂರ್ವಕವಾಯಿನ ಅಭಿನಂದನೆ ಸಲ್ಲಿಸದೆ ಪ್ರಾಯಶಃ ಇನ್ನು ಈತ ಮಲ್ಲ ಕೋಟಿದ ವ್ಯವಹಾರ ಸುಮಾರು 180 ಕೋಟಿ ರೂಪಾಯಿದ ವ್ಯವಹಾರ ಮಲ್ತದೆ ಇನಿ ಈ ವರ್ಷ ಸುಮಾರು 150 ಕೋಟಿ ಡೆಪಾಸಿಟ್ ಮಲ್ಪನ ಲೋನ್ ಇನ್ನು 150 ಕೋಟಿ ಸಾಲನ್ನು ಕೊರ್ಪುನಂಚಿನ ವ್ಯವಸ್ಥೆಯನ್ನು ಮಲ್ತನಂಚಿನ ಈತ ಮಲ್ಲ ಒಂಜಿ ಸಹಕಾರಿ ಸಂಘ ಉಂಡು ಇನ್ನು ಕುಶಲ ಪಂಡ್ ತೂನಗೆ ಇಂಕ ಬಾರಿ ಖುಷಿ ಅಂಡು ಅವ್ರು ಕೊಕ್ಕಡ ಹಿಡ್ದು ಇನ್ನು ಒಂಜಿ ಶಾಖಾ ಕಟ್ಟಡ ಉದ್ಘಾಟನೆಗೆ ಕೊಕ್ಕಡ ಬ್ಯಾಂಕ್ದ ಸಂಘದ ಅಧ್ಯಕ್ಷರ ಮೂಲ ಬತ್ತದೇರಿಂದ ಬಂಡ ಪ್ರಾಯಶಃ ಹರಿಸಾಲೆ ಅಂಚಿದ್ನ ಎನ್ನಂಚಿದ್ನ ಮಸ್ತ್ ಜನ ಮೂಲ ನಿರ್ದೇಶಕರ ನಕಲಿ ಇನ್ನು ಎಂಕ್ಲಿ ಈ ಸ್ಥಾನಡು ಕುಳ್ಳುದ ಅಂದ ಐಕ ಕಾರಣ ಕುಶಲಪ್ಪ ಗೌಡ್ರನಂಚಿದ್ನ ಹಿರಿಯಕಲೆ ಎಂಕಲ ಪಾರ್ಟಿನ ಮುನ್ನಡೆ ಸಾಯಿನ ಕಾರಣಗೋಸ್ಕರ ಎಂಕಲಿನಿ ಈ ಜಾಗಡ ಕುಲ್ಲೇರೆ ಸಾಧ್ಯ ಆತನೆ ಅಂಚಿನ ಹಿರಿಯರ ನಕಲ ಆಶೀರ್ವಾದಲ ಹರೀಶಣ್ಣ ಇನ್ನಿದ್ದ ಈ ಕಾರ್ಯಡೆ ನಿಕ್ಲಿಗೆ ಮಾತನೆಗಳ ನಿರ್ದೇಶಕರ ನಕಲಿಗೆ ತಿಕ್ಕದನ ಬಂದ ಪಾತೆರನ್ನು ಬಂದು ಮಾತೆರೆಗಳ ವಂದಿಸದೆ ಈ ಒಂಜಿ ಬ್ಯಾಂಕ್ ಸಹಕಾರಿ ಸಂಘದ ಒಂಜಿ ವ್ಯವಹಾರಡೆ ನಿಖಲ್ ಮಾತೆರ್ಲ ಭಾಗವಹಿಸಲೆ ನಿಖಲಿಗೆ ಮಾತ ಕಷ್ಟದ ಕಾಲಗೆ ಶಕ್ತಿನ ದಿಂಜಾವನಂಚಿನ ಈ ಸಂಘ ಆಪುಂಡು ಅಪ್ಪೆ ಕೊಲ್ಲಿ ದುರ್ಗಾ ಪರಮೇಶ್ವರಿ ದೇವರನ ಆಶೀರ್ವಾದ ಅಯೋಧ್ಯದ ರಾಮದೇವರನ ಆಶೀರ್ವಾದಡೆ ಎಡ್ಡೆ ರೀತಿಡೆ ನಮ್ಮ ಜೀವನ ಬೆಳಗೆರೆ ಈ ಸಂಸ್ಥೆ ಸಹಕಾರಿ ಆಪುಂಡು ಬಂದ ಪಾತೆರನ್ನು ಬಂದು ಮಾತೆರೆಗಳ ವಂದಿಸದೆ ನಿಖಲಿಗೆ ಈ ಕಾರ್ಯಕ್ರಮ ಮೇರ್ ಪಂಡೇರ್ ಪ್ರತಾಪೇರಿ ಲಾಸ್ಟ್ ಮುಟ್ಟಲ ಇನಿ ಕುಲ್ಲು ಲೆಕ್ಕ ಮಲ್ತದೆ ಪ್ರಾಯಶಃ ಇನಿ ಹರೀಶಣ್ಣನ ಒತ್ತಡ ಇಂಚಿನ ಕಡೆ ಪನ್ನ ಪಂಡೇರಿ ಕುಲ್ಲುದೇರಿ ಪ್ರತಾಪೇರಿ ಈ ಹರೀಶರು ಕುಲ್ಲುದ ಅಂಡ ಆ ಹರೀಶರ್ನ
ನೆರಡೇನು ತಪ್ಪವನು ಬುರ್ಚಿ ನೆರಡಿಗೆ ಎಣ್ಣೆ ಬುರ್ಚಿ ಮಣ್ಣದಿ ಇನ್ನು ಕುಲ್ದುನು ಅಂಜದ ಹರೀಶನ ಲಾಸ್ಟ್ ಮುಟ್ಟೆಲ್ಲ ಕುಲ್ದುನು ಈರೊಂದು ಬೇಡಿಕೆ ಕೊಡ್ತಾರೆ ಹೈಮಾಸನ ಮಲ್ತು ಕೊರಡು ಒಂದು ಬೊಕ್ಕ ಇಂಟರ್ಲಾಕ್ದ ವ್ಯವಸ್ಥೆನ ಪ್ರತಾಪೇರಿಗಳ ಪಂತಾರೀರಿ ಯಾನ್ ಪ್ರತಾಪೇರಿ 2 ಜನ ಸೇರಿದು ಐದು ಹೆಂಚಿನ ಕೊರಿಯರ ಸಾಧ್ಯ ಉಂಡ ಆ ಅನುದಾನ ಕೊರ್ಪುನಂಚಿನ ಕೆಲಸನೇ ಖಂಡಿತವಾದ ಮಲ್ತು ಕೊರ್ಪುನಂಚಿನ ಭರವಸೆಯನ್ನ ಯಾನ್ ಈ ಸಂದರ್ಭ ಪನೊಂದು ಮಾತೆರೆಗಳ ವಂದಿಸದೇನು 2 ಪಾತ್ರ ಮುಗಿಸವೆ. ಭಾರತ್ ಮಾತಾ ಕಿ ಜೈ. ಬೆಳ್ತಂಗಡಿದ ಅಭಿವೃದ್ಧಿ ಒಟ್ಟುಗೂ ಬಂಗಾಡಿದ ಸಹಕಾರಿ ಸಂಘದ ಅಭಿವೃದ್ಧಿಗೂ ಇನ್ನ ಪಾತ್ರ ಭಾರಿ ಮಲ್ಲವು ಇರ್ನ ಪ್ರೀತಿ ನೆಂಚಿನ ಪಾತ್ರಗೂ ಅರ್ಥಪಿರ್ತ ಸ್ವಲ್ಪ ಸಂದಾಯಿತ ಮತ್ತೊಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಈಗಾಗಲೇ ಹೇಳಿರೋ ಹಾಗೆ ಎಷ್ಟು ಮಂದಿಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮವಿದೆ. ನಮ್ಮ ಸಣ್ಣ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಕಾರ್ಯಕ್ರಮ ಸಭಾಧ್ಯಕ್ಷರು ಶಾಸಕರು ಆಗಿರತಕ್ಕಂತಹ ಶ್ರೀಯುತ ಹರೀಶ್ ಪುಂಜ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಂಘದ ಪರವಾಗಿ ಸಮಸ್ತರ ಪರವಾಗಿ ಸಲ್ಲಿಸಿಕೊಡ್ತಾ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಒಂದು ಸ್ಮರಣಿಕೆ ನೀಡಿ ಗೌರವಿಸಿಕೊಳ್ಳಬೇಕು ತಮ್ಮ ಸಂಘದ ಅಧ್ಯಕ್ಷರು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಬಿ ಪ್ರತಿಮಾ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಬೆಳ್ತಂಡೆಯವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳಬೇಕು ಅಂತ ನಮ್ಮ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಶ್ರೀಮತಿ ರತ್ನಾವತಿ ಬಾಲಕೃಷ್ಣ ಗೌಡ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಟ್ಟಿದ್ದಾರೆ, ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಬಂಗಾಡಿ ಸಹಕಾರಿ ವ್ಯವಸಾಯಿಕ ಸಂಘದ ಮಾಜಿ ಅಧ್ಯಕ್ಷರು ಶ್ರೀಯುತ ವಿನೋದ್ ಚಂದ್ರ ಗೌಡ ವಿ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ರತ್ನಾವತಿ ಅವರು ಶ್ರೀಮತಿ ರತ್ನಾವತಿ ಅವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸಿಕೊಳ್ಳಬೇಕು. ಹಾಗೆ ಶ್ರೀಯುತ ವಿನಯ್ ಚಂದ್ರ ಗೌಡ ಅವರು ಶ್ರೀಯುತ ಪ್ರವೀಣ್ ಗೌಡ ಅವರು ಹಾಗೆ ಶ್ರೀಯುತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶ್ರೀಯುತ ಜಯಕೀರ್ತಿ ಅವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸಿಕೊಳ್ಳಬೇಕು ನಡೆಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಹಕಾರಿ ಸಂಘದ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗೌರವಿಸಬೇಕಿದ್ದೇವೆ. ದಯವಿಟ್ಟು ನಾನು ಹೆಸರನ್ನು ಕರ್ತಕ್ಕಂಥ ಸಹಕಾರ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಥವಾ ಯಾರಾದರೂ ಸಿಬ್ಬಂದಿಗಳಿಂದ ದಯವಿಟ್ಟು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಹಳದಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ಹಳದಂಗಡಿಯನ್ನ ಯಾರಾದ್ರಿಂದ ದಯವಿಟ್ಟು ವೇದಿಕೆ ಬನ್ನಿ. ರಾಕೇಶ್ ಹೆಗ್ಡೆ ಅವರು ಹಾಗೆ ಕಳಿಯ ಟ್ಯಾಕ್ಸ್ನ ಕಳೆದ ಮುಖ್ಯ ಅಧಿಕಾರಿಗಳಿದ್ದರೆ ದಯವಿಟ್ಟು ಬರಬೇಕು. ಕುಕ್ಕಡ ಟ್ಯಾಕ್ಸ್ನ ಯಾರಾದರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಪದ್ಮಂಜ ಟ್ಯಾಕ್ಸ್ನ ಸಂಬಂಧಪಟ್ಟವರು ದಯವಿಟ್ಟು ವೇದಿಕೆಗೆ ಬಂದದಷ್ಟು ಬೇಗ ಒಂದು ಸ್ಮರಣಿಕೆಯನ್ನು ಸಿಕ್ಕಿಸ್ಕೊಳ್ಬೇಕು. ಕಳಿಯ, ಕುಕ್ಕಡ, ಪದ್ಮಂಜ, ಪಡಂಗಡಿ, ಪೆರಾಡಿ, ತೆಕ್ಕಾರು, ತಣ್ಣೀರು ಪಂತ, ಸುಲ್ಕೇರಿ ಮುಗ್ರು, ನವೀನ್ ಸಾಮಾನ್ಯವರು, ಪಡಂಗಡಿಯ ಶ್ರೀ ಸುಖೇಶ್ ಶೆಟ್ಟಿ ಅವರು, ತಣ್ಣೀರು ಪಂಥದ ಶ್ರೀತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಭಾರತದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸತೀಶ್ ಅವರು, ಬೆಳಾಲು ಕೊಯ್ಯೂರಿನ ಪಿಎಕ್ಸ್ಎಸ್ನ ಅಧ್ಯಕ್ಷರು, ಬೆಳಾಲು, ಮಚ್ಚಿನ, ಒಡಂತಾರು, ಮುಂಡಾಜೆ, ಧರ್ಮಸ್ಥಳ, ಹತ್ತೆಡ್ಕ, ನಿಡ್ಲೆ, ನಾರಾವಿ, ಬೆಳ್ತಂಗಡಿ, ಕಳಿಯ, ನಾರಾವಿ, ಸುಲ್ಕೇರಿ ಮುಗ್ರು, ಗುರಾಯನಕೆರೆ ಊಟ ಯಾರಾದ್ರೂ ದಯವಿಟ್ಟು ವೇದಿಕೆ ಹತ್ರ ಬರಬೇಕು ನೆನೆಸ್ಕೊಳ್ತೇನೆ. ನಿಡ್ಲೆಯ ಅಧ್ಯಕ್ಷರು ನಮಗೆ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ತಾ ಇದ್ದಾರೆ. ಬೆಳಾಲು ಫ್ಯಾಕ್ಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಉಜ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ದಯವಿಟ್ಟು ಯಾವ್ದಾದ್ರು ಫ್ಯಾಕ್ಸ್ನ ಬೆಳ್ತಂಗಡಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರಸಾದ್ ಅವರು, ಮಡಂಪೇರ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳವರು, ಮಚ್ಚಿನದ
ಕಾರ್ಯನಿರ್ವಹಣಾಧಿಕಾರಿಗಳವರು, ಹತ್ತಿಯಡ್ಕದ ಕಾರ್ಯನಿರ್ವಹಣಾಧಿಕಾರಿಗಳವರು, ನಾರಾವಿ ಟ್ಯಾಕ್ಸ್ನ ಕಾರ್ಯನಿರ್ವಹಣಾಧಿಕಾರಿಗಳು, ಧರ್ಮಸ್ಥಳ ಫ್ಯಾಕ್ಸ್ನ ಕಾರ್ಯನಿರ್ವಹಣಾಧಿಕಾರಿಗಳು, ವೇಣೂರು ಫ್ಯಾಕ್ಸ್ನ ಕಾರ್ಯನಿರ್ವಹಣಾಧಿಕಾರಿಗಳು, ಯಾವುದಾದ್ರೂ ಬೆಳ್ತಂಗಡಿ ತಾಲೂಕಿನ ಗುರಾಯಣಕೆರೆ ಅವರು ದಯವಿಟ್ಟು ಬಂದು ಸ್ವೀಕರಿಸಿಕೊಳ್ಳಬೇಕು. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ. ವಿಭಿನ್ನ ರೀತಿಯಲ್ಲಿ ಸಭಾ ಕಾರ್ಯಕ್ರಮವನ್ನು ನಿರೂಪಿಸಿದ ಸಂಘದ ಸದಸ್ಯರಾದ ಜನಾರ್ದನ್ ಖಾನಾಪುರ ಇವರನ್ನು ಸಂಘದ ಅಧ್ಯಕ್ಷರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಯುತ ಜಯಕೀರ್ತಿ ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ದಯವಿಟ್ಟು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ. ಸಮರ್ಪಣಾ ಕಾರ್ಯಕ್ರಮ ಸೇರಿರ್ತಕ್ಕಂಥ ಸಮಸ್ತರಿಗೆ ಧನ್ಯವಾದ ಸಮರ್ಪಣೆಯನ್ನು ಸಲ್ಲಿಸಿಕೊಳ್ಳಬೇಕು ಅಂತ ಹೇಳಿ ನಮ್ಮ ಸಂಘದ ಉಪಾಧ್ಯಕ್ಷರು ಶ್ರೀಯುತ ಕೆ ವಸಂತಗೌಡ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ಮೊದಲಿಗೆ ದೇವರಿಗೆ ವಂದಿಸುತ್ತಾ, ಎಲ್ಲ ಸದಸ್ಯ ಬಂಧುಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ನಮ್ಮ ನಿರ್ದೇಶಕ ಸದಸ್ಯರುಗಳಿಗೆ ವಂದಿಸುತ್ತಾ, ಇವತ್ತಿನ ಈ ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮಗೆಲ್ಲರಿಗೂ ಮೊದಲಿಗೆ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಇವತ್ತಿನ ಕಟ್ಟಡದ ಉದ್ಘಾಟನೆಯನ್ನು DCC ಬ್ಯಾಂಕಿನ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಮಾಡಬೇಕಾಗಿತ್ತು. ಕೆಲವೊಂದು ಚುನಾವಣಾ ನೀತಿ ಸಂಹಿತೆಗಳಿಂದಾಗಿ ಅವರಿಗೆ ಬರುವ ಆ ಒಂದು ಸಮಯದ ಅನಾನುಕೂಲತೆಯಿಂದಾಗಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಅವರಿಗೆ ನಾವು ಪ್ರಪ್ರಥಮವಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಮ್ಮ ಈ ಸಂಘದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಿಕೊಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಹರೀಶ್ ಪೂಂಜಾ ಇವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾದಂಥ ನಳಿನ್ ಕುಮಾರ್ ಕಟೀಲ್ ಇವರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ಇವತ್ತಿನ ಅತಿಥಿಗಳಾಗಿ ಮಾನ್ಯ ಹರೀಶ್ ಕುಮಾರ್ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮಗೆ ಇಲ್ಲಿ ಆಗಮಿಸಿ ನಮ್ಮ ನೆಚ್ಚಿನ MLC ಅಂದರೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಪ್ರತಾಪ್ ಸಿಂಗ್ ನಾಯಕ್ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಿ ನಿರಂಜನ್ ಭಾವತ್ಲ ಬಿಟ್ಟು ಅದೇ ರೀತಿ ಶಶಿಕುಮಾರ್ ರೈ ಬಿ ಇವರು ಬರಬೇಕಾಗಿತ್ತು. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಸಹಾಯಕ ಮಹಾಪ್ರಬಂಧಕರು ನಬಾರ್ಡ್ ಬೆಂಗಳೂರು ಇವರ ಜೊತೆ ನಮಗೆ ಅವಿನಾಭಾವವಾದ ಸಂಬಂಧ, ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಿ ನಬಾರ್ಡ್ ಅನುದಾನವನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದಂತಹ ಶ್ರೀಮತಿ ಸಂಗೀತ ಕರ್ತ ಇವರಿಗೆ ನಮ್ಮ ಈ ಸಂಘದ ಪರವಾಗಿ, ಸದಸ್ಯ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಸಹಕಾರಿ ಸಂಘಗಳ ಉಪನಿಬಂಧಕರು ಮಂಗಳೂರು ಇವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೆ ಗೋಪಾಲಕೃಷ್ಣ ಅವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ, ನಮ್ಮ ಸಹಕಾರಿ ಸಹಾಯಕ ಉಪನಿಬಂಧಕರು ಪುತ್ತೂರಿನಿಂದ ಬರಬೇಕಾಗಿತ್ತು ಶ್ರೀಮತಿ ತ್ರಿವೇಣಿ ರಾವ್ ಅವರಿಗೂ ಕೂಡ ಈ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ, ನಮ್ಮ ಬೆಳ್ತಂಗಡಿ ತಾಲೂಕಿನ ಸಹಕಾರಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಮತಿ BV ಪ್ರತಿಮಾ ಇವರು ಬಂದು ನಮ್ಮೊಂದಿಗೆ ಇದ್ದು ಸಹಕರಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಈ ಗ್ರಾಮದ ಮೊದಲ ಪ್ರಜೆ ಕಡಿವಿದ್ಯಾರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ರತ್ನಾವತಿ ಬಾಲಕೃಷ್ಣ ಗೌಡ ನಮ್ಮೊಂದಿಗೆ ಉಪಸ್ಥಿತರಿದ್ದು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು, ಈ ಸಂಘದ
ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಒಳಂಬರ ವಿನಯಚಂದ್ರಗೌಡ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದು ಬೇರೆ ಕಾರ್ಯಕ್ರಮದ ನಿಮಿತ್ತ ತೆರಳಿದ್ರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸಿದ್ದೇವೆ. ಹಾಲು ಉತ್ಪಾದಕರ ಸಹಕಾರ ಸಂಘ ಕಡಿರುದ್ಯಾರ ಇದರ ಅಧ್ಯಕ್ಷರಾದಂತಹ ಶ್ರೀ ಪ್ರವೀಣಗೌಡ ಇವರಿಗೂ ನಮ್ಮ ಎಲ್ಲರ ಪರವಾಗಿ ಧನ್ಯವಾದವನ್ನು ಕೊಡ್ತಿದ್ದೇವೆ. ನಮ್ಮ ಕಟ್ಟಡಕ್ಕೆ ನಿವೇಶನವನ್ನು ಒದಗಿಸಿಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿದಂಥ ಶ್ರೀಯುತ ಜನಾರ್ದನಗೌಡ ನಿವೃತ್ತ ಶಿಕ್ಷಕರು ಉದ್ಧಾರ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಬಹಳಷ್ಟು ಮಾದರಿ ಪಂಚಾಯತನ್ನು ಆಗಿ ಮಾಡಿ ಈ ಗ್ರಾಮಕ್ಕೊಂದು ಕೊಡುಗೆ ಕೊಟ್ಟಂತಹ ಆ ಪಂಚಾಯತಿನ ಹಿಂದಿನ ಎಲ್ಲ ಸದಸ್ಯರುಗಳಿಗೂ ಅದರೊಟ್ಟಿಗೆ ಅವರನ್ನು ಆ ಒಂದು ಕೆಲಸವನ್ನು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ಜಯಕೀರ್ತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸಿದ್ದೇವೆ. ಇನ್ನು ನಮ್ಮ ಇವತ್ತಿನ ಈ ಕಟ್ಟಡ ಉದ್ಘಾಟನೆಗೆ ಮುಖ್ಯ ಕಾರಣಕರ್ತರು ನಾವು ಅನುದಾನ ಹಣದ ಸಹಾಯ ಮಾಡಿದರೂ ಕೂಡ ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಅದನ್ನು ಕಟ್ಟಡವನ್ನು ನಿರ್ಮಿಸಿಕೊಟ್ಟಂತಹ ತಾರಾನಾಥ್ ಕನ್ಸ್ಟ್ರಕ್ಷನ್ನ ಶ್ರೀಯುತ ತಾರಾನಾಥ್ ಇವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಂಘದ ಪರವಾಗಿ ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಆ ಕಟ್ಟಡದ ನಿರ್ವಹಣೆಯನ್ನು ಮಾಡಿದಂಥ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಅದರ ವೈರಿಂಗ್ ಇರಬಹುದು ಅಥವಾ ನೀರಿನ ವ್ಯವಸ್ಥೆ ಇರಬಹುದು, ಪೇಂಟಿಂಗ್ ಇರಬಹುದು, ಅದನ್ನು ನಿರ್ವಹಿಸಲು ಸಹಕರಿಸಿದಂಥ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಕೂಡ ನಾವು ಈ ಸಮಯದಲ್ಲಿ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಆ ಸಮಯಕ್ಕೆ ನಮ್ಮನ್ನು ನೀರಿನ ವ್ಯವಸ್ಥೆಯನ್ನು ಕೊಟ್ಟು ಪ್ರೋತ್ಸಾಹಿಸಿದಂತಹ ಅಪ್ಪಚ್ಚನ್ ಇವರಿಗೆ ಕೂಡ ನಾವು ಧನ್ಯವಾದ ಅರ್ಪಿಸುತ್ತಿದ್ದೇವೆ. ಈ ಸಭಾ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಂತಹ ಅಪ್ಪಚ್ಚನ್ ಅವರಿಗೆ ಕೂಡ ನಾವು ಸ್ಥಳಾವಕಾಶವನ್ನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಅದೇ ರೀತಿ ಸುಸಜ್ಜಿತವಾದ ಈ ಒಂದು ಸಭಾ ಮಂಟಪದ ನಿರ್ವಹಣೆ ಹಾಗೂ ಹೂವಿನ ಅಲಂಕಾರ ಮಾಡಿದಂತಹ ಶ್ರೀಯುತ ಉಮೇಶ್ ಬಳಗದವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಬಿತ್ತರಿಸುವಂತಹ ಕಾರ್ಯಕ್ರಮ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಂಘದ ಪರವಾಗಿ ಅರ್ಪಿಸಿದ್ದೇವೆ. ಉತ್ತಮವಾದ ಧ್ವನಿವರ್ಧಕವಾದ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತಹ ಬೆನಕ್ ಸೌಂಡ್ಸ್ ಇವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಪ್ರತ್ಯಕ್ಷ ಇನ್ನು ಹೆಚ್ಚು ಆ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಂಡಾಗ ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆಲ್ಲ ಈ ಸಹಕಾರಿ ಬಂಧುಗಳಿಗೆ ಈ ಒಂದು ಗ್ರಾಮದ ಜನಗಳು ಇರ್ಬೋದು ಅಥವಾ ಇತರರು ಇರ್ಬೋದು ಪ್ರತ್ಯಕ್ಷ ಪರೋಕ್ಷವಾಗಿ ತುಂಬು ಹೃದಯದಿಂದ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ತುಂಬು ಮುಖ್ಯವಾಗಿ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಈ ತಂಡ ಇಲ್ಲದಿದ್ದರೆ ನಾವು ಇಷ್ಟು ಉತ್ತಮ ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ. ಮೊದಲೇ ಹರೀಶ್ ಪುಂಜರ್ ಹೇಳಿದಾಗೆ ಅವರಿಗೆ ಪ್ರಪ್ರಥವಾಗಿ ಹೇಳಬೇಕಾಗಿತ್ತು, ಕ್ಷಮಿಸಿ. ನಿಮ್ಮ ಈ ಒಂದು ತಂಡದ ಅತ್ಯುತ್ತಮ ಕೆಲಸಕ್ಕಾಗಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಕ್ಕೆ ನಾವು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ನವೋದಯ ತಂಡ ಅಲ್ಲಿ ಪ್ರತ್ಯೇಕವಾಗಿ ಹೇಳುವುದಿಲ್ಲ, ನವೋದಯ ಸ್ವಸಹಾಯ ತಂಡದವರೆಗೆ ಕೂಡ ಈ ಸಮಯದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಇನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಅಡುಗೆ ಕೆಲಸದಲ್ಲಿ ನಮಗೆ ಸಹಕರಿಸುತ್ತಿರುವ ಆ ಸಿಬ್ಬಂದಿಗಳಿಗೆ ಕೂಡ, ಯಾಕಂದರೆ ಶುಚಿಯಾದ ಉಪಹಾರ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ, ಅವರಿಗೂ ಕೂಡ ನಾವು ಈ ಸಮಯದಲ್ಲಿ ಹೃತ್ಪೂರ್ವಕವಾದ ಒಂದು ಧನ್ಯವಾದ ಅರ್ಪಿಸುತ್ತೇವೆ. ಸಮಸ್ತ ಎಲ್ಲ ರೈತ ಸಹಕಾರಿ ಬಂಧುಗಳಿಗೆ ನಿಮ್ಮೆಲ್ಲರ ಸಹಕಾರ ಇನ್ನು ಮುಂದೆ ಕೂಡ ಇದೇ ಇರಲಿ. ಈ ಸಂಘ ನಿಮ್ಮದೇ. ಈ ಸಂಘವನ್ನು ಬೆಳಗಿಸುವಲ್ಲಿ ನಿಮ್ಮ ಸಹಕಾರವನ್ನು ಆಶಿಸುತ್ತಾ ದೇವರನ್ನು ಎಲ್ಲರಿಗೂ ಬೇಡುತ್ತಾ ಇಲ್ಲೊಂದು ಸಂಘದ ಕಡಿರುದ್ಯಾರ ಗ್ರಾಮದ ಸದಸ್ಯರುಗಳಿಗೆ ಅಥವಾ ಎಲ್ಲ ರೈತ ಬಂಧುಗಳಿಗೆ ಒಂದು ಆಸ್ತಿ ನಿರ್ಮಾಣ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಒದಗಿಸಿಕೊಟ್ಟಿದ್ದೇವೆ. ಇದನ್ನು ಒಳ್ಳೆಯ ರೀತಿಯಿಂದ ಸಂರಕ್ಷಿಸಿ ಆ ಆಸ್ತಿಯನ್ನು ಒಂದು ಒಳ್ಳೆಯ ಆಸ್ತಿಯನ್ನು ನೀವು ಇಟ್ಟುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಬೇಕು, ಅದಕ್ಕೆ ಸಹಕಾರ ಕೊಡಬೇಕು. ಅಲ್ಲಿ ಒಳ್ಳೆಯ ವ್ಯಾಪಾರ ಅಭಿವೃದ್ಧಿ ಎಲ್ಲ ಆಗುವ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಮಾರಿಯಮ್ಮನ ಆಶೀರ್ವಾದ ಇರಲಿ ಅಂತ ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರ ಇನ್ನೊಮ್ಮೆ ವಂದಿಸುತ್ತಾ ನನ್ನ ಧನ್ಯವಾದ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಸಂಸ್ಥೆಗೆ ಧನ್ಯವಾದ ಸಲ್ಲಿಸಿಕೊಟ್ಟಂತಹ ಉಪಾಧ್ಯಕ್ಷರ ತಮಗೂ ಕೂಡ ಧನ್ಯವಾದ ಸಲ್ಲಿಸಿಕೊಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತಾ ಸಭಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ. ಧನ್ಯವಾದಗಳು. ಬಂದಂಥ ಎಲ್ಲ ರೈತರಿಗೆ ಊಟದ ವ್ಯವಸ್ಥೆ ಮಾಡಿದ್ದೆ.